ಹರೇ ಕೃಷ್ಣ. ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯ ಪರಿಪೂರ್ಣತೆ ಅಂದ್ರೆ ಸರ್ವಭೌಮ ಭಟ್ಟಾಚಾರ್ಯ ಅವರು ಜಗನ್ನಾಥಪುರಿಯಲ್ಲಿ ಇರ್ತಾರೆ. ಅವರು ಮಾಯಾವತಿಯಲ್ಲಿ ಉನ್ನತ ಸ್ಕಾಲರ್. ಅಂದ್ರೆ ನಾವು ಎಂತ ಹೇಳ್ತೀವಿ, ಅದ್ವೈತವಾದಿಗಳು, ಮಾಯಾವಾದಿಗಳು, ಅದರಲ್ಲಿ ಉನ್ನತ ಸ್ಕಾಲರ್. ಹಾಗಾಗಿ ಅವರು ಹೇಳುವಂಥದ್ದು ಅವ್ರು ಎಂತ ಮಾಡ್ತಾರೆ ಅಂದ್ರೆ, ಇನಿಷಿಯಲ್ ಆಗಿ ಅವ್ರು ಮಾಯಾವಾದಿ ಲೈನಲ್ಲಿ ಇರ್ತಾರೆ. ಮತ್ತೆ ಚೈತನ್ಯ ಮಹಾಪ್ರಭುವನ್ನು ಒಂದು ನಿಮಿಷ, ಚೈತನ್ಯ ಮಹಾಪ್ರಭು ಒಂದು ನಿಮಿಷ, ಕೃಷ್ಣ ಚೈತನ್ಯ ಓಕೆ. ಚೈತನ್ಯ ಮಹಾಪ್ರಭು ಜಗನ್ನಾಥಪುರಿಗೆ ಹೋಗ್ತಾರೆ. ಹೋಗುವಾಗ ಅವರು ಫಸ್ಟಿಗೆ ಶ್ರೀಸ್ಟೋರ್ ಗೋಪಿನಾಥ್, ಅಲ್ಲಿಂದ ದೂರದಿಂದ ಆ ಸುದರ್ಶನ ಚಕ್ರ ನೋಡ್ತಾರೆ. ಚಕ್ರ ನೋಡಿ ಫೇಂಟ್ ಆಗಿ ಬೀಳ್ತಾರೆ. ಅದೇ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವರನ್ನು ನೋಡಿ ನಾವು ಫೇಂಟ್ ಆಗಿ ಬೀಳುದಿಲ್ಲ. ಅದು ಚೈತನ್ಯ ಸ್ವತಃ ಕೃಷ್ಣನೇ. ಅವರು ಆ ಸುದರ್ಶನ ನೋಡಿ, ಎಲ್ಲರೂ ಗೊತ್ತಿರ್ಬೋದು, ಜಗನ್ನಾಥಪುರಿಯಲ್ಲಿ ಮೇಲೆ ಸುದರ್ಶನ ಅಲ್ಲಿ ಫ್ಲಾಗ್ ಕೂಡ ಹಾಕ್ತಾರೆ, ಎಷ್ಟೋ ಡಿಸ್ಟೆನ್ಸ್ ದೂರದಿಂದ. ಮತ್ತೆ ಜಗನ್ನಾಥ ದೇವಸ್ಥಾನಕ್ಕೆ ಹೋಗ್ತಾರೆ ಜಗನ್ನಾಥಪುರಿಯಲ್ಲಿ. ಅಲ್ಲಿ ಜಗನ್ನಾಥನ ನೋಡ್ತಾರೆ. ನೋಡುವಾಗ ಅಲ್ಲಿ ಫೇಂಟ್ ಆಗಿ ಬೀಳ್ತಾರೆ. ಈ ಫೇಂಟ್ ಆಗಿ ಬಿದ್ದದ್ದು ಅದು ತುಂಬಾ ಹೈಯೆಸ್ಟ್ ಲೆವೆಲ್, ಅಂದ್ರೆ ತುಂಬಾ ಹೈಯೆಸ್ಟ್ ಆನಂದ ಅದು ಭಕ್ತಿಯಲ್ಲಿ. ನಾವು ಕೂಡ ಎಂತಂದ್ರೆ ಪ್ರಭುಪಾದ ಹೇಳ್ತಾರೆ, ಅನುಸರಣೆ ಅನುಕರಣೆ. ನಾವು ಅನುಕರಣೆ ಮಾಡ್ಲಿಕ್ಕಿಲ್ಲ. ಚೈತನ್ಯ ಮಾಡಿದ್ರೆ ನಾನು ಕೂಡ ಹೋಗಿ ದೇವಸ್ಥಾನ ಹೋಗಿ ಬೀಳ್ತೇನೆ, ಇಲ್ಲ. ಅದು ಸಹಜೀಯ ಅಂದ್ರೆ ಈ ಮೇಕ್ಸ್ ಚೀಪ್, ಕೃಷ್ಣನ ಚೀಪ್ ಮಾಡುವಂಥದ್ದು. ಹಾಗಾಗಿ ನಾವು ಹಾಗೆ ಮಾಡ್ಲಿಕ್ಕಿಲ್ಲ. ಚೈತನ್ಯ ಸ್ವತಃ ಕೃಷ್ಣನೇ. ಹಾಗಾಗಿ ಅದು ಎಕ್ಸ್ಟೆಸಿಯಲ್ಲಿ ಅವರು ಬಿದ್ದು, ಮತ್ತೆ ಅವರನ್ನು ಅಲ್ಲೇ ಅದು ಹತ್ತಿರ ಸರ್ವಭೌಮ ಭಟ್ಟಾಚಾರ್ಯರು ಮನೆಗೆ ಕೊಂಡೋಗ್ತಾರೆ. ಇವರ ಯಾರು ಸಂಗಡಿಗಾರ ಇರುವುದಿಲ್ಲ ಚೈತನ್ಯ ಮಹಾಪ್ರಭುದು. ಹಾಗಾಗಿ ಅಲ್ಲಿ ಅವರು ಸರ್ವಭೌಮ ಭಟ್ಟಾಚಾರ್ಯ ಮನೆಗೆ ಕೊಂಡೋಗ್ತಾರೆ. ಸರ್ವಭೌಮ ಭಟ್ಟಾಚಾರ್ಯ ಅಂದ್ರೆ ಏಜಲ್ಲಿ ಕೂಡ ತುಂಬಾ ಸೀನಿಯರ್ ಅವರು ಚೈತನ್ಯ ಮಹಾಪ್ರಭುಗಿಂತ. ಮತ್ತೆ ಹೈಲಿ ರಿನೌಂಡ್ ಸ್ಕಾಲರ್, ಅಂದ್ರೆ ಅದ್ವೈತವಾದ ಈ ಶಂಕರಾಚಾರ್ಯ ಸಂಪ್ರದಾಯದಲ್ಲಿ ರಿನೌನ್ಸ್ ಆರ್ಡರ್, ತುಂಬಾ ಅಂದ್ರೆ ತುಂಬಾ ಉನ್ನತ ಮಟ್ಟದ ಸ್ಕಾಲರ್ ಅವರು. ಮತ್ತೆಂತಾಯ್ತಂದ್ರೆ ಸರ್ವಭೌಮ ಭಟ್ಟಾಚಾರ್ಯ ಅವರ ಇದಕ್ಕೆ ಎಂತ ಹೇಳುದು, ನಮ್ಮ ಆ ಮೂಗಿನಲ್ಲಿ ನೋಡಿದ್ರು, ಮೂಗಿನಲ್ಲಿ ಕಾಟನ್ ಆಗಿ ನೋಡಿದ್ರು. ಎಸ್, ಇದಾಗ್ತಾ ಉಂಟು, ಯಾವುದು ಬ್ರೀದಿಂಗ್ ಆಗ್ತಾ ಉಂಟು. ಹಾಗಾಗಿ ಅಂದ್ರೆ ಸಾಯಲಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ಆದ್ರೆ ಇವರು ಕಾನ್ಶಿಯಸ್ನೆಸ್ಗೆ ಬರಲಿಲ್ಲ ಚೈತನ್ಯ ಮಹಾಪ್ರಭು. ಸರ್ವಭೌಮ ಭಟ್ಟಾಚಾರ್ಯ ಮನೆಯಲ್ಲಿದ್ದಾರೆ. ಮತ್ತೆ ಇಮಿಡಿಯೇಟ್ ಚೈತನ್ಯ ಮಹಾಪ್ರಭುವರ ಸಂಗಡಿಗರು ಅಂದ್ರೆ ಸ್ವರೂಪ್ ದಾಮೋದರ್ ಮತ್ತೆ ಬೇರೆಯವರೆಲ್ಲ ಓಡಿ ಬರ್ತಾರೆ ಜಗನ್ನಾಥಪುರಿಗೆ ದೇವಸ್ಥಾನಕ್ಕೆ. ಕೇಳ್ತಾರೆ, ಎಲ್ಲಿ ಹೋದ್ರು? ಚೈತನ್ಯ ಮಹಾಪ್ರಭು ಇಲ್ಲಿ ದರ್ಶನ ಮಾಡಿ ಫೇಂಟ್ ಆಗಿ ಬಿದ್ರು. ಮತ್ತೆ ಸರ್ವಭೌಮ ಭಟ್ಟಾಚಾರ್ಯ ಮನೆಗೆ ಕೊಂಡೋಗಿದ್ರು. ಮತ್ತೆ ಇವರು ಅಲ್ಲಿಗೆ ಬಂದ್ರು. ಅದು ಹತ್ತಿರವೇ, ಜಗನ್ನಾಥಪುರಿಗೆ ತುಂಬಾ ಹತ್ತಿರ ಸರ್ವಭೌಮ ಭಟ್ಟಾಚಾರ್ಯ ಮನೆ. ಅಲ್ಲಿ ಹೋಗ್ತಾರೆ. ಹೋಗಿ ಅವರಿಗೆ ಎಬ್ಬಿಸುವ ಸ್ಟೈಲ್ ಗೊತ್ತುಂಟು. ಯಾರಿಗೆ? ಸ್ವರೂಪ್ ದಾಮೋದರಿಗೆ ಅವರನ್ನು ಎಬ್ಬಿಸೋ ಅವರಿಗೆ ರೀತಿ ಗೊತ್ತು. ಅವರೆಂತ ಹೇಳಿದ್ರು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಷ್ಟು ಹೇಳುವಾಗ ಚೈತನ್ಯ ಮಹಾಪ್ರಭು ಎದ್ದು ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಟ್ರಿಕ್ಸ್, ಚೈತನ್ಯ ಮಹಾಪ್ರಭುನ ಅಬ್ಯೂಸಸ್ ಟ್ರಿಕ್ ಅದು. ಮತ್ತೆ ಸರ್ವಭೌಮ ಭಟ್ಟಾಚಾರ್ಯ ಸ್ಕಾಲರ್ ಚೈತನ್ಯ ಮಹಾಪ್ರಭು ಅಲ್ಲಿ ಕೂತ್ಕೊಳ್ತಾರೆ. ಮತ್ತೆ ಅವರು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದ್ರೆ ಅವ್ರು ತುಂಬಾ ಗೊತ್ತುಂಟು. ಚೈತನ್ಯ ಮಹಾಪ್ರಭು ಸುಮ್ಮನೆ ಇರ್ತಾರೆ, ಎಷ್ಟೋ ದಿವಸ ಮಾತು ಕೂಡ ಆಡುದಿಲ್ಲ. ಮತ್ತೆ ಲಾಸ್ಟಿಗೆ ಅವ್ರು ಎಣಿಸಿದ್ದಾರೆ ಸರ್ವಭೌಮ ಭಟ್ಟಾಚಾರ್ಯ ಇವರಿಗೆ ಏನು ಗೊತ್ತಿಲ್ಲ ಅಂತ. ಆಕ್ಚುಲಿ ಅಂದ್ರೆ ಅವರು ಸ್ವತಃ ಕೃಷ್ಣ ಅವರು ಟೆಸ್ಟ್ ಮಾಡಿದ್ರು.
ಮತ್ತೆ ಲಾಸ್ಟಿಗೆ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ನೀನೆಂತ ಹೇಳ್ತೀಯಾ ಅಂತ. ಅವರೇ 20 ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಚೈತನ್ಯ ಮಹಾಪ್ರಭು ಅಂದ್ರೆ ಭವಾನಿ ಭರತ ಭವಾನಿ ಇದಕ್ಕೆ 20 ಎಕ್ಸ್ಪ್ಲನೇಷನ್ ಅವ್ರು ಕೊಟ್ಟರು. ಅಂದ್ರೆ ಅಷ್ಟು ಸ್ಕಾಲರ್. ಒಬ್ಬ 20 ಎಕ್ಸ್ಪ್ಲನೇಷನ್ ಕೊಡುವುದಾದ್ರೆ ಸಂಸ್ಕೃತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಸರ್ವ ಮಾಡಿಸಿ ಕೊಟ್ಟರು. ಮತ್ತೆ ಚೈತನ್ಯ ಮಹಾಪ್ರಭು ಅದಕ್ಕೆ 64 ಎಕ್ಸ್ಪ್ಲನೇಷನ್ ಕೊಟ್ಟರು. ನೋಡಿ, ಅವರು ಹೈಲಿ ಸ್ಕಾಲರ್ಡ್. ಆಗ ಅವರಿಗೆ ಇಮಿಡಿಯೇಟ್ ಗೊತ್ತಾಯಿತು ಇದು ಮಾಮೂಲಿ ಜನ ಅಲ್ಲ, ಇದು ಸ್ವತಃ ಕೃಷ್ಣ ಅಂತ. ಅವರಿಗೆ ಅಲ್ಲಿಗೆ ಅಡ್ಡ ಬಿದ್ರು. ಅದು ತುಂಬಾ ಮಿರಾಕಲ್. ಅಂದ್ರೆ ಈ ಮಾಯಾವಾದಿ ಸನ್ಯಾಸಿ ತುಂಬಾ ಉನ್ನತ ಲೆವೆಲ್ದವರು ಚೈತನ್ಯಗೆ ಕನ್ವರ್ಟ್ ಆದದ್ದು. ಇನ್ನೊಂದು ಕೂಡ ಉಂಟು, ಪ್ರಕಾಶಾನಂದ ಸರಸ್ವತಿ ಅಂತ. ಈ ರೀತಿ ತುಂಬಾ ಮಂದಿಯನ್ನು ಚೈತನ್ಯ ಕನ್ವರ್ಟ್ ಮಾಡಿದ್ದಾರೆ. ಆಗ ಅಲ್ಲಿ ಸರ್ವಭೌಮ ಭಟ್ಟಾಚಾರ್ಯ ಹೇಳುವಂತದ್ದು ನೋಡಿ, ಈ ವೈರಾಗ್ಯ ಬಂತು, ಅದಕ್ಕೆ ನಾನು ಇಷ್ಟೆಲ್ಲ ರಿಲೇಟ್ ಮಾಡಿದೆ. ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ ಶಿಕ್ಷಾರ್ಥಂ ಏಕ ಪುರುಷ ಪುರಾಣ ಶ್ರೀಕೃಷ್ಣ ಚೈತನ್ಯ ಶರೀರಧಾರಿ ಕೃಪಾಂಬುಧೀರ್ಯಶತಂ ಅಹಂ ಪ್ರಪದ್ಯೆ. ಅಂದ್ರೆ ಚೈತನ್ಯ ಮಹಾಪ್ರಭು ಕೃಷ್ಣ ಚೈತನ್ಯ ಮಹಾಪ್ರಭುಗೆ ಬಂದಿದ್ದಾರೆ. ಮತ್ತೆ ಅವರು ನಮಗೆ ನಿಜ ವಿದ್ಯೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಯಾವುದು? ಆ ಭಕ್ತಿ ಯೋಗ. ಭಕ್ತಿ ಯೋಗದ ಬಗ್ಗೆ ನಮಗೆ ಕೊಟ್ಟಿದ್ದಾರೆ. ಮತ್ತೆ ಅವರು ನಿಜವಾದ ಒಂದು ವೈರಾಗ್ಯ ತೋರಿಸಿದ್ದಾರೆ. ಅಂದ್ರೆ 24 ಪ್ರಾಯದಲ್ಲಿ ಅವರಷ್ಟು ಗೃಹಸ್ಥ ಆಗಿದ್ರು, ಸನ್ಯಾಸ ತಗೊಂಡ್ರು. ಯಾರಿಗೂ ಅಂದ್ರೆ 24 ವರ್ಷ ಪ್ರಾಯದಲ್ಲಿ ಅಂದ್ರೆ ಸುಂದರ ಸ್ತ್ರೀ ಇರುವಾಗ ನಮ್ಗೆ ವೈರಾಗ್ಯ ಮಾಡ್ಲಿಕ್ಕೆ ಕಷ್ಟ. ಆದ್ರೆ ಚೈತನ್ಯ ಮಹಾಪ್ರಭುವನ್ನು ಎಕ್ಸಾಂಪಲ್ ಆಗಿ ತೋರಿಸಿದ್ರು ಅಂತ ಇಲ್ಲಿ ಸರ್ವಭೌಮ ಭಟ್ಟಾಚಾರ್ಯ ಹೇಳ್ತಿದ್ದಾರೆ. ಎಸ್, ಓಕೆ. ಹಾಗಾಗಿ ಇಲ್ಲಿ ವೈರಾಗ್ಯ ಬಂತು. ವೈರಾಗ್ಯ ಬರುವಾಗ ಆ ಚೈತನ್ಯ ಮಹಾಪ್ರಭುದ ಒಂದು ಇನ್ಸ್ಟೆನ್ಸ್ ನಾನು ಹೇಳಿದೆ. ಓಕೆ. ಅರ್ಜುನ ಉವಾಚ ಸನ್ಯಸ್ಯ ಮಹಾಬಾಹೋ ತತ್ವಂ ಇಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿನಿ ಸುದನ. ಅರ್ಜುನ ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನ ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಹೆಚ್ಚಿನವರಿಗೆ ತ್ಯಾಗ ಮತ್ತೆ ಅಂತ ಹೇಳೋದು ಸನ್ಯಾಸದ ಬಗ್ಗೆ ತಪ್ಪು ಕಲ್ಪನೆ. ಹೆಚ್ಚಿನವರಿಗೆ ನಾವು ಹೊರಗೆ ಅಂತ ಹೋದ್ರೆ, ಎಸ್ ನೀವು ಸನ್ಯಾಸಿ ಅನ್ನೋದು ಅಂದ್ರೆ ಜನರಿಗೆ ಗೊತ್ತಿಲ್ಲ. ಒಟ್ಟು ಹೇಳೋದು ಕೆಲವರು ಎಂತ ಅಂದ್ರೆ, ಈ ತುಂಬಾ ಮಂದಿ ಬರ್ತಾರೆ, ಅವರಿಗೆ ಚೂರು ಕೂಡ ಇರುವುದಿಲ್ಲ, ಅಂದ್ರೆ ಕೃಷ್ಣ ಪ್ರಜ್ಞೆ ಅನ್ನೋದು ಇರುವುದಿಲ್ಲ. ಎಂತಾಗ್ತದೆ ಅಂದ್ರೆ ಗಡ್ಡೆಲ್ಲ ಬಿಟ್ಟು ಕಾವಿ ಬಟ್ಟೆ ಧರಿಸಿ ಮನೆ ಹತ್ರ ಭಿಕ್ಷೆ ಬರ್ತಾರೆ. ಹಾಗಾಗಿ ಜನರು ಹೇಳುದು ಅವ ಸನ್ಯಾಸಿ ಅಂತ. ಅವ ಆ ಹಣದಿಂದ ಗಾಂಜಾ ಇಳಿಯುವುದು, ಬೀಡಿ ಇಳಿಯುವುದು, ಈ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಜನರಿಗೆ ಗೊತ್ತಿಲ್ಲ. ಜನರು ಒಟ್ಟಾರೆ ಟೋಟಲ್ ಆಗಿ ತಪ್ಪು ಕಲ್ಪನೆ ಮಾಡಿದ್ದಾರೆ. ಇದಲ್ಲ. ಅದಕ್ಕೆ ನೋಡಿ, ಅರ್ಜುನಗಳು ಗೊತ್ತುಂಟು ನಮ್ಮ ಸ್ಥಿತಿ. ಇಲ್ಲಿ ನೋಡಿ, ಅರ್ಜುನ ಹೇಳುವಂತದ್ದು ಅವನನ್ನು ಕೇಶಿನಿಸುದಾನೆ. ಇದು ಕೇಶಿ ರಾಕ್ಷಸ ಕೃಷ್ಣ ಕೊಂದ. ಹಾಗಾಗಿ ಕೃಷ್ಣನ ಹೆಸರು ಕೇಶಿನಿಸುದಾನ. ಮತ್ತೆ ಋಷಿಕೇಶ, ಕೃಷ್ಣ ಇಂದ್ರಿಯಗಳ ಒಡೆಯ. ಋಷಿಕ ಅಂದ್ರೆ ಇಂದ್ರಿಯ, ಏಷ ಅಂದ್ರೆ ಒಡೆಯ. ಕೃಷ್ಣ ಇಂದ್ರಿಯಗಳ ಒಡೆಯ. ಹಾಗಾಗಿ ಕೃಷ್ಣನ ಹೆಸರು ಋಷಿಕೇಶ. ಹಾಗೆ 2 ಹೆಸರನ್ನು ಹೇಳ್ತಾ ಇದ್ದಾನೆ. ಮತ್ತೆ ಹೇಳುವುದು ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಶ್ರೀ ಭಗವಾನ್ ವಾಚ ಕಾಮಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದು ಸರ್ವಕರ್ಮ ಫಲ ತ್ಯಾಗಂ ರಾಹುಸ್ತ್ಯಾಗಂ ವಿಚಾಕ್ಷಣ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಐಕ ಬೈಕ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸ ಎಂದು ಕರೆಯುತ್ತಾರೆ. ನೋಡಿ, ಈಗ ನೀವು ಯಾವಾಗ ಐಕ ಬಯಕೆ ಅಂದ್ರೆ ಪ್ರಭುಪಾದ 55ರಿಂದ 65 ತನಕ ಈ ವೃಂದಾವನದಲ್ಲಿದ್ರು. ವೃಂದಾವನದಲ್ಲಿ ತುಂಬಾ ಮಂದಿ ಮನೆಯೆಲ್ಲ ಬಿಟ್ಟು ಬರುವಂಥದ್ದು, ಎಂತ ಗಡ್ಡೆ ಬಿಟ್ಟು ಕಾವಿ ಬಟ್ಟೆ ಧರಿಸಿ ಎಲ್ಲ ತರುವಂಥದ್ದು, ಅಂದ್ರೆ ವೈರಾಗ್ಯ ಅಂತ. ಅಲ್ಲಿ ಬಂದು ಮದುವೆ ಆಗಿ 4 ಮದುವೆ ಆಗುವಂಥದ್ದು. ಇದು ಅಲ್ಲ, ಇದು ಸನ್ಯಾಸಿ ಅಲ್ಲ. ಹಾಗಾಗಿ ಸನ್ಯಾಸಿ ಅನ್ನೋದು ಎಂತ ಅಂದ್ರೆ ಐಕ ಬಯಕೆ. ನಮ್ಮ ಈ ಭೌತಿಕ ವಿಷಯದಲ್ಲಿ ನಮ್ಮ ಬಯಕೆ ಇಂದ್ರಿಯ ಸುಖ, ಅದನ್ನು ನಾವು ಬಿಡ್ಬೇಕಂತ. ಐಕ ಬಯಕೆ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸ ಎಂದು ಕರೆಯುತ್ತಾರೆ.
ಎಲ್ಲ ಕರ್ಮಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೀತಾರೆ. ಅಂದ್ರೆ ನಮ್ಗೆ ಈ ಅಂತ ಹೇಳೋದು ಕರ್ಮಫಲ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಗಾಡ್ರೇಜ್, ಕೆಲವರ ಮನೆಯಲ್ಲಿ 3 ಗಾಡ್ರೇಜ್ ಇರ್ತದೆ. 3 ಗಾಡ್ರೇಜ್ ಅಲ್ಲಿ ಕೂಡ ಹಣವು ತುಂಬಿ ತುಳುಕುತ್ತಾ ಇರ್ತದೆ. ಅದು ಕೂಡ ಇನ್ನು ಬೇಕು, ಇನ್ನು ಬೇಕು. ಯಾಕೆ ನಮ್ಗೆ ಕರ್ಮಫಲವನ್ನು ಬಿಡ್ಲಿಕ್ಕೆ ಮನಸ್ಸಿಲ್ಲ, ಕೃಷ್ಣನಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಹಾಗಾಗಿ ಇದನ್ನು ನಾವು ಬಿಟ್ಟು ಬಿಡುವುದೇ ನಿಜ ವಿದ್ವಾಂಸರು ತ್ಯಾಗ ಎಂದು ಕರೀತಾರೆ. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ತ್ಯಾಗವು ನಾವು ಸ್ವಲ್ಪ ದಿನ ಸ್ಟಾರ್ಟ್ ಮಾಡ್ಬೇಕಂತೆ. ಯಾಕಂದ್ರೆ ಎಲ್ಲವೂ ಕೃಷ್ಣಂದೇ. ನಾವು ಸಾಯುವಾಗ ನಮಗೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ ಮತ್ತೆ ಕತ್ತಲೆ. ಹಾಗಾಗಿ ನಮ್ಗೆ ಏನ್ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಇದು ನಮ್ಮ ತಪ್ಪು ಕಲ್ಪನೆ. ಮತ್ತೆ ಕೆಲವೊಮ್ಮೆ ನಾವು ಎಂತ ಹೇಳಿದ್ರು ಅಂದ್ರೆ, ಕೆಲವರು ಲಾಸ್ಟ್ ಟೈಮ್ ನಾನು ಒಬ್ಬರ ಹತ್ರ ಈ ಪುಸ್ತಕ ವಿತರಣೆಯಲ್ಲಿ ನಾನು ಕೇಳಿದೆ, ಸರ್ ಎಂತ ಮಾಡ್ತಿದ್ದೆ ನಾನು, ಹೀಗೆ ನಾನು ರಿಟೈರ್ಡ್, ಮತ್ತೆ ಈಗ ಎಂತ ಮಾಡ್ತಿದ್ದೆ? ಈಗ ಏನಿಲ್ಲ, ಒಳ್ಳೆ ಹಣ ಎಲ್ಲ ಅಂದ್ರೆ ತುಂಬಾ ಗಳಿಸಿದುಂಟು, ಆರಾಮ್ಸೆ ಇದ್ದೇನೆ. ಮತ್ತೆ ನಿಮ್ಮ ಪ್ಲಾನ್ ಎಂತ ಸರ್? ಪ್ಲಾನ್ ಏನಿಲ್ಲ, ಈಗ ನಾವು ಆರಾಮ್ಸೆ ಇದ್ದು ಮತ್ತೆ ನೆಕ್ಸ್ಟ್ ಪ್ಲಾನ್ ಎಂತ? ನೆಕ್ಸ್ಟ್ ಪ್ಲಾನ್ ಏನಿಲ್ಲ, ಮತ್ತೆ ಈ ಹಣ ಎಲ್ಲ ನಮ್ಮ ಮಕ್ಕಳಿಗೆ. ನಾನು ಅವರಿಗೆ ಒಂದು ಪ್ರಶ್ನೆ ಮಾಡಿದೆ, ನಿಮ್ಮ ಮಕ್ಕಳು ಅದನ್ನು ಒಂದೇ ದಿವಸದಲ್ಲಿ ಖಾಲಿ ಮಾಡಿದೆ ಎಂತ ಮಾಡ್ತೀರಿ? ಅದು ಭಗವಂತಂದು ಬಿಟ್ಟದ್ದು, ಅದು ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಭಗವಂತ ನೋಡಿ, ಇಲ್ಲಿ ಕೂಡ ಒಬ್ಬರು ಆಗಿದೆ, ಅವ್ರು ತುಂಬಾ ಅಂದ್ರೆ ಕೋಟಿಗಟ್ಟಲೆ ಹೂಡಿ ಇಟ್ಟಿದ್ರು, ಅವರು ತಿಳಿಯೋದ್ರು. ಮಗ ಎಂತ ಮಾಡಿದ ಅಂದ್ರೆ 1 ವರ್ಷದಲ್ಲಿ ಒಂದು ಖಾಲಿ ಮಾಡಿಬಿಟ್ಟ. ಹಾಗಾಗಿ ಅದು ಒಂದಲ್ಲ ಒಂದು ರೀತಿಯಲ್ಲಿ ಖಾಲಿ ಆಗ್ತದೆ. ನಾವು ಎಂತ ಅಂದ್ರೆ ಅದನ್ನು ಕೂಡಿ ಇಟ್ಟು ಅದು ಖಾಲಿ ಆಗುದಿಲ್ಲ, ನಮ್ಮ ತಪ್ಪು ಇದು ಕಲ್ಪನೆ. ಜನರು ಹೆಚ್ಚಿನವರು, ಯಾಕಂದ್ರೆ ನಾನು ಪುಸ್ತಕ ವಿತರಣೆ ಹೋಗ್ತೇನೆ, ಜನರು ಬೇರೆ ರೀತಿ ಹೇಳ್ತಾರೆ. ಮತ್ತೆ ಕೆಲವರು ನಾವು ಈಗ ಪ್ರಶ್ನೆ ಮಾಡ್ತಾವಾಗ, ಸರ್ ನಿಮ್ದ ಪ್ಲಾನ್ ಎಂತ? ಪ್ಲಾನ್ ಹೀಗೆ, ಮತ್ತೆ ಅಂತ ಹೇಳುವಾಗ ಗೊತ್ತಿಲ್ಲ, ಜೀವನದ ಗುರಿಯೇ ಗೊತ್ತಿಲ್ಲ. ಅಂದ್ರೆ ಇದು ದೊಡ್ಡ ಎಂತ ಹೇಳೋದು ನಮ್ಮ ತಪ್ಪು. ನಮ್ಗೆ ಜೀವನದ ಗುರಿ ಗೊತ್ತಿಲ್ಲ, ಗೋಲ್ ಗೊತ್ತಿಲ್ಲ, ಎಂತ ಆಗುವಂಥದ್ದು. ಪ್ರಾಯ ಆಗ್ತದೆ, ಪ್ರಾಯ ಆದ್ಮೇಲೆ ಎಂತ? ಕೆಲವರು ಹೇಳುವುದು, ನಾವು ಸೋಫಾದಲ್ಲಿ ಆರಾಮ್ಸೆ ಟಿವಿ ನೋಡಿ, ಅಂದ್ರೆ ಟೀ ಕುಡಿತಾ ಬಿಸ್ಕೆಟ್ ತಿಂತ ಟಿವಿ ನೋಡ್ಬೇಕಂತ, ಇದು ಅಂತ ಹೇಳೋದು ಗೋಲ್. ಮತ್ತೆ ಸತ್ತ ಮೇಲೆ ಎಂತ? ಸತ್ತ ಮೇಲೆ ನಾವು ಅಂದ್ರೆ ಒಳ್ಳೆ ಮಾಡಿದ್ರೆ ನಮ್ಗೆ ಒಳ್ಳೆ ಸಿಗ್ತದೆ. ಎಂತ ಒಳ್ಳೆ ಸಿಗ್ತದೆ? ಜನರಿಗೆ ಏನು ಗೊತ್ತಿಲ್ಲ. ಹಾಗಾಗಿ ಟೋಟಲ್ ಝೀರೋ ಅಂದ್ರೆ ಈ ಆಧ್ಯಾತ್ಮಿಕ ಜ್ಞಾನ ಏನು ಗೊತ್ತಿಲ್ಲ. ಅಂದ್ರೆ ಫಸ್ಟ್ ಕಲಿತಾರೆ, ದುಡಿತಾರೆ, ಇದಾಗ್ತದೆ, ಮತ್ತೆ ಅಲ್ಟಿಮೇಟ್ ಎಂಡ್ ಎಂತ ಗೊತ್ತಿಲ್ಲ. ಆದ್ರೆ ಕೃಷ್ಣ ಹೇಳುವಂತಹದ್ದು ನಮ್ಗೆ ನಿಜವಾದ ಗುರಿ. ಕರ್ಮಫಲಗಳನ್ನು ಬಿಟ್ಟು ಬಿಡುವುದನ್ನು ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಹಾಗಾಗಿ ನಾವು ಕೃಷ್ಣನಿಗೆ ಕೊಡ್ಬೇಕು. ಕೃಷ್ಣನಿಗೆ ಕೊಡುವುದರಿಂದ ನಮ್ಗೆ ಏನು ಕಡಿಮೆ ಆಗುದಿಲ್ಲ, ಅದರಲ್ಲಿ ನಾವು ಗಳಿಸುವುದೇ ಹೊರತು ಕಡಿಮೆ ಆಗುದಿಲ್ಲ. ಈಗ ನೋಡಿ, ರೂಪ ಗೋಸ್ವಾಮಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ನವಾಬ್ ಹುಸೇನ್ ಶಾ ಅಲ್ಲಿ. ಅವ್ರು ಬಿಟ್ರು, ಚೇತನ ಭೇಟಿ ಆಗ್ತಾರೆ, ಆ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ. ನವಾಬ್ ಹುಸೇನ್ ಶಾ ಅವರಿಗೆ 1 ಬೋಟ್ ಬಂಗಾರ ನಾಣ್ಯ ಕೊಟ್ಟ. ಈಗ ನಮ್ಗೆ PF ಗ್ರಾಚ್ಯುಟಿ ಅಂತ ಸಿಗ್ತದೆ, ಅದೇ ರೀತಿ ಪೆನ್ಷನ್ ಅದಿದೆಲ್ಲ. ಆ 1 ಬೋಟ್ ಬಂಗಾರ ನಾಣ್ಯವನ್ನು ಅವ್ರು ಎಂತ ಮಾಡಿದ್ರು? ಅರ್ಧ ಬಸಿ ಈ ಕೃಷ್ಣನ ರಿಲೇಟೆಡ್ ದೇವಸ್ಥಾನಗಳಿಗೆ ಮತ್ತೆ ಈ ವೈಷ್ಣವರಿಗೆ ಕೊಟ್ರು. 25% ಫ್ಯಾಮಿಲಿಗೆ, ಕುಟುಂಬಕ್ಕೆ ಕೊಟ್ರು. 25% ಸೇಫ್ಟಿಗೆ ಇಟ್ರು. ಶಾಸ್ತ್ರದಲ್ಲಿ ಹೀಗೆ ಉಂಟು. ಆದ್ರೆ ಈಗ ನಾವು ಉಲ್ಟಾ ಮಾಡ್ತಿದ್ದೇವೆ. ಅಂದ್ರೆ 25% ನಮ್ಮ ಫ್ಯಾಮಿಲಿಗೆ ಮತ್ತೆ ನಮಗೆ ಕುಟುಂಬಕ್ಕೆ ನಾವು ಕೊಡ್ತೇವೆ, ಅದು ಕರೆಕ್ಟ್. ಮತ್ತೆ ನಾವು 50% ಕೂಡಿ ಇಡ್ತೇವೆ, ಮತ್ತೆ 25% ನಮ್ಮ ಇಂದ್ರಿಯ ಸುಖ. ಅಟ್ಲೀಸ್ಟ್ ನೀವು ಕೂಡಿ ಇಡುದು ಮಾಡಿ, ಫ್ಯಾಮಿಲಿ ಕೊಡಿ, ಇಂದ್ರಿಯ ಸುಖವನ್ನು ಸ್ಟಾಪ್ ಮಾಡಿ, ಅದನ್ನು ಕೃಷ್ಣನಿಗೆ ಕೊಡಿ. ಅಂದ್ರೆ ಇದು ಕೂಡಿ ಹಿಡಿದು ನಿಮಗೆ 50% ತೆಗಲಿಕ್ಕೆ ಮನಸ್ಸಿಲ್ಲ, ಓಕೆ, ನಾವು ಒಪ್ತೇವೆ. ಮತ್ತೆ ಫ್ಯಾಮಿಲಿಗೆ ನಾವು ಕೊಡ್ಲೇಬೇಕು, ಯಾಕೆ ಶಾಸ್ತ್ರದಲ್ಲಿ ಕೂಡ ಉಂಟು, ಕುಟುಂಬ ಮತ್ತು ಫ್ಯಾಮಿಲಿಗೆ ನಾವು ನೋಡ್ಲೇಬೇಕು. 25% ಎಂತ ನೀವು ಇಂದ್ರಿಯ ಸುಖ ಮಾಡ್ತಿದ್ದೀರಿ, ಅದನ್ನು ಕೃಷ್ಣನಿಗೆ ಕೊಡಿ, ಅಷ್ಟೇ ನಾವು ಹೇಳುವಂಥದ್ದು, ಜಾಸ್ತಿ ಹೇಳುವುದಿಲ್ಲ. ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳುವಂಥದ್ದು ನಾವು ಕೊಡ್ಬೇಕಂದ್ರೆ, ನೋಡಿ ಇಲ್ಲಿ ಕೂಡ ಕೃಷ್ಣ ಹೇಳುವುದು, ಎಲ್ಲಾ ಕರ್ಮಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಹಾಗಾಗಿ ನಾವು ಇದನ್ನು ಸ್ಟಾರ್ಟ್ ಮಾಡ್ಬೇಕು ಸರ್. ಅಂದ್ರೆ ಎವ್ರಿಥಿಂಗ್ ಬಿಗನ್ಸ್ ವಿತ್ 1 ಸ್ಟೆಪ್. ನೀವು 1 ಸ್ಟೆಪ್ ಇಟ್ಟರೆ ಕೃಷ್ಣ 10 ಸ್ಟೆಪ್ ಇಡ್ತಾನೆ. ಮತ್ತೆ ಎಂತ ನೋಡಿ, ಇದರಲ್ಲಿ ಶಾಸ್ತ್ರದಲ್ಲಿ ಉಂಟು, ಭಾಗವತ ಮೇಲೆ ಉಂಟು, ಕೃಷ್ಣನಿಗೆ ನೀವು ಅಂದ್ರೆ ಸ್ವಲ್ಪ ಕೊಟ್ರೆ ಕೃಷ್ಣ ನಿಮಗೆ 100 ಪಟ್ಟು ಜಾಸ್ತಿ ಕೊಡ್ತಾನೆ. ಅದು ಏನು ನೀವು ಕಡಿಮೆ ಆಗೋದು ನೀವು ಯೋಚನೆ ಮಾಡಬೇಡ, ನಂದು ಕಡಿಮೆ ಆಯ್ತು, ಇಲ್ಲ, ಕೃಷ್ಣ ಕೊಡ್ತಾನೆ. ಎಲ್ಲ ಬಗೆಯ ಕಾಮ್ಯಕರ್ಮಗಳ ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕು ಅಂತ ಕೆಲವರು ವಿದ್ವಾಂಸರು ಹೇಳ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ, ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳ್ತಾರೆ. ಎಸ್, ಯಜ್ಞ, ದಾನ, ತಪ, ಕರ್ಮ
ನಾತ್ಯಾಜಂ ಕಾರ್ಯಂ ಏವ ತತ್ ಯಜ್ಞೋದಾನ ತಪಶ್ಚೈವ ಪಾವನಾನಿ ಮನೀಷಿನಾಂ. ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತದೆ. ನೋಡಿ ಇಲ್ಲಿ ಪ್ರಜಾಪತಿ ದಕ್ಷ ಅವನಿಗೆ ಪ್ರೋಜನಿ ಕ್ರಿಯೇಟ್ ಮಾಡಲಿಕ್ಕೆ ಬ್ರಹ್ಮ ಇನ್ಸ್ಟ್ರಕ್ಷನ್ ಮಾಡಿದ. ಹಾಗೆ ಪ್ರಜಾಪತಿ ದಕ್ಷನಿಗೆ ಈ 16 ಮಕ್ಕಳಿರ್ತಾರೆ. ಅದರಲ್ಲಿ ಈ ಸತಿ ಅಂದ್ರೆ ದಕ್ಷನ ಮಗಳು. ಆ ಸತಿಯನ್ನು ಶಿವನಿಗೆ ಕೊಡುವಂಥದ್ದು, ಅಂದ್ರೆ ಶಿವನ ಹೆಂಡತಿ ಸತಿಯ ಹೆಸರು ದಾಕ್ಷಾಯಣಿ ಕೂಡ. ಯಾಕೆಂದ್ರೆ ದಕ್ಷನಿಗೆ ತುಂಬಾ ಎಂತ ಹೇಳುದು, ತುಂಬಾ ಪ್ರಿಯ. ಯಾರು ಅವನ 10 ಮಕ್ಕಳಲ್ಲಿ ದಾಕ್ಷಾಯಣಿ ತುಂಬಾ ಇಷ್ಟ ಅವನಿಗೆ. ಹಾಗಾಗಿ ಆ ಸತಿಯ ಹೆಸರು, ಇನ್ನೊಂದು ಹೆಸರು ದಾಕ್ಷಾಯಣಿ. ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ, ಎಲ್ಲರೂ ಇರ್ತಾರೆ ಅಲ್ಲಿ. ಬ್ರಹ್ಮ ಕೂಡ ಇರ್ತಾನೆ, ಮತ್ತೆ ಶಿವ ಕೂಡ ಇರ್ತಾನೆ, ಮತ್ತೆ ಎಲ್ಲ ದೇವತೆಗಳು ಇರ್ತಾರೆ. ದಕ್ಷ ಪ್ರಜಾಪತಿ ಬರುವಾಗ ಎಲ್ಲರೂ ಎದ್ದು ನಿಲ್ತಾರೆ. ಆದ್ರೆ ಶಿವ ಮತ್ತೆ ಬ್ರಹ್ಮ ಎದ್ದು ನಿಲ್ಲುವುದಿಲ್ಲ. ಹಾಗೆಂತಾಗ್ತದೆ ಅಂದ್ರೆ ದಕ್ಷನಿಗೆ ಸಿಟ್ಟು ಬರ್ತದೆ. ಆಬ್ವಿಯಸ್ ಅದು. ಎಂತಂದ್ರೆ ಕೆಲವೊಮ್ಮೆ ನಾವು ಭಕ್ತರಿಗೆ ಬರುವುದಿಲ್ಲ, ಶುದ್ಧ ಭಕ್ತರಿಗೆ. ಯಾಕಂದ್ರೆ ದಕ್ಷ ತಮೋಗುಣದಲ್ಲಿ ಅಂತ, ಅವನ ಯಜ್ಞ ತಮೋಗುಣದ ಯಜ್ಞ ಅಂತ ಹೇಳ್ತಾರೆ. ಹಾಗಾಗಿ ಅವನಿಗೆ ಸಿಟ್ಟು ಬಂತು. ಸಿಟ್ಟು ಬರುವಾಗ ಬ್ರಹ್ಮನ ಮೇಲೆ ಏನ್ ಮಾಡಲಿಲ್ಲ, ಯಾಕೆಂದ್ರೆ ಬ್ರಹ್ಮ ಅವನನ್ನು ಸೃಷ್ಟಿ ಮಾಡಿದ್ದು. ಹಾಗಾಗಿ ಅಲ್ಲಿ ಎಕ್ಸೆಪ್ಷನ್ ಕೊಟ್ಟ. ಆದ್ರೆ ಶಿವನ ಮೇಲೆ ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು? ಒಂದು ಕಾರಣ, ಮಗಳ ಗಂಡ ಹೆಚ್ಚಿನಾಗಿ ಈ ಮಾವನಿಗೆ ಈ ಅಳಿಯ ಮೇಲೆ ಕೆಲವೊಮ್ಮೆ ಬರ್ತದೆ. ಅದು ಸಹಜ ಅಂತ ಪ್ರಭುದಲ್ಲಿ ಹೇಳ್ತಾರೆ. ಆದ ಕಾರಣ ಸಿಟ್ಟು ಬಂತು. ಆಕ್ಚುಲಿ ಶಿವ ಕೂಡ ಟೋಟಲ್ ರಾಮ್ 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 ಸ್ಮರಣೆಲಿದ್ದ. ಬ್ರಹ್ಮ ಕೂಡ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಟೋಟಲ್ ಕೃಷ್ಣ ಸ್ಮರಣೆಲಿದ್ದ. ಅವರೇನು ಮಿಸ್ಟೇಕ್ ಇಲ್ಲ ಅಲ್ಲಿ, ಅಂದ್ರೆ ಅವ್ರು ಟೋಟಲ್ ಸ್ಮರಣೆಲಿದ್ರು. ಮತ್ತೆಂತ ಆಯ್ತು ಅಂದ್ರೆ, ದಕ್ಷ ಹೇಳಿದ ಎಂತಂದ್ರೆ, ನನಗೆ ಸಿಟ್ಟು ಬರಲಿಲ್ಲ, ನಾನು ಅಂದ್ರೆ ಕೋಪದಿಂದ ಹೇಳುವುದಲ್ಲ ಅಂತ ಹೇಳ್ತಾನೆ. ಪ್ರಭುಪಾದ ಹೇಳ್ತಾರೆ, ಈ ರೀತಿ ಯಾರಾದ್ರೂ ಹೇಳಿದ್ರೆ ಅದು ಕೋಪದಿಂದ ಹೇಳುವಂಥದ್ದು. ಯಾರು ಹೇಳ್ತಾರೆ ನಾನು ಕೋಪದಿಂದ ಹೇಳುವುದಿಲ್ಲ, ನಾನು ಇದು ಕೋಪದಲ್ಲಿ ಹೇಳುವುದಲ್ಲ, ಆಗ ಅದ ಕೋಪದಲ್ಲೇ ಹೇಳುವುದನ್ನು. ದಕ್ಷ ಹಾಗೆ ಹೇಳಿದ ಆ ಮಾತು. ಮತ್ತೆ ಶಿವನಿಗೆ ಸ್ವಲ್ಪ ಅವ ಕೆಟ್ಟದಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಶಿವ ಆ ಜಾಗವನ್ನು ಬಿಟ್ಟು ಬಂದು ಮತ್ತೆ ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ, ದೊಡ್ಡ ಯಜ್ಞ, ಎಲ್ಲ ದೇವತೆಗಳು ಸೇರಿ ಒಂದು ದೊಡ್ಡ ಯಜ್ಞ ಮಾಡ್ಲಿಕ್ಕೆ. ಹಾಗಾಗಿ ಸತಿ ಮತ್ತೆ ಶಿವನಿಗೆ ಅವ ಕರೆಯೋಳೆ ಕೊಡುವುದಿಲ್ಲ, ಅಂದ್ರೆ ಅವರನ್ನು ಇನ್ವಿಟೇಷನ್ ಕೊಡುವುದಿಲ್ಲ, ಎಲ್ಲರಿಗೂ ಕೊಡ್ತಾನೆ. ಆದ್ರೆ ಸತಿ ಎಂತ ಮಾಡ್ತಾಳೆ ಅಂದ್ರೆ, ಡ್ರೆಸ್ ರೆಡಿಯಾಗಿ ಅವಳು ಹೋಗ್ತಾಳೆ. ಹೋಗುವಾಗ ಶಿವ ನಿಲ್ಲಿಸ್ತಾನೆ. ನಿನ್ನ ತಂದೆ ನೀನು ಕರೀಲೇ ಇಲ್ಲ, ನೀನು ಯಾಕೆ ಹೋಗ್ತೀಯಾ? ತಂದೆ ಕರೀಲಿಲ್ಲ, ಎಲ್ಲರೂ ಹೋಗಿದ್ದಾರೆ, ನಾನು ಕೂಡ ಹೋಗಿ, ನನ್ನ ಮಗಳು ಅದು ನನ್ನಂತ ಇದಂತ ಹೋಗ್ತಾಳೆ. ಹೋಗುವಾಗ ಎಂತ ಆಗ್ತದೆ ಅಂದ್ರೆ, ಅಲ್ಲಿ ಅವ ದಕ್ಷ ಸತಿಯನ್ನು ಟೋಟಲ್ ನೆಗ್ಲೆಕ್ಟ್ ಮಾಡ್ತಾನೆ. ಮತ್ತೆ ಶಿವನಿಗೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಕೊಡ್ತಾನೆ. ಅಂದ್ರೆ ಟೋಟಲಿ ಅವನ ಮೇಲೆ ತಪ್ಪು ರೀತಿ ಹೇಳ್ತಾನೆ. ಅವಳಿಗೆ ಸಿಟ್ಟು ಬರ್ತದೆ, ಅಂದ್ರೆ ಬೇಜಾರಾಗ್ತದೆ. ಅವಳು ಇಮಿಡಿಯೇಟ್ ಆ ಬೆಂಕಿಗೆ ಹಾರಿ ಸಾಯ್ತಾಳೆ ಸತಿ. ಶಿವನಿಗೆ ಗೊತ್ತಾಗ್ತದೆ. ಶಿವ ಇಮಿಡಿಯೇಟ್ ಅವನ ತಲೆಯನ್ನು ಕಡಿತಾನೆ. ದಕ್ಷಿಣ ತಲೆ ಕಡ್ದ ಮೇಲೆ ಎಲ್ಲರೂ ದೇವತೆಗಳು ಹೋಗ್ತಾರೆ. ಯಾಕಂದ್ರೆ ಅದು ಯಾಗ ಆಗ್ಲೇಬೇಕು. ದೇವತೆಗಳು ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಶಿವನಿಗೆ ಅವನ ತಲೆಯನ್ನು ವಾಪಸ್ ತಗೊಂಡು, ಮತ್ತೆ ಅವನಿಗೆ ಆ ಎಂತ ಹೇಳುದು, ಗೋಟಿದು ಏಳು ತಲೆಯನ್ನು ಹಾಕುವಂಥದ್ದು. ಆಗ ದಕ್ಷ ನಮ್ರತೆಯಲ್ಲಿ ಅವನಿಗೆ ದಂಡೋದು ಮಾಡ್ತಾನೆ. ಮತ್ತೆ ಆ ದಂಡೋದು ಮಾಡಿದ್ರೆ ಶಿವ ಕೂಡ ಯಾಗಕ್ಕೆ ಬರ್ತಾನೆ. ನೋಡಿ ಇಲ್ಲಿ ಕಾಣಬಹುದು. ಮತ್ತೆ ಆ ಯಾಗ ಮಾಡುವಾಗ ಇಮಿಡಿಯೇಟ್ ಕೃಷ್ಣ ಬರ್ತಾನೆ, ಇಮಿಡಿಯೇಟ್ ಪ್ಲೀಸ್ ಆಗ್ತಾನೆ. ಹಾಗಾಗಿ ಯಜ್ಞಕ್ಕೆ ಪ್ಲೀಸ್ ಆಗ್ತಾನೆ. ಆದ್ರೆ ಕಲಿಯುಗಕ್ಕೆ ಹರಿನಾಮ ಸಂಕೀರ್ತನ, ಅಂದ್ರೆ ಹರಿನಾಮ 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 ಏವ ಕೇವಲಂ ಕಲೋನಾಸಿ ಏವನಾಸಿ ಗತಿರಮ್ಯ. ಹಾಗಾಗಿ ಈ ತ್ರೇತಾಯುಗಕ್ಕೆ ಯಜ್ಞ, ಆದ್ರೆ ಕಲಿಯುಗಕ್ಕೆ ಹರಿನಾಮ ಸಂಕೀರ್ತನ. ನೀವು ಹರಿನಾಮ ಸಂಕೀರ್ತನ ಮಾಡಿದ್ರೆ, ಜಪ ಮಾಡಿದ್ರೆ ಕೃಷ್ಣ ಪ್ಲೀಸ್ ಆಗಿ ಬರ್ತಾನೆ.
ಏತಾನಿ ಅಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನಿತಿ ಮೇ ಪಾರ್ಥ ನಿಶ್ಚಿತ ಮತಂ ಉತ್ತಮಂ. ಪಾರ್ಥನೆ ಎಲ್ಲಾ ಕರ್ಮಕ್ಕೂ ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು, ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ನಾವು ಕರ್ತವ್ಯ ಎಂದು ಮಾಡುವುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಈಗ ಹೊರಗಿನ ಕೆಲಸಕ್ಕೆ ಪ್ರಭುಪಾದ ಹೇಳುವುದು ಡಿಸ್ಇಂಟ್ರೆಸ್ಟೆಡ್ ಒಬ್ಲಿಗೇಟರಿ ಡ್ಯೂಟಿ. ಆದರೆ ಕೃಷ್ಣನ ಕೆಲಸ ಇದೆಂತಂದ್ರೆ ನಾವು ಹೇಗೆ ಮಾಡಬೇಕು? ಪ್ರಾರ್ಥನೆ ಎಲ್ಲ ಕರ್ಮಗಳು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಡಿಸ್ಇಂಟ್ರೆಸ್ಟೆಡ್ ಒಬ್ಲಿಗೇಟರಿ ಡ್ಯೂಟಿ, ಹೊರಗಿನ ಕೆಲಸ ಅವನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಆದರೆ ಕೃಷ್ಣ ಪ್ರಜ್ಞೆ ಯಾವಾಗಲೂ ಇಂಟ್ರೆಸ್ಟೆಡ್, ನಮ್ಮ ನಿಜವಾದ ಡ್ಯೂಟಿ ಅಂತ ನಾವು ಮಾಡಬೇಕು. ಎಸ್, ಈಗ ಶ್ಲೋಕ 7, 8, 9. 7ರಲ್ಲಿ ತಮೋಗುಣ, 8ರಲ್ಲಿ ರಜೋಗುಣ, 9ರಲ್ಲಿ ಸತ್ವಗುಣ. ಈಗ ತಮೋಗುಣದವನಿಗೆ ನೀವು ಒಂದು ಕೆಲಸ ಕೊಟ್ರೆ ಎಂತ ಮಾಡ್ತಾನೆ? ಅವ ಮಾಡುವುದಿಲ್ಲ. ಮತ್ತೆ ರಜೋಗುಣದವನಿಗೆ ಒಂದು ಕೆಲಸ ಕೊಡ್ತೀರಿ, ಅವ ಮಾಡ್ಲಿಕ್ಕೆ ಬರ್ತಾನೆ, ಅದು ಕಷ್ಟ ಬರುವಾಗ ಓಡಿ ಹೋಗ್ತಾನೆ. ಅದು ಸತ್ವಗುಣದವನಿಗೆ ನೀವು ಒಂದು ಕೆಲಸ ಕೊಟ್ರೆ ಅವ ಕರ್ತವ್ಯದ ದೃಷ್ಟಿಯಲ್ಲಿ ಅದು ಕಷ್ಟ ಬಂದು ಕೂಡ ಮಾಡ್ತಾನೆ. ಮಹಾಭಾವದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲಾ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ, ಅವನ್ನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ, ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯಾಗಿ ಪರಮಾತ್ಮ. ಈ 5 ಕ್ರಿಯೆಯ 5 ಅಂಶಗಳು. ಈಗ ನೋಡಿ, ಹೆಚ್ಚಿನವರಿಗೆ ಕಲಿಯುಗದಲ್ಲಿ ಅವರು 4 ಆಕ್ಸೆಪ್ಟ್ ಮಾಡ್ತಾರೆ. ಯಾವುದೆಲ್ಲ? ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನ, ಲಾಸ್ಟ್ ಕಟ್ಟಕಡೆ ಪರಮಾತ್ಮನಿಗೆ ಅವರು ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಈಗ ಅದನ್ನು ನಾವು ಸ್ವಲ್ಪ ವಿವರವಾಗಿ ತಿಳಿಯುವ. ಎಸ್, ಫಸ್ಟಿಗೆ ಸ್ಥಳ, ಇದಕ್ಕೆ ಹೇಳೋದು ಕರ್ಮಸ್ಥಳ. ಮತ್ತೆ ನೆಕ್ಸ್ಟ್ ಅಲ್ಲಿ ಕರ್ತ, ಜನ ಬೇಕು, ಆ ಕರ್ಮಸ್ಥಳ ಜನ ಬೇಕು. ಮತ್ತೆ ವಿವಿಧ ಇಂದ್ರಿಯ ಅಂದ್ರೆ ಎಲ್ಲ ರಾ ಮೆಟೀರಿಯಲ್ಸ್ ಬೇಕು. ಮತ್ತೆ ವಿವಿಧ ಪ್ರಯತ್ನ, ನಾವು ಆ ಎಂಡೆವರ್ ಮಾಡಬೇಕು, ಪ್ರಯತ್ನ ಮಾಡಬೇಕು. ಮತ್ತೆ ಕಟ್ಟಕಡೆಯಾಗಿ ಪರಮಾತ್ಮ. ಈಗ ಜನರು ಎಂತ ಅಂದ್ರೆ ನೋಡಿ, ಈ ಜಾಗ ಉಂಟು, ಕರ್ತ ಉಂಟು, ವಿವಿಧ ಇಂದ್ರಿಯ ಉಂಟು, ಮತ್ತೆ ಕಡೆಗೆ ಪ್ರಯತ್ನ. ಅಲ್ಲಿ ಭಗವಂತನಿಗೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಆದ್ರೆ ಮೇನ್ ಭಗವಂತ. ಈ ಎಲ್ಲ ಇದು ಕೂಡ ಕೆಲವೊಮ್ಮೆ ಆಗುದಿಲ್ಲ. ಇದಕ್ಕೆ ಒಂದು ಉದಾಹರಣೆ ನೋಡಿ, ಮೊನ್ನೆ ಈ ಕೊರೋನಾ ಟೈಮಲ್ಲಿ ಏಪ್ರಿಲ್ ಮೇಯಲ್ಲಿ ತುಂಬಾ ಮದುವೆ ಆಯ್ತು ಇಲ್ಲಿ ಮಂಗಳೂರಲ್ಲಿ. ಬೇರೆ ಕಡೆ ಕೂಡ ಇರಬೇಕು, ಯಾಕಂದ್ರೆ ಅದು ಸೀಸನ್ ಮದುವೆದು. ಎಲ್ಲ ಕ್ಯಾನ್ಸಲ್ ಆಯ್ತು, ಆಲ್ಮೋಸ್ಟ್ 90% ಕ್ಯಾನ್ಸಲ್ ಆಯ್ತು. ಕೆಲವರೆಲ್ಲ ಮನೆಯಲ್ಲೇ ಮಾಡಿದ್ರು. ಈಗ ಮದುವೆ ನಾವು ಇದು ನೋಡುವಾಗ ನೋಡಿ, ಅದನ್ನ ಎಕ್ಸಾಂಪಲ್ ಕೊಡುವಾಗ ಹೇಗೆ ಅಂದ್ರೆ, ಫಸ್ಟಿಗೆ ಈ ಸ್ಥಳ ಅಂದ್ರೆ ಅವರೊಂದು ಹಾಲ್ ಬುಕ್ ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿ ಕರ್ತ ಅಂದ್ರೆ ಇಬ್ಬರು ಗಂಡು ಹೆಣ್ಣು ಮದುವೆ ಆಗ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಮತ್ತೆ ವಿವಿಧ ವಿವಿಧ ಇಂದ್ರಿಯಗಳು ಎಲ್ಲ ಮದುವೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತಂದಿದ್ದಾರೆ. ನೆಕ್ಸ್ಟ್ ವಿವಿಧ ಪ್ರಯತ್ನ ಅಂದ್ರೆ ಎಲ್ಲ ಇನ್ವಿಟೇಷನ್ ಕೊಡುವುದು ಎಲ್ಲ ಎಂಡವರ್ ಮಾಡಿದ್ದಾರೆ. ಲಾಸ್ಟ್ಗೆ ಪರಮಾತ್ಮನ ಸ್ಯಾಂಕ್ಷನ್ ಇದು ಇರಲಿಲ್ಲ. ಹಾಗಾಗಿ ಈಗ ಡಿಸೆಂಬರ್ ಅಲ್ಲಿ ಆಯ್ತು ಎಲ್ಲ ಮದುವೆ. ಮೊನ್ನೆ ಯಾವುದೆಲ್ಲ ಕ್ಯಾನ್ಸಲ್ ಆಗಿದೆ ಎಲ್ಲ ನವೆಂಬರ್ ಡಿಸೆಂಬರ್ ಆಯ್ತು. ಇದು ಹೇಗೆ? ಪರಮಾತ್ಮನ ಸ್ಯಾಂಕ್ಷನ್ ಇಲ್ಲದೆ ಒಂದು ಕಡ್ಡಿ ಕೂಡ ಆಚೆ ಆಗುವುದಿಲ್ಲ, ಒಂದು ಹುಲ್ಲು ಕೂಡ. ಆದ್ರೆ ನಮ್ಗೆ ಎಂತಂದ್ರೆ ನಾವು ಈಗ ಅಹಂಕಾರದಲ್ಲಿದ್ದ ಕಾರಣ ನಮ್ಗೆ ಯಾಕೆ ಪರಮಾತ್ಮ, ನಾನು ಕಷ್ಟಪಟ್ಟಿದ್ದು, ನಾನು ಕಲ್ತದ್ದು, ನಾನು ಹಣ ಸಂಪಾದನೆ ಮಾಡಿದ್ದು ಎಲ್ಲ ನಾನು 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 ಕೃಷ್ಣ ಅಲ್ಲಿ ಇಲ್ಲವೇ ಇಲ್ಲ, ಪಿಕ್ಚರ್ ಅಲ್ಲಿ ಇಲ್ಲ. ಮತ್ತೆ ನಾವು ಹೇಳುದು ನಾನು ಕೂಡ ಭಕ್ತ, ನಾನು ಈ ಭಕ್ತಿ ನನಗೆ ಸಣ್ಣದಿಂದ ಉಂಟು. ಎಲ್ಲಿ ಉಂಟು? ಕೃಷ್ಣ ಎಲ್ಲಿದ್ದಾನೆ? ನಿಮ್ಮ ಭಕ್ತಿಯಲ್ಲಿ ಕೃಷ್ಣ ಎಲ್ಲಿದ್ದಾನೆ? ಯಾವ ಪ್ಲೇಸ್ ಕೊಟ್ಟಿದ್ದೀರಿ ನೀವು? ಚಂದವಾದ ಒಂದು ಸೋಫಾದಲ್ಲಿ ಕೂತ್ಕೊಂಡಿದ್ದೀರಿ, ಕೃಷ್ಣನನ್ನು ಸಣ್ಣ ಮನೆಯಲ್ಲಿ ಕೂರಿಸಿದ್ದೀರಿ. ಇದು ಅಲ್ಲ, ಇದು ಭಕ್ತಿ ಅಲ್ಲ. ಕೃಷ್ಣನಿಗೆ ಆಯಸ್ ಕೊಡ್ಬೇಕು, ನೀನು ನೆಲದಲ್ಲಿ ಕೂತ್ಕೋ, ಕೃಷ್ಣನಿಗೆ ಆಯಸ್ ಕೊಡು, ಅವನಿಗೆ ಸಿಂಹಾಸನ ಕೊಡು. ಅದು ನಾವು ಮಾಡ್ತೇವಾ? ಇಲ್ಲ. ನಾವು ನಮ್ಮ ಇಂದ್ರಿಯ ಸುಖವನ್ನೇ ಮಾಡುವುದಲ್ಲ ಹೊರತು ಕೃಷ್ಣಂದು ಎಲ್ಲಿ ಇಲ್ಲ. ಮತ್ತೆ ನಾವು ಹೇಳುದು ನಾನು ಕೂಡ ಭಕ್ತರ. ಹಾಗಾಗಿ ದಯವಿಟ್ಟು ಇದನ್ನು ತಿಳ್ಕೊಳ್ಬೇಕು, ಕೃಷ್ಣನ ಸ್ಯಾಂಕ್ಷನ್ ಬೇಕು. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸಿ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತು ಸ್ಥಿತಿಯನ್ನು ಕಾಣಲಾರ. ಹಾಗೆ ಕಲಿಯುಗದಲ್ಲಿ 99% ಜನರು ಕೃಷ್ಣನಿಗೆ ಇಂಪಾರ್ಟೆನ್ಸ್ ಕೊಡುತ್ತಾರೆ, ಈ 4ಕ್ಕೆ ಮಾತ್ರ.
ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮಗಳು. ಕರ್ಮವನ್ನು ಪ್ರೇರೇಪಿಸುವ ಅಂಶಗಳು. ಇಂದ್ರಿಯ ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟಕಗಳು. ನೋಡಿ, ಒಳಗೆ ಫಸ್ಟಿಗೆ ಅಜ್ಞಾನ, ಮತ್ತೆ ಆ ಜ್ಞೇಯ, ಜ್ಞೇಯ ಅಂದ್ರೆ ಆ ಬಾಲ್, ಮತ್ತೆ ಜ್ಞಾನಿ. ಎಸ್, ಈಗ ನೋಡಿ, ಇದು ಸೆಲ್ಫ್ ಅಸೆಸ್ಮೆಂಟ್. ನನಗೆ ನೀವು ಹೇಳಲಿಕ್ಕಿಲ್ಲ, ನೀವೇ ಒಂದು ಪುಸ್ತಕ ಇಟ್ಕೊಂಡು ಮಾಡಿ. ಅಂದ್ರೆ ಸತ್ವಗುಣ ಇದ್ರೆ ಸತ್ವಗುಣ ಅಂತ ಹಾಕಿ, ಒಂದಾಕಿ, ಸಾರಿ, ಸತ್ವಗುಣ, ರಜೋಗುಣ, ತಮಗುಣ, ಅಲ್ಲಿ ಮಾರ್ಕ್ಸ್ ನೀವು ಹಾಕ್ತಾ ಹೋಗ್ಬೋದು. ಅಂದ್ರೆ ತಮಗುಣಕ್ಕೆ 1, ಸತ್ವಗುಣಕ್ಕೆ 3, ರಜೋಗುಣಕ್ಕೆ 2. ಸೆಲ್ಫ್ ಅಸೆಸ್ಮೆಂಟ್. ಮತ್ತೆ ನೀವು ನನಗೆ ಹೇಳಲಿಕ್ಕಿಲ್ಲ, ನೀವೇ ಮತ್ತೆ ಇದು ಅನಲೈಸ್ ಮಾಡಿದ್ರೆ ಆಯ್ತು. ಸತ್ವಗುಣ 3, ರಜೋಗುಣ 2, ತಮಗುಣ 1. ಎಸ್, ಐಹಿಕ ಪ್ರಕೃತಿಯ 3 ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳು ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಈಗ ಎಂತಂದ್ರೆ, ಹೆಚ್ಚಿನವರು ಈ ಜಾಸ್ತಿಯಾಗಿ ಮಾಂಸಾಹಾರಿ ತಿನ್ನುವರು, ಅವ್ರು ಹೇಳುವುದೆಂತ ಅಂದ್ರೆ, ಮನುಷ್ಯನನ್ನು ನಾವು ಕೊಲ್ಲಬಾರ್ದು, ಪ್ರಾಣಿಯನ್ನು ಕೊಲ್ಬಹುದು. ಈಗ ನನಗೆ ಕೂಡ ಈ ಪುಸ್ತಕ ವಿತರಣೆ ಮಾಡುವ ಕೆಲವರು ಹೇಳ್ತಾರೆ, ಅಂದ್ರೆ ಅದರಲ್ಲಿ ಇಲ್ಲ, ಮನುಷ್ಯನಲ್ಲಿ ಮಾತ್ರ ಎಲ್ಲ ಇರುವಂಥದ್ದು, ಅದರಲ್ಲಿ ಇಲ್ಲ. ನೋಡಿ, ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳು ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವ ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ. ಸತ್ವಗುಣ ಗೊತ್ತಾಗ್ತದೆ, ಎಲ್ಲದನ್ನು ಸೇಮ್ ಉಂಟು ಈ ಆಧ್ಯಾತ್ಮಿಕ ಸ್ವಭಾವ. ಆದ್ರೆ ಜನರು ಹೆಚ್ಚಿನವರು ಅವರಿಗೆ ತಿನ್ಬೇಕು ಈ ಮಾಂಸಾಹಾರಿ, ಹಾಗಾಗಿ ಹೇಳುದು ಮನುಷ್ಯನ ನಾವು ಕೊಡಬಾರ್ದು. ಈಗ ನೋಡಿ, ಕ್ರಿಶ್ಚಿಯನ್ಸ್ನವರು ಪ್ರಭುಪಾದ ಆಸ್ಟ್ರೇಲಿಯಾಕ್ಕೆ ಹೋಗಿದ್ರು. ಅಲ್ಲಿ ತುಂಬಾ ಫಾದರ್ನವರು ಇದ್ರು, ಈ ಬಿಷಪ್ನವರೆಲ್ಲ ಚರ್ಚ್ ಇದ್ರು. ಹಾಗಾಗಿ ಪ್ರಭುಪಾದಲ್ಲಿ ಅವರಿಗೆ ಅಂದ್ರೆ ತುಂಬಾ ಮಂದಿ ಇದ್ರು. ಪ್ರಭುಪಾದ ಹೇಳಿದ್ರು, ಆರ್ ಯು ಫಾಲೋಯಿಂಗ್ 10 ಅಮೆಂಡ್ಮೆಂಟ್ಸ್? ಜೀಸಸ್ ಕ್ರೈಸ್ಟ್ 10 ಅಮೆಂಡ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಎಸ್, ವಿ ಆರ್ ಫಾಲೋಯಿಂಗ್ ಅವ್ರು ಹೇಳಿದ್ರು. ಓಕೆ, ವಾಟ್ ಯು ಆರ್ ಫಾಲೋಯಿಂಗ್ ಪ್ರಭುಪಾದ ಹೇಳಿ ಕೇಳಿದ್ರು. ಅದರಲ್ಲಿ ಒಂದು ಅಮೆಂಡ್ಮೆಂಟ್, ದೋ ಶಾಲ್ ನಾಟ್ ಟು ಬಿ ಕಿಲ್ಡ್, ಅಂದ್ರೆ ಪ್ರಾಣಿಗಳನ್ನು ಕೊಲ್ಲಬಾರ್ದು ಅಂತ ಜೀಸಸ್ ಹೇಳಿದ್ದಾನೆ. ನೀವು ಅದನ್ನು ಫಾಲೋ ಮಾಡ್ತಿದ್ದೀರಾ? ಅಲ್ಲ, ಜೀಸಸ್ ಹೇಳಿದ್ದು ದೋ ಶಾಲ್ ನಾಟ್ ಟು ಬಿ ಮರ್ಡರ್ಡ್. ಪ್ರಭುಪಾದ ಹೇಳ್ತಾರೆ, ನೀವು ಯಾಕೆ ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡ್ತೀರಿ? ನೋಡಿ, ಈಗ ನಾವು ಹೇಳ್ತೇವೆ ಭಗವದ್ಗೀತೆಯಲ್ಲಿ 590 ಬೋಗಸ್ ಜನರಿದ್ದಾರೆ. ಅದನ್ನು ಅಂದ್ರೆ ತುಂಬಾ ಜನ ಇದ್ದಾರೆ, 600 ಎಡಿಷನ್ ಉಂಟು, ಅದರಲ್ಲಿ 590 ಬೋಗಸ್ ಅಂದ್ರೆ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಅದೇ ರೀತಿ ಬೈಬಲ್ ಕೂಡ ಈ ಮಿಸ್ಇಂಟರ್ಪ್ರಿಟೇಷನ್ ಉಂಟು. ಜೀಸಸ್ ಎಂತ ಕೊಟ್ಟಿದ್ದಾರೆ ಅದನ್ನು ಚೇಂಜ್ ಮಾಡಿ ಬರ್ತಿದ್ದಾರೆ. ನೀವು ಯಾಕೆ ಅದನ್ನು ಚೇಂಜ್ ಮಾಡ್ತೀರಿ? ಆಕ್ಚುಲಿ ಒರಿಜಿನಲ್ ಬೈಬಲ್ ಹೀಗೆ ಉಂಟು. ಪ್ರಭುಪಾದ ಹೇಳಿದ್ರು, ಇಲ್ಲ, ಪ್ರಭುಪಾದ್ ಇದು ಜೀಸಸ್ ಹೇಳಿದ್ದು ದೋ ಶಾಲ್ ನಾಟ್ ಟು ಬಿ ಮರ್ಡರ್ಡ್, ಅಂದ್ರೆ ಮನುಷ್ಯರನ್ನು ಕೊಲ್ಲಬೇಡಿ ಅಂತ. ಮರ್ಡರ್ ಅಂದ್ರೆ ಮನುಷ್ಯ, ಕಿಲ್ಡ್ ಅಂದ್ರೆ ಪ್ರಾಣಿಗಳೆಲ್ಲ ಬರ್ತದೆ. ಪ್ರಭುಪಾದ ಹೇಳ್ತಾರೆ, ನಾನು ಬೆಟರ್ ಕ್ರಿಶ್ಚಿಯನ್. ಪ್ರಭುಪಾದ ಹೇಳ್ತಾರೆ, ನಾನು ಜೀಸಸ್ ಅನ್ನು ಫಾಲೋ ಮಾಡ್ತಿದ್ದೇನೆ, ನೀವು ಕ್ರಿಶ್ಚಿಯನ್ಸ್ ಅಲ್ಲ. ಕ್ರಿಶ್ಚಿಯನ್ಸ್ ಅಂದ್ರೆ ಪ್ರಭುಪಾದ ಹೇಳ್ತಾರೆ ಜೀಸಸ್ ಅನ್ನು ಫಾಲೋ ಮಾಡಬೇಕು. ಈಗ ಕೃಷ್ಣ ಕೂಡ ಹೇಳುವಂತ ಭಾಗವತಮಲ್ಲಿ, ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ, ಆ ಭಗವಂತ ಕೊಟ್ಟ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು, ಇದು ಧರ್ಮ. ಅದು ನಾನು ಹಿಂದೂ, ನಾನು ಕ್ರಿಶ್ಚಿಯನ್, ನಾನು ಮುಸ್ಲಿಂ, ಇದು ಅಲ್ಲ. ಮುಸ್ಲಿಂ ಅಂದ್ರೆ ಎಸ್, ಮೊಹಮ್ಮದ್ ಕೊಟ್ಟ ಆ ರೂಲ್ಸ್ ಅನ್ನು ಫಾಲೋ ಮಾಡಬೇಕು. ಕ್ರಿಶ್ಚಿಯನ್ಸ್ ಅಂದ್ರೆ ಜೀಸಸ್ ಕೊಟ್ಟ ರೂಲ್ಸ್ ಅನ್ನು ಫಾಲೋ ಮಾಡಬೇಕು, ಇದು ಧರ್ಮ. ನಮ್ಮ ಇಚ್ಛೆ ಪ್ರಕಾರ ನಾನು ಹಾಗೆ ಹೀಗೆ ಅಲ್ಲ, ಅದು ಧರ್ಮ ಅಲ್ಲ. ಹಾಗಾಗಿ ಇದನ್ನಲ್ಲಿ ಪ್ರಭುಪಾದ ಹೇಳಿದ್ರು. ಆಗ ಅವರೆಲ್ಲರೂ ಅಂದ್ರೆ ಅವ್ರದ್ದು ಉತ್ತರ ಎಲ್ಲ ಕೊಡ್ಲಿಕ್ಕೆ ಎಲ್ಲರೂ ಸೈಲೆಂಟ್ ಆದ. ಹಾಗಾಗಿ ಇದು ನಿಜವಾದ ಜ್ಞಾನ, ಆದ್ರೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಇದು. ನೆಕ್ಸ್ಟ್ 21, ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ಅಂದ್ರೆ ರಜೋಗುಣದವರು ಅಂದ್ರೆ ಮನುಷ್ಯರಲ್ಲಿ, ಪ್ರಾಣಿಯಲ್ಲಿ ನೋಡುವುದಿಲ್ಲ, ಮನುಷ್ಯರಲ್ಲಿ ಮಾತ್ರ ನೋಡುವಂತ. ನೋಡಿ, ಯಾವ ಜ್ಞಾನ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲೂ ಬೇರೆ ಬೇರೆ ಜೀವಿಯನ್ನು ಮನುಷ್ಯನು ಕಾಣುತ್ತಾನೆ. ಹೆಚ್ಚಿನ ರಜೋಗುಣದವರು ಹೀಗೆ ಹೇಳುದು, ಮನುಷ್ಯನ ಕೊಲ್ಲಬಾರ್ದು, ಪ್ರಾಣಿಯನ್ನು ಕೊಲ್ಲಬಹುದು. ಇದು ತಪ್ಪು, ಟೋಟಲ್ ತಪ್ಪು. ಅಂದ್ರೆ ಅವರಿಗೆ ಅವರ ತಿನ್ಲಿಗೋಸ್ಕರ ಎಂತ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್, ತಮಗುಣದವ ಯಾವ ಜ್ಞಾನದ ಸತ್ಯ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸಾನೋ, ಯಾವ ಜ್ಞಾನವು ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ತಮಗುಣದವನಿಗೆ ಅಂದ್ರೆ ಕರ್ಮವು ಸರ್ವಸ್ವ, ಯಾವುದೇ ಜ್ಞಾನ ಇಲ್ಲ. ಎಸ್, ಅಲ್ಲಿ ಮಾರ್ಕ್ ಆಗ್ತಾ ಬರ್ಬೋದು, ದಯವಿಟ್ಟು ನೋಡಿ. 3, 2, 1. ನೀವು ಸತ್ವಗುಣದಲ್ಲಿ 3 ಹಾಕಿ, ರಜೋಗುಣ 2 ಹಾಕಿ, ತಮಗುಣದ 1 ಹಾಕಿ. ಮತ್ತೆ ನೋಡಿ, ಇದು ನನಗೆ ಕೊಡ್ಲಿಕ್ಕಿಲ್ಲ, ನಿಮ್ಮ ಸೆಲ್ಫ್ ಅಸೆಸ್ಮೆಂಟ್.
ಆದ್ರೆ ಒಳಗೆ ಪರಮಾತ್ಮನ ಕೃಷ್ಣ ಇದ್ದಾನೆ. ಹಾಗಾಗಿ ನೀವು ಮೋಸ ಮಾಡುವಾಗಿಲ್ಲ, ಕರೆಕ್ಟಾಗಿ ಹೇಳಿ, ಅಂದ್ರೆ ಕರೆಕ್ಟಾಗಿ ನೀವು ಮಾರ್ಕ್ ಆಗ್ತಾ ಹೋಗಿ ಬನ್ನಿ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕ್ರಿಯೆಗಳು. ನಿಯತವಾಗಿ ಯಾವ ಮೋಹವಿಲ್ಲದೆ ರಾಗದ್ವೇಷವಿಲ್ಲದೆ ಮತ್ತು ಕರ್ಮಫಲಾಪೇಕ್ಷೆಯಲ್ಲಿ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಆದರೆ ತನ್ನ ನೆಕ್ಸ್ಟ್ ರಜೋಗುಣದು ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಂಕರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಅಂದ್ರೆ ಇವನಿಗೆ ಕರ್ಮಫಲಾಪೇಕ್ಷೆ ಇಲ್ಲ, ರಾಗದ್ವೇಷ ಇಲ್ಲ, ಮೋಹ ಇಲ್ಲ, ಸತ್ವಗುಣದವನಿಗೆ. ಇವನಿಗೆ ಉಂಟು, ಎಂತ ಉಂಟು? ಕಾಮನೆ ತೃಪ್ತಿ ಬಯಸುವ ಮನುಷ್ಯ, ಮಿಥ್ಯಾಂಕಾರ, ಮತ್ತೆ ಮಾಡಿದ ಕರ್ಮ ಅವನಿಗೆ ಅಹಂಕಾರದಿಂದ ಮಾಡ್ತಾನೆ. ಮತ್ತೆ ಇಲ್ಲಿ ನೋಡಿ 25 ತಮೋಗುಣ. ಮಾಯಾವಶನಾಗಿ ಧರ್ಮಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆನ ಇತರಿಗೆ ಉಂಟು ಮಾಡುವ ಯಾತನೆಯನ್ನಾಗಲಿ ಲಕ್ಷ್ಯ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಒಂದು ಧರ್ಮಗ್ರಂಥದ್ದು ಯಾವುದಿಲ್ಲ ಒಟ್ಟು ಮಾಡುವಂಥದ್ದು, ಅದು ತಮೋಗುಣ. ಅದು ಇಲ್ಲಿ ಕೂಡ ನೀವು ಮಾರ್ಕ್ ಆಗ್ತಾ ಬರ್ಬೋದು. ಭೌತಿಕ ಪ್ರಕೃತಿಯ ಗುಣಗಳ ಆದ ಮೇಲೆ 3 ರೀತಿಯ ಕ್ರಿಯೆಗಳು. ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲ, ದುರಾಂಕಾರವಿಲ್ಲದೆ, ಜಯ ಅಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯ ಮಾಡುವನು ಸಾತ್ವಿಕ ಕರ್ತವ್ಯ ಎಂದು ಹೇಳಲಾಗ್ತದೆ. ಅಂದ್ರೆ ಅಹಂಕಾರ ಇಲ್ಲ, ಜಯ ಅಪಜಯ ಸೇಮ್, ಮತ್ತೆ ದೃಢ ನಿಶ್ಚಯ, ಉತ್ಸಾಹ, ಇದೆಲ್ಲ ಸತ್ವಗುಣ. ಈಗ ರಜೋಗುಣ ನೋಡುವ. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವ ಲೋಭಿ. ಅಂದ್ರೆ ಟೋಟಲಿ ಅಂಟಿಕೊಂಡಿದ್ದಾನೆ, ಕೆಲಸ ಮಾಡ್ತಿದ್ದಾನೆ, ಹಣ ಸಂಪಾದನೆ ಮಾಡ್ತಿದ್ದಾನೆ ಕೋಟಿಗಟ್ಟಲೆ, ಆದ್ರೆ ಅದು ಅವನಿಗೆ ಬೇಕು. ಕೃಷ್ಣನಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಯಾಕೆ ಕೊಡ್ಬೇಕು? ನಾನು ಸಂಪಾದನೆ ಮಾಡಿ ಯಾಕೆ ಕೊಡ್ಬೇಕು? ಕೃಷ್ಣ ಏನು ಕೇಳಲಿಲ್ಲ. ಇದು ನಮ್ಮ ರಜೋಗುಣದವ. ಬಯಸುವನು ಲೋಭಿ, ಸದಾ ಅಸೂಯಪರ ಅಂದ್ರೆ ಅವನಿಗೆ ಈಗ 1 ಕೋಟಿ ಸಿಕ್ಕಿದೆ, ಇನ್ನೊಬ್ಬರಿಗೆ 2 ಕೋಟಿ ಸಿಗುವಾಗ ಅವನಿಗೆ ಹೊಟ್ಟೆಗೆ ಇಷ್ಟ ಆಗುವಂತ. ಅವನಿಗೆ ಯಾಕೆ ಸಿಕ್ಕಿದೆ, ನನಗೆ ಕೂಡ ಸಿಗಬೇಕಿತ್ತು. ಅಸೂಯಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು, ಇಂಥ ಮನುಷ್ಯನು ರಾಜಸ್ವಭಾವವೆಂದು ಹೇಳುತ್ತಾನೆ. ಮತ್ತೆ ಧರ್ಮಗ್ರಂಥಗಳ ಆದೇಶಗಳ ವಿರುದ್ಧವಾಗಿ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಯದಲ್ಲಿ ಇರುವವನು, ಮಾಡಬೇಕಾದ ಕೆಲಸ ಮುಂದಕ್ಕೆ ಹಾಕುವವನು ಆದ ಕರ್ತನು ತಾಮಸ ಗುಣವ. ನೋಡಿ, ತಮಗುಣ ಅಂದ್ರೆ ಧರ್ಮಗ್ರಂಥಕ್ಕೆ ವಿರುದ್ಧ, ಮತ್ತೆ ಪ್ರಾಪಂಚಿಕ ಮನೋಧರ್ಮ, ಹಠಮಾರಿ, ಮೋಸ ಮಾಡುವ, ಇತರಿಗೆ ಅವಮಾನ, ಇದೆಲ್ಲ ಸೋಮಾರಿ, ಸದಾ ವಿಷಯದಲ್ಲಿರುವ, ಮತ್ತೆ ಕೆಲಸವನ್ನು ಮುಂದೆ ಆಗುವಂಥದ್ದು. ಇವತ್ತು ಇಲ್ಲ, 1 ವಾರ ಬಿಟ್ಟು ಮಾಡುವ, ಇದೆಲ್ಲ ತಮೋಗುಣ. ಹಾಗೆ ಮಾರ್ಕ್ ಆಗ್ತಾ ಬನ್ನಿ. ನಿಮ್ಮ ಸೆಲ್ಫ್ ಅಸೆಸ್ಮೆಂಟ್ ನಮಗೆ ಕೊಡ್ಲಿಕ್ಕಿಲ್ಲ. ಎಸ್, ಭೌತಿಕ ಪ್ರಕೃತಿ ಗುಣಗಳಾದ ಮೇಲೆ 3 ರೀತಿಯ ಬುದ್ಧಿವಂತಿಕೆ. ಪ್ರಾರ್ಥನೆ, ಏನನ್ನು ಮಾಡಲು ಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು, ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ. ಅಂದ್ರೆ ಕೃಷ್ಣನಿಗೆ ಹೆದರ್ತಾನೆ, ಉಳಿದವರಿಗೆ ಹೆದರುವುದಿಲ್ಲ. ಈಗ ನಾವೆಂತ ಮಾಡುದು? ಈಗ ನಾವು ಜಪ ಮಾಡಿ ಈ ಭಜನೆ ಎಲ್ಲ ಮಾಡಿ ಭಗವದ್ ಓದಿದೆ, ನಮ್ಮ ಕುಟುಂಬದವರು ಎಂತ ಹೇಳ್ತಾರೆ, ಮತ್ತೆ ನಮ್ಮ ನೆಂಟರು ಯಾರು ನಮ್ಮ ಮನೆ ಬರ್ಲಿಕ್ಕಿಲ್ಲ, ನಾವು ಪ್ರಸಾದವನ್ನೇ ಕೊಟ್ಟರೆ ಮತ್ತೆ ಯಾರು ಇದು ಬರ್ತಾರೆ. ಕ್ಲಾಸಲ್ಲಿ ಹೇಳಿದ್ದಾರೆ ಒಂದು ಮಾತಾಜಿ. ಅಂದ್ರೆ ನಾವು ಯಾವಾಗ್ಲೂ ಇನ್ನೊಬ್ಬರಿಗೆ, ನಮ್ಮ ಜೀವನ ಮಾಡೋದು ನಾವು ಇನ್ನೊಬ್ಬರಿಗೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಕೃಷ್ಣನಿಗೋಸ್ಕರ ನೀನು ಮಾಡು. ಇನ್ನೊಬ್ಬ ಎಂತ ಹೇಳ್ತಾರೆ, ಅದು ನಿನ್ಗೆ ಯಾಕೆ? ನಿನ್ಗೆ ಜನ್ಮ ಮೃತ್ಯು ಜರವಾದ ನಿನ್ಗೆ ಬಿಡುಗಡೆ ಸಿಗ್ಬೇಕಿದ್ರೆ ನೀನು ಕೃಷ್ಣನ ಪ್ರಕಾರ ಹೇಳಿದಾಗ ಕೆಲಸ ಮಾಡು. ಅದು ನಮ್ಗೆ ಅದು ನಮ್ಮ ಮೈಂಡ್ ಕೇಳುವುದಿಲ್ಲ. ಎಸ್, ಹೀಗೆ ಎಂತ ಹೇಳ್ತಾರೆ, ಅವ್ರೆಂತ ಹೇಳ್ತಾರೆ, ಈಗ ಅವರೆಂತ ಹೇಳ್ತಾ ಇದ್ರೆ ನಮ್ಗೆ ಸಾವು ಬರೋ ಕೂಡ ಅವ್ರು ಬರುವುದಿಲ್ಲ. ನಮ್ಮ ಈ ಮೃತ್ಯು ಬರುವಾಗ ಅವ್ರು ಬರ್ತಾರ, ಅವ್ರೆಂತ ಹೇಳಿದೀವ, ಯಾರು ಬರುವುದಿಲ್ಲ, ಯಾರಿಗೆ. ಅದು ಕೃಷ್ಣ ಹೇಳ್ತಾನೆ, ಸಾಯುವಾಗ ನನ್ನ ಸ್ಮರಣೆ ಇದ್ರೆ ನಾನು ಕೃಷ್ಣ ಈ ಗೋಲೋಕಕ್ಕೆ ಕೊಂಡು ಹೋಗ್ತೇನೆ. ಹಾಗಾಗಿ ಇದು ಬುದ್ಧಿವಂತಿಕೆ. ನೋಡಿ, ಇಲ್ಲಿ ಹೇಳಿದ್ದಾರೆ ಬುದ್ಧಿವಂತಿಕೆ, 3 ರೀತಿಯ ಬುದ್ಧಿವಂತಿಕೆ. ನಮ್ಮ ಬುದ್ಧಿವಂತಿಕೆ ನಾವು ಯೂಸ್ ಮಾಡ್ಬೇಕು. ಮತ್ತೆ 31 ರಜೋಗುಣ. ಧರ್ಮಾಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದು ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸುವ ಬುದ್ಧಿಯು ರಾಜಸ. ಅಂದ್ರೆ ಅವನಿಗೆ ಬುದ್ಧಿ ಇಲ್ಲ, ಯಾವ್ದು ಮಾಡ್ಬೇಕು ಯಾವ್ದು ಅವನಿಗೆ ಬುದ್ಧಿ ಇಲ್ಲ. ಮತ್ತೆ 32 ತಮೋಗುಣ. ಪ್ರಾರ್ಥನೆ, ಮಾಯ ಮತ್ತು ಕತ್ತಲು ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕ. ಅಂದ್ರೆ ಧರ್ಮವನ್ನು ಅಧರ್ಮ ಅಂತ ಎಣಿಸ್ತಾನೆ, ಅಧರ್ಮವನ್ನು ಧರ್ಮ ಅಂತ ಎಣಿಸ್ತಾನೆ, ಇದು ತಮೋಗುಣ. ಇಲ್ಲಿ ಕೂಡ ಮಾರ್ಕ್ ಆಗ್ತಾ ಬರ್ಬೋದು. 3, 2, 1. ಎಸ್, 3 ರೀತಿಯ ನಿರ್ಣಯಗಳು. ಪ್ರಾರ್ಥನೆ, ಮುರಿಯಲಾದ ಸಂಕಲ್ಪ, ಒಂದೇ ಸಮ ನಡೆಸುವ ಯೋಗಾಭ್ಯಾಸ, ಎತ್ತಿಡುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂಥ ಸಾತ್ವಿಕವಾದ. ಅಂದ್ರೆ ಸತ್ವಗುಣದವ, ಎಸ್, ಈ ಜನ್ಮದಲ್ಲಿ ನಾನು ಕೃಷ್ಣನನ್ನು ಮುಖತಃ ನೋಡ್ತೇನೆ, ಇದಕ್ಕೆ ಎಂತ ಕಷ್ಟ ಇದ್ರು ನಾನು ಮಾಡ್ತೇನೆ, ಎಂತ ತಪಸ್ಸಿದ್ರು ಕೂಡ. ಇದಕ್ಕೆ ಹೇಳುದು
ಸತ್ವಗುಣ ಸಾತ್ವಿಕ, ಮತ್ತೆ ರಜೋಗುಣ ಅರ್ಜುನ ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮವನ್ನು ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪ. ಅಂದ್ರೆ ರಜೋಗುಣದ ಒಂದು ಕೂಡ ದೃಢ ಸಂಕಲ್ಪ ಉಂಟಂದ್ರೆ ಯಾವುದು? ಕರ್ಮಫಲದಲ್ಲಿ ಅಂಟಿಕೊಂಡಿದ್ದಾರೆ, ಅದು ದೃಢ ಸಂಕಲ್ಪ. ಮತ್ತೆ 34 ತಮೋಗುಣ ಪ್ರಾರ್ಥನೆ, ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾದ ಮೂರ್ಖ ಸಂಕಲ್ಪ ತಾಮಸಿಕ. ಅಂದ್ರೆ ಹಗಲೊತ್ತಲ್ಲಿ ಕನಸು ಕಾಣುವಂಥದ್ದು, ನಾನು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ದೇನೆ, ಮತ್ತೆ ನನ್ನ ಎದುರು 10 ಗಾಡಿ, ಹಿಂದೆ 10 ಗಾಡಿ, ಮತ್ತೆ ಎಲ್ಲರೂ ನನಗೆ ಜೈಕಾರ ಆಗ್ತಾ ಇದ್ದಾರೆ, ಮತ್ತೆ ಹೂವೆಲ್ಲ ನನಗೆ ಆಗ್ತಾ ಇದೆ, ಇದೆಲ್ಲ ತಮೋಗುಣ. ಹಗಲೊತ್ತಲ್ಲಿ ಕನಸು ಕಾಣುವುದು, ರಾತ್ರಿ ಅಲ್ಲ, ಹಗಲೊತ್ತು. ಮಾರ್ಕ್ ಆಗ್ತಾ ಬನ್ನಿ. ಎಸ್. ಮತ್ತೆ 3 ರೀತಿಯ ಸಂತೋಷ. ಯಾವುದು ಪ್ರಾರಂಭದಲ್ಲಿ ವಿಷದಂತೆ ಇದ್ದು ಕಡೆಗೆ ಅಮೃತದಂತೆ ಆಗುತ್ತದೋ, ಯಾವುದು ಆತ್ಮ ಸಾಕ್ಷಾತ್ ಹಂತಕ್ಕೆ ಜಾಗೃತಗೊಳಿಸುವುದೋ ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಹೇಗಂದ್ರೆ, ಈಗ ನೀವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀರಿ ಎಲ್ಲರೂ. ಈಗ ನಿಮಗೆ ನಾನು ಹೇಳ್ತಾ ಇದ್ದೇನೆ ಜಪ ಮಾಡಿ, ಕೀರ್ತನೆ ಮಾಡಿ, ಓದಿ ಅಂತ. ಈಗ ನಿಮಗೆ ಸ್ವಲ್ಪ ಇದು ಕಷ್ಟ ಆಗ್ತದೆ. ಅದು ನೋಡಿ, ಈಗ ಅವ್ರು ಸರಿತಾ ಮಾತಾಜಿ ಅವ್ರು ಹೇಳಿದ್ರು, ಈಗ ಅವರಿಗೆ ತುಂಬ ಖುಷಿ ಆಗ್ತದೆ. ಫಸ್ಟಿಗೆ ಕಷ್ಟ ಆಗ್ತದೆ, ಆದರೆ ಮಾಡ್ತಾ ಮಾಡ್ತಾ ನಿಮಗೆ ಅದು ತುಂಬ ಖುಷಿ ಆಗ್ತದೆ. ಮೊದಲಿಗೆ ಇದು ವಿಷಯದಂತೆ ಇರ್ತದೆ ಸತ್ವಗುಣದವನಿಗೆ. ಸೊ ಹಾಗಾದ್ರೆ ಫೇಲಿಯರ್ ಇಸ್ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸೆಸ್. ಯಾರೋ ಬೇಕಿದ್ರೆ ಸಕ್ಸಸ್ ಆದ ನೀವು ಈ ಕೃಷ್ಣ ಪ್ರಜ್ಞೆ ಅಲ್ಲ, ಭೌತಿಕ ವ್ಯಕ್ತಿಯನ್ನು ಕೇಳಿ, ಅವ್ರು ಹೇಳ್ತಾರೆ ನಾನು ತುಂಬ ಇನಿಷಿಯಲ್ ಕಷ್ಟಪಟ್ಟಿದ್ದೇನೆ, ಮತ್ತೆ ನನಗೆ ಸಕ್ಸಸ್ ಸಿಗುತ್ತೆ. ಅದೇ ರೀತಿ ಕೃಷ್ಣ ಸ್ಟಾರ್ಟಿಂಗ್ ನೀವು ಕಷ್ಟಪಡಬೇಕು, ಮತ್ತೆ ನಿಮಗೆ ಸುಖ, ಮತ್ತೆ ನಿಮಗೆ ಅಮೃತ ಸಿಗ್ತದೆ. ವಿಷಯದಿಂದ ಮತ್ತೆ ಅಮೃತ ಅಂತ ಆಗ್ತದೆ. ಆದರೆ ರಜೋಗುಣ ನೋಡಿ, ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತೆ ಇರ್ತದೆ, ಕಡೆಗೆ ವಿಷವ ಆಗುತ್ತದೆ. ಈ ರಜೋಗುಣದವನಿಗೆ ಎಂತಂದ್ರೆ ಸ್ಟಾರ್ಟಿಂಗ್ ಅವನಿಗೆ ಅದು ಅಮೃತದಂತೆ ಇರ್ತದೆ, ಖುಷಿ ಆಗ್ತದೆ, ಮತ್ತೆ ಅದು ವಿಷ ಆಗ್ತದೆ. ಈಗ ಹೇಗಂದ್ರೆ, ನೀವು ಎಲ್ಲಿಯಾದ್ರೂ ಒಂದು ಟೂರಿಗೆ ಪ್ಲಾನ್ ಮಾಡಿ. ಟೂರಿಗೆ ಪ್ಲಾನ್ ಮಾಡುವಾಗ ನೀವೀಗ ಇವತ್ತು ಪ್ಲಾನ್ ಮಾಡಿದ್ರೆ ಆದಿತ್ಯವಾರ ಹೋಗೋದಾದ್ರೆ, ಇವತ್ತು ಶುಕ್ರವಾರ, ಇವತ್ತು ಹುಡುಗಿ ತುಂಬಾ ಖುಷಿ ಇರ್ತದೆ ನಿಮಗೆ, ಆದಿತ್ಯವಾರ ಅಲ್ಲಿ ಹೋಗುದು. ಶನಿವಾರ ಕೂಡ ಖುಷಿ ಇರ್ತದೆ. ಆದಿತ್ಯವಾರ ಬೆಳಿಗ್ಗೆ ನೀವು 5 ಗಂಟೆಗೆ ಹೊರಡ್ತೀರಿ, ಮತ್ತೆ ಒಂದು 10 ಗಂಟೆಗೆ ರೀಚ್ ಆಗ್ತೀರಿ, ಮತ್ತೆ ನಿಮಗೆ ಅದು ಖುಷಿ ಇಲ್ಲ. ಇನಿಷಿಯಲ್ ಮಾತ್ರ ಅದೇ ರೀತಿ. ಎಂತಂದ್ರೆ ಈ ಭೌತಿಕ ಲೋಕದಲ್ಲಿ ನಿಮಗೆ ಖುಷಿ ಅಂತ ತೋರಿಸುವುದು ಖುಷಿ ಅಲ್ಲ ಅದು. ಹಾಗಾಗಿ ರಜೋಗುಣದಲ್ಲಿ ಸ್ಟಾರ್ಟಿಂಗ್ ನಮಗೆ ಅಮೃತದಂತೆ ಇರ್ತದೆ, ಮತ್ತೆ ಅದು ವಿಷದಂತ ಆಗ್ತದೆ. ಮತ್ತೆ 39 ತಮೋಗುಣದಲ್ಲಿ ಮೊದಲು ಕೂಡ ವಿಷವೇ, ಕಡೆಯಲ್ಲಿ ಕೂಡ ವಿಷವೇ. ಎಸ್, ಮಾರ್ಕ್ ಆಗ್ತಾ ಬನ್ನಿ. ಎಸ್, ಈಗ ರಿಸಲ್ಟ್ 18 ಬಂದ್ರೆ ತುಂಬಾ ಒಳ್ಳೇದು, ಎಲ್ಲದಕ್ಕೆ 3 ಬಂದ್ರೆ ಒಳ್ಳೇದು. 6 ಬಂದ್ರೆ ತಮೋಗುಣ ಅಂದ್ರೆ ಒಳ್ಳೇದಲ್ಲ. 12 ಬಂದ್ರೆ ನೀವು 18ಕ್ಕೆ ಹೋಗಬಹುದು. ಎಸ್, ಜೀವಿಗಳ ಅಸಂಖ್ಯಾತ ರೂಪಗಳಾದರೂ ಅವೆಲ್ಲವೂ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಪ್ರಾರ್ಥನೆ, ಮುರಿಯಲಾದ ಸಂಕಲ್ಪ, ಒಂದೇ ಸಮಯ ನಡೆಸುವ ಯೋಗಾಭ್ಯಾಸ, ಎತ್ತಿ ಹಿಡುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳು ನಿಯಂತ್ರಿಸುವ ಸಂಕಲ್ಪ, ಇಂಥ ಸಂಕಲ್ಪವು ಸಾತ್ವಿಕವಾದದ್ದು. ಈಗ ನೋಡಿ ಪ್ರಭುಪಾದ, ಇಲ್ಲಿ ನಾವು ನಿಮಗೆ ಬೇರೆ ಬೇರೆ ಗಡಿಯಾರ ಕೊಟ್ಟಿದ್ದೇವೆ, ಬೇರೆ ಬೇರೆ ಟೈಮ್ ಕೊಟ್ಟಿದ್ದೇವೆ. ಈಗ ಎಂತಂದ್ರೆ, ಇದು ಯಾಕೆ ನಾನು ಹೇಳಿದೆ ಅಂದ್ರೆ, ಪ್ರಭುಪಾದ್ ಒಮ್ಮೆ ಅಮೆರಿಕಾದಲ್ಲಿದ್ದರೆ, ನೆಕ್ಸ್ಟ್ ಕೆನಡಾ, ನೆಕ್ಸ್ಟ್ ಆಫ್ರಿಕಾ, ನೆಕ್ಸ್ಟ್ ಯುರೋಪ್, ನೆಕ್ಸ್ಟ್ ಭಾರತ, ನೆಕ್ಸ್ಟ್ ಯುರೋಪ್ ಆದ್ಮೇಲೆ ನೆಕ್ಸ್ಟ್ ಆಸ್ಟ್ರೇಲಿಯಾ, ನೆಕ್ಸ್ಟ್ ಭಾರತ, ಈ ರೀತಿ ಅವರ ಸರ್ಕಲ್ ಇತ್ತು. ಅಂದ್ರೆ ಎಲ್ಲ ಕಡೆ ಹೋಗ್ತಾ ಇದ್ರು. ಆದ್ರೆ ಅವರೊಟ್ಟಿಗೆ ಶಿಷ್ಯರಿದ್ರು, ಅವರಿಗೆ ಟೋಟಲ್ ಅಪ್ಸೆಟ್ ಆಗ್ತಿತ್ತು. ಅಂದ್ರೆ ಪ್ರಭುಪಾದ್ ಅಂತಂದ್ರೆ ನೋಡಿ, ಈಗ ಅಮೆರಿಕದಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಅಮೆರಿಕದಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿ ಆಫ್ರಿಕಾಗೆ ಬರುವಾಗ ಅಲ್ಲಿ ಅಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾರೆ. ಆಫ್ರಿಕಾಗೆ ಬರುವಾಗ ಮತ್ತೆ ಅಲ್ಲಿ ಬೆಳಿಗ್ಗೆ ಆದ್ರೆ ಮಲಗಲಿಕ್ಕಿಲ್ಲ. ಹಾಗೆ ಎಂತ ಆಗ್ತದೆ ಅಂದ್ರೆ ಶಿಷ್ಯರಿಗೆ ಟೋಟಲ್ ಅಪ್ಸೆಟ್ ಆಗ್ತದೆ. ಅಂದ್ರೆ ಪ್ರಭುಪಾದ್ ಅಂತಂದ್ರೆ ಅವ್ರ ರೂಟೀನ್ ಹಾಗೆ, ಅವರಿಗೆ ಅಂದ್ರೆ ನಿದ್ದೆಯನ್ನು ಗೆದ್ದಿದ್ದಾರೆ ಅವರು. ಈಗ ಅರ್ಜುನನ ಹೆಸರು ಗುಡಾಕೇಶ, ಯಾಕೆಂದ್ರೆ ಅವ್ರು ನಿದ್ದೆಯನ್ನು ಗೆದ್ದಿದ್ದಾನೆ. ಅದೇ ರೀತಿ ಪ್ರಭುಪಾದ್ ಕೂಡ ಅವರಿಗೆ ಟೋಟಲ್ ಕೃಷ್ಣನ ಸ್ಮರಣೆ ಇದೆ, 24 ಗಂಟೆ ಕೃಷ್ಣನ ಸ್ಮರಣೆ. ಆದ್ರೆ ಅವ್ರ ಶಿಷ್ಯರಿಗೆ ಅಂದ್ರೆ 3-4 ದಿವಸ ಹೋಗುವಾಗ ಅವರಿಗೆ ಟೋಟಲ್ ಅವರಿಗೆ ವೀಕ್ನೆಸ್ ಆಗುವುದು ಇದ್ರಿದೆ, ಅಂದ್ರೆ ಮಲಗಲೇ ಇಲ್ಲ ಅವರು. ಆದ್ರೆ ಆ ನಿತ್ಯ ಸಿದ್ಧ ಜೀವಿಗಳಿಗೆ ಅದು ಆಗುದಿಲ್ಲ, ಯಾಕೆಂದ್ರೆ ಅವರು ಟೋಟಲ್ ಕೃಷ್ಣನ ಸ್ಮರಣೆ ಇರ್ತಾರೆ. ಎಸ್, ಈಗ ಈ 4 ಆಶ್ರಮಗಳು
ವರ್ಣ ಮತ್ತೆ ಆಶ್ರಮ. ಈಗ 4 ವರ್ಣ. ಫಸ್ಟ್ ಇದು ಬ್ರಾಹ್ಮಣ. ಸಮೋದಮ ಸಪಾ ಶೌಚಂ ಶಾಂತಿರ್ ಆರ್ಜವಂ ಏವಚ ಜ್ಞಾನ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಶಾಂತಿ ಸ್ವಭಾವ, ಆತ್ಮಸಮಯ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ ಈ ಸಹಜ ಗುಣದಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ನೋಡಿ, ಕಲಿಯುಗದಲ್ಲಿ ಇದೊಂದು ತುಂಬಾ ಒಂದು ಶೋಚನೀಯ ಸ್ಥಿತಿ ಅಂತಂದ್ರೆ, ಹುಟ್ಟಿನಿಂದ ಒಬ್ಬ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ. ದಯವಿಟ್ಟು ಇದು ದೊಡ್ಡ ತಪ್ಪು. ಶಾಸ್ತ್ರದಲ್ಲಿ ಹೇಗುಂಟಂದ್ರೆ ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರದ್ಭವೇ ದ್ವಿಜ. ದ್ವಿಜ ಅಂದ್ರೆ ಟ್ವೈಸ್ ಬಾರ್ನ್. ಈಗ ಹೇಗಿತ್ತಂದ್ರೆ ಹಿಂದಿನ ಕಾಲದಲ್ಲಿ ಮಗುವನ್ನು ಗುರುಕುಲಕ್ಕೆ ಕಳಿಸುವಂಥದ್ದು, ಗುರು ಡಿಸೈಡ್ ಮಾಡುವಂಥದ್ದು. ಅವನಿಗೆ ಬ್ರಾಹ್ಮಿನ್ ಕ್ವಾಲಿಟಿ ಇದ್ರೆ ಅವ್ರು ಬ್ರಾಹ್ಮಣ, ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಕ್ಷತ್ರಿಯ, ವೈಶ್ಯ ಕ್ವಾಲಿಟಿ ಇದ್ರೆ ವೈಶ್ಯ, ಶೂದ್ರ ಕ್ವಾಲಿಟಿ ಇದ್ರೆ ಶೂದ್ರ. ಇವು ಮೂವರಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಹಾಗಾಗಿ ಜನ್ಮದಿಂದ ಅಲ್ಲ, ಇದು ದೊಡ್ಡ ತಪ್ಪು. ನೋಡಿ, ಬ್ರಾಹ್ಮಣ ಅಂದ್ರೆ ಈ ಗುಣ ಇರಬೇಕು. ಶಾಂತಿ ಸ್ವಭಾವ, ಅವನ ಶಾಂತಿ ಸ್ವಭಾವ ಉಂಟಾ, ಆತ್ಮಸಮಯ ಉಂಟಾ, ತಪಸ್ಸು ಉಂಟಾ, ಸಹನೆ ಉಂಟಾ, ಪ್ರಾಮಾಣಿಕತೆ ಉಂಟಾ, ಜ್ಞಾನ ಉಂಟಾ, ವಿವೇಕ ಉಂಟಾ, ಆಸ್ತಿಕ್ಯ ಉಂಟಾ, ಈ ಗುಣ ಇದ್ರೆ ಅವು ಬ್ರಾಹ್ಮಣ. ಅಂದ್ರೆ ಗುರು ಈ ಗುಣ ನೋಡ್ತಾನೆ, ಇದಿದ್ರೆ ಅವು ಬ್ರಾಹ್ಮಣ. ಹಾಗಾಗಿ ಸಿಂಪಲ್. ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ ಸರಿಯಾದ ಬ್ರಾಹ್ಮಣ ಇಲ್ಲ, ಈ ಗುಣಗಳು ಯಾರ ಹತ್ರ ಕೂಡ ಇಲ್ಲ. ನೆಕ್ಸ್ಟ್, ಕ್ಷತ್ರಿಯ. ಶೌರ್ಯಂ ತೇಜೋ ಧೃತೆ ದಾಕ್ಷ್ಯಂ ಯುದ್ಧೇ ಚಾಪಿ ಅಪಾಲಯನಂ ದಾನಂ ಈಶ್ವರ ಭಾವಶ್ಚ ಕ್ಷತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ಯಾರು ಕ್ಷತ್ರಿಯರು ಇಲ್ಲ ಅಂತೆ ಕಲಿಯುಗದಲ್ಲಿ. ಯಾಕಂದ್ರೆ ಈ ಗುಣ ಇಲ್ಲ, ಶೌರ್ಯ ಇಲ್ಲ, ತೇಜಸ್ ಇಲ್ಲ, ದೃಢ ಸಂಕಲ್ಪ ಇಲ್ಲ, ದಕ್ಷತೆ ಇಲ್ಲ, ಯುದ್ಧದಲ್ಲಿ ಧೈರ್ಯ. ಈಗ ಸೋಕಾಲ್ಡ್ ಪೊಲಿಟಿಷಿಯನ್ ಅವ್ರು ಹೇಳ್ತಾರೆ ನಾನು ಕ್ಷತ್ರಿಯ ಅಂತ. ಇಲ್ಲ, ಪ್ರಭು ಹೇಳ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಯಾಕೆಂದ್ರೆ ಈಗ ನೋಡಿ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ, ಯುಧಿಷ್ಠಿರ ಮಹಾರಾಜ್, ಭೀಮ ಅವರು ಎದ್ರು, ದುರ್ಯೋಧನ ಇವರೆಲ್ಲ ಎದ್ರು. ಮತ್ತೆ ಆ ಸೈಡಲ್ಲಿ ದುರ್ಯೋಧನ, ಕರ್ಣ, ಭೀಷ್ಮ ಇವರೆಲ್ಲ ಎದ್ರು. ಈಗ ಮೇನ್ ಯೋಧ ಸತ್ರೆ ಯುದ್ಧ ಮುಗಿಯಿತು, ಸೈನಿಕರಿಗೆ ಯಾವುದು ವ್ಯಾಲ್ಯೂ ಇಲ್ಲ. ಆದ್ರೆ ಈಗ ನೋಡಿ, ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ತದೆ. ಯುದ್ಧ ಆಗುವಾಗ ಯಾರು ಹೋಗುದಲ್ಲಿ, ಅಲ್ಲಿ ಸೋಲ್ಜರ್ಸ್ ಎದುರಲ್ಲಿ ಹೋಗುವಂಥದ್ದು. ಇದು ಕ್ಷತ್ರಿಯ ಅಲ್ಲ. ಅವ ಯಾರು ಅಂದ್ರೆ ಸೋಕಾಲ್ಡ್ ಪೊಲಿಟಿಷಿಯನ್. ಅವೆಂತ ಮಾಡ್ತಾನೆ, ಡೆಲ್ಲಿಯಲ್ಲಿ AC ರೂಮಲ್ಲಿ ನೋಡ್ತಾ ಇರ್ತಾನೆ ಎಂತೆಲ್ಲ ಆಗ್ತಾ ಉಂಟಂತ, ಚಹಾ ಕುಡಿತಾ ಬಿಸ್ಕೆಟ್ ತಿಂತ ನೋಡ್ತಾ ಇದ್ದಾನೆ. ಪ್ರಭುಪಾದ ಹೇಳ್ತಾರೆ, ಇದು ಕ್ಷತ್ರಿಯ ಅಲ್ಲ, ಕ್ಷತ್ರಿಯನ ಕ್ವಾಲಿಟಿಯೇ ಇಲ್ಲ ಅವನಿಗೆ. ಹಾಗಾಗಿ ಬ್ರಾಹ್ಮಣ ಕೂಡ ಇಲ್ಲ, ಕ್ಷತ್ರಿಯ ಕೂಡ ಇಲ್ಲ. ನೆಕ್ಸ್ಟ್, ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಇತರ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಶ್ರಮ ಮತ್ತು ಸೇವೆ ಇವು ಶೂದ್ರರಿಗೆ ಸಹಜವಾದ. ಅಂದ್ರೆ ಈ ಜನರು ಹೇಳುವಂಥದ್ದು ಕಡಿಮೆ ಪಾಪ್ಯುಲೇಷನ್ ನಾವು ಕಡಿಮೆ ಮಾಡಬೇಕು. ಅಂದ್ರೆ ಈ ಕಾಂಟ್ರಸೆಪ್ಟಿವ್ ಮೆಥಡ್ ಯೂಸ್ ಮಾಡಬೇಕು ಸೆಕ್ಸ್ ಮಾಡಲಿಕ್ಕೆ. ಯಾಕೆಂದ್ರೆ ಮಗುವನ್ನು ಕಡಿಮೆ ಮಾಡಬೇಕು. ಪ್ರಭುಪಾದ ಹೇಳ್ತಾರೆ, ಇದು ಟೋಟಲ್ ಖಂಡನೀಯ. ಕೃಷ್ಣನ ವ್ಯವಸ್ಥೆಯಲ್ಲಿ ಈಗ 130 ಕೋಟಿ ಉಂಟು ಜನಸಂಖ್ಯೆ. 1,500 ಕೋಟಿ ಜನರಿಗೆ ತಿನ್ನುವಷ್ಟು ಕೃಷ್ಣ ಜಾಗವನ್ನು ಕೊಟ್ಟಿದ್ದಾನೆ. ಆದ್ರೆ ನಮ್ಗೆ ಇಂಡಸ್ಟ್ರಿ ಬೇಕು, ಅಗ್ರಿಕಲ್ಚರ್ ಬೇಡ, ಕೃಷಿ ಬೇಡ. ಇದು ನಮ್ಮ ತಪ್ಪು. ಮತ್ತೆ ನಾವೆಂತ ಈ ಅರೆಕ್ನೆಟ್, ಕಾಫಿ ಪ್ಲಾಂಟೇಶನ್ ಇದನ್ನು ನಾವು ಕೃಷಿ ಅಂತ ಹೇಳ್ತೇವೆ. ಇದು ಟೋಟಲ್ ತಪ್ಪು. ಅದು ಕೃಷಿ ಅಲ್ಲ. ಕೃಷಿ ಅಂದ್ರೆ ಈ ಧಾನ್ಯ ಅಂದ್ರೆ ರೈಸ್, ಧಾನ್ಯ ಮತ್ತೆ ವೆಜಿಟೇಬಲ್ಸ್, ಅದು ಕೃಷಿ. ಜನರಿಗೆ ಗೊತ್ತಿಲ್ಲ ಯಾವುದು ಕೃಷಿ ಅಂತ ಗೊತ್ತಿಲ್ಲ. ಮತ್ತೆ ಗೋರಕ್ಷ, ಎಲ್ಲ ಹಸುವನ್ನು ಸ್ಲಾಟರ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲಿ ಗೋರಕ್ಷ ಕೂಡ ಇಲ್ಲ. ಹಾಗಾಗಿ ಸರಿಯಾದ ವೈಶ್ಯ ಕೂಡ ಇಲ್ಲ. ಮತ್ತೆ ವಾಣಿಜ್ಯ, ಅದನ್ನು ನಾವು ಇದು ಮಾಡುವಂಥದ್ದು, ವ್ಯಾಪಾರ ಮಾಡುವಂಥದ್ದು, ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಮತ್ತೆ ಶ್ರಮ ಮತ್ತು ಸೇವೆ ಶೂದ್ರರಿಗೆ. ನೋಡಿ, ಶೂದ್ರ ಕೂಡ ಪ್ರಭುಪಾದ ಹೇಳ್ತಾರೆ, ಫಸ್ಟ್ ಕ್ಲಾಸ್ ಶೂದ್ರ, ಸೆಕೆಂಡ್ ಕ್ಲಾಸ್ ಶೂದ್ರ, ಥರ್ಡ್ ಕ್ಲಾಸ್ ಶೂದ್ರ, ಫೋರ್ತ್ ಕ್ಲಾಸ್ ಶೂದ್ರ, ಫಿಫ್ತ್ ಕ್ಲಾಸ್ ಶೂದ್ರ, ಈ ರೀತಿ ತುಂಬಾ ಕ್ಲಾಸ್ ಉಂಟು. ಇಂದಿನ ಕಾಲದಲ್ಲಿ ಫಸ್ಟ್ ಕ್ಲಾಸ್ ಶೂದ್ರ ಅಂದ್ರೆ ಅವನದ್ದು ಕೂಡ ಒಳ್ಳೆ ಗುಣ ಇತ್ತು. ಬ್ರಾಹ್ಮಣನಿಗೆ ಅಸಿಸ್ಟೆಂಟ್ ಆಗಿದ್ದ, ಕ್ಷತ್ರಿಯನಿಗೆ ಅಸಿಸ್ಟೆಂಟ್ ಆಗಿದ್ದ, ವೈಶ್ಯನಿಗೆ ಅಸಿಸ್ಟೆಂಟ್ ಆಗಿದ್ದ. ಅವನ ಅಸಿಸ್ಟೆಂಟ್ ಆಗಿದ್ರೆ ಅವನಿಗೆ ಅಂತ ಒಳ್ಳೆ ಕ್ವಾಲಿಟಿ ಇತ್ತು.
ಆದ್ರೆ ಈಗ ಪ್ರಭುಪಾದ ಹೇಳ್ತಾರೆ ಪಂಚಮ, 5th ಕ್ಲಾಸ್ ಶೂದ್ರ, ಯಾರದ ಕೂಡ ಕ್ವಾಲಿಟಿ ಇಲ್ಲ. ಹಾಗೆ ಶೂದ್ರಲ್ಲಿ ಕೂಡ ಒಳ್ಳೆ ಗುಣ ಉಂಟಂತೆ, ಈಗ ಅಂತ ಶೂದ್ರರು ಇಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಜನ್ಮದಿಂದ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಯಥಾ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಂ ಇದಂ ತತಂ ಸ್ವಕರ್ಮಣಾತ್ತಂ ಅಭ್ಯರ್ಚ ಸಿದ್ಧಿಂ ವಿಂದಂತಿ ಮಾನವ. ಪ್ರಭು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ, ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನ ಸಿದ್ಧಿಯನ್ನು ಪಡೆಯಬಹುದು. ಅಂದ್ರೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾಕೆ ಮಾಡಿದ್ರು? ಕೃಷ್ಣನ ಪೂಜೆ ಮಾಡ್ಲಿಕ್ಕೆ. ಸೆಂಟರ್ ಕೃಷ್ಣ. ಹಿಂದಿನ ಕಾಲದಲ್ಲಿ ಅದಿತ್ತು, ಈಗ ಅದಿಲ್ಲ. ಹಾಗಾಗಿ ಸರಿಯಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಕೂಡ ಇಲ್ಲ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವ ಅನುಷ್ಠಿತ ಸ್ವಭಾವನಿಯತಂ ಕರ್ಮ ಕುರ್ವಾನಾಪ್ನೋತಿ ಕಿಲ್ಬಿಷಿಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಷ್ಠ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯ ಮಾಡಿದಾಗ ಪಾಪಕರ ಪ್ರತಿಕ್ರಿಯೆ ಆಗುವುದಿಲ್ಲ. ಹೇಗೆಂದ್ರೆ ಇಲ್ಲಿ ನೋಡಿ, ಇವ ಎಲ್ಲದಕ್ಕೂ ಮರ ಹತ್ಲಿಕ್ಕೆ ಹೇಳ್ತಿದ್ದಾನೆ. ಇಲ್ಲಿ ಮಂಗ ಹತ್ಬಹುದು, ಇವರಿಗೆಲ್ಲ ಆಗ್ತದ? ಇಲ್ಲ. ಮೀನಿಗೆ ಆಗುದಿಲ್ಲ, ಆನೆಗೆ ಆಗುದಿಲ್ಲ, ನಾಯಿಗೆ ಆಗುದಿಲ್ಲ, ಇವರಿಗೆಲ್ಲ ಆಗುದಿಲ್ಲ. ಅದೇ ರೀತಿ ನಿಮ್ಗೆ ಪ್ರಭುಪಾದ ಹೇಳ್ತಾರೆ, ಎಲ್ಲರಿಗೂ ಒಂದೊಂದು ಯಾವುದಾದ್ರು ಕೃಷ್ಣ ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಆ ಟ್ಯಾಲೆಂಟ್ ಅನ್ನು ನಾವು ಕೃಷ್ಣನಿಗೆ ಯೂಸ್ ಮಾಡಬೇಕು. ಈಗ ನೋಡಿ, ಪ್ರಭುಪಾದ ಶಿಷ್ಯರು ಅದರಲ್ಲಿ ಕೆಲವರೆಲ್ಲ ಪೇಂಟರ್ಸ್ ಇದ್ರು. ಪ್ರಭುಪಾದ ನೀವು ಕೃಷ್ಣನಿಗೋಸ್ಕರ ಪೇಂಟಿಂಗ್ ಮಾಡಿ, ನಮ್ಮ ಟ್ಯಾಲೆಂಟ್ ಅನ್ನು ಕೃಷ್ಣನಿಗೆ ಯೂಸ್ ಮಾಡಬೇಕು, ಆಗ ಅದು ತುಂಬಾ ಕರೆಕ್ಟ್ ಆಗ್ತದೆ. ಅಗ್ನಿ ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ರೆ ಅದನ್ನು ಬಿಡಬಾರದು. ಅಂದ್ರೆ ಅವನ ಒಂದು ಕೆಲವು ನಮ್ದು ಒಂದು ನೇಚರ್ ಇರ್ತದೆ, ಆ ನೇಚರ್ ಪ್ರಕಾರ ನಾವು ಕೆಲಸ ಮಾಡಬೇಕು. ಅದರಲ್ಲಿ ನಮಗೆ ತುಂಬಾ ಅನುಕೂಲ ಆಗ್ತದೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಷದಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಂ. ಹೀಗೆ ಆಧ್ಯಾತ್ಮಿಕದಲ್ಲಿರುವವನು ಕೂಡಲೇ ಪರಂ ಬ್ರಹ್ಮ ಸಾಕ್ಷಾತ್ಕಾರ ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನ ಆಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನು ಬಯಸುವುದಿಲ್ಲ. ಅವನು ಎಲ್ಲಾ ಜೀವಿಗಳನ್ನು ಒಂದೇ ಸಮನಾಗಿ ಕಾಣ್ತಾನೆ. ಇಂಥ ಸ್ಥಿತಿಯನ್ನು ಅವನು ತನ್ನ ಪರಿಶುದ್ಧ ಭಕ್ತಿಯನ್ನು ಪಡೆಯುತ್ತಾನೆ. ಹೀಗೇಗಂದ್ರೆ ಬ್ರಹ್ಮಭೂತ ಪ್ರಸನ್ನಾತ್ಮ. ಬ್ರಹ್ಮಭೂತ ಅಂದ್ರೆ ನಾನು ದೇಹದ ನನ್ನ ಆತ್ಮ. ಆ ಸ್ಟೇಜಿಗೆ ಬಂದ ಮೇಲೆ ನಾವು ಪ್ರಸನ್ನಾತ್ಮ, ಖುಷಿಯಲ್ಲಿ ಇರ್ತೇವೆ. ನಾ ಶೋಚದ ನಾ ಕಾಂಕ್ಷತಿ. ಈಗ ಹೇಗಂದ್ರೆ ಸಪೋಸ್ ಇಲ್ಲಿ ಈಗ 113 ಮಂದಿ ಇದ್ದೀರಿ, ಇದರಲ್ಲಿ ಯಾರಾದ್ರೂ ನಮ್ಗೆ, ಈಗ ನಮ್ದು ದೇವಸ್ಥಾನ ಕಟ್ಟಲಿಕ್ಕೆ ಎಷ್ಟು 10 ಕೋಟಿ ಪ್ರಾಜೆಕ್ಟ್ ನಮ್ದು. ಈಗ ಇದರಲ್ಲಿ ಯಾರಾದ್ರೂ 1 ಕೋಟಿ ಕೊಟ್ರು ದೇವಸ್ಥಾನ ಕಟ್ಟಲಿಕ್ಕೆ. ಇವತ್ತು ನನಗೆ ನೀವು 1 ಕೋಟಿ ಕೊಟ್ರಿ, ಇದು ನನ್ನಿಂದ ಸೇವೆ ಅಂತ ನೀವು ಕೊಟ್ರಿ. ನಾನು ಅದನ್ನು ಹೋಗಿ ದೇವಸ್ಥಾನದಲ್ಲಿ ಇಡ್ತೇನೆ ಹಣವನ್ನು. ನೆಕ್ಸ್ಟ್ ಇದು ನೀವು ಬರ್ತೀರಿ, ಬಂದು ಹೇಳ್ತೀರಿ ಅದು 1 ಕೋಟಿ ನನಗೆ ನಂದು ಬೇರೆ ಪ್ರಾಜೆಕ್ಟ್ ಉಂಟು, ಮನೆಯದು ಪ್ರಾಜೆಕ್ಟ್, ಹಾಗಾಗಿ ನನಗೆ ಬೇಕು. ಆಗ ನಾನು ಎಂತ ಮಾಡ್ತೇನೆ, ಅದು ಕೊಡು ಅಂತ ನಾನು ಅದನ್ನು ವಾಪಸ್ ಕೊಡ್ತೇನೆ. ಈಗ ನಾನು ಶೋಚದ ಆಕಾಂಕ್ಷೆ ಇದೆ ಅಂದ್ರೆ, ಈಗ ನೀವು 1 ಕೋಟಿ ಕೊಡುವಾಗ ನಾನು ಅವ್ರು ನನಗೆ 1 ಕೋಟಿ ಕೊಟ್ಟರು ಖುಷಿಯಲ್ಲಿ ಇಲ್ಲ. ನಾಳೆ ನೀವು 1 ಕೋಟಿ ತಗೊಳ್ಳುವಾಗ ನಾನು 1 ಕೋಟಿ ಹೋಯ್ತಲ್ಲ ಬೇಜಾರಲ್ಲಿಲ್ಲ. ಆ ಬ್ರಹ್ಮಭೂತ ಲೆವೆಲ್ಗೆ ನೀವು ಬರ್ಬೇಕು. ನಾನು ದೇಹಲ್ಲ ನಾನು. ಆಗ ನಿಮ್ಗೆ ನಾನು ಶೋಚದಿ ನಾ ಕಾಂಕ್ಷತಿ. ಸಮ ಸರ್ವೇಷು ಭೂತೇಷು, ಎಲ್ಲ ಜೀವನ ಒಂದೇ ರೀತಿ ನೋಡುವಂಥದ್ದು. ಅದು ನಾವೀಗ ಹಾಗೆಲ್ಲ. ಹೆಚ್ಚಿನವರು ಅವರ ಕಿಚನ್ ಅಲ್ಲಿ ಕೋಳಿಯನ್ನು ಕಟ್ ಮಾಡ್ತಾರೆ, ಮತ್ತೆ ಕುರಿಯನ್ನು ಕಟ್ ಮಾಡ್ತಾರೆ, ಮೀನನ್ನು ಕಟ್ ಮಾಡಿ ತಿಂತಾರೆ, ಮತ್ತೆ ಬೆಡ್ರೂಮ್ ಅಲ್ಲಿ ನಾಯಿಯನ್ನು ಮುದ್ದು ಮಾಡುವಂಥದ್ದು. ಇದು ಅಲ್ಲ, ಇದು ಸರಿಯಲ್ಲ. ಎಲ್ಲಾ ಪ್ರಾಣಿಗಳು ಒಂದೇ ರೀತಿ ನೋಡ್ಬೇಕು. ಒಂದನ್ನು ಮುದ್ದು ಮಾಡೋದು ಮತ್ತೆ ಇನ್ನೊಂದನ್ನು ತಿನ್ನುವುದು ಅದು ಸರಿಯಲ್ಲ, ಇದು ತಪ್ಪು. ಸಮ ಸರ್ವೇಷು ಭೂತೇಷು, ಎಲ್ಲಾ ಜೀವಿಗಳನ್ನು ಒಂದೇ ರೀತಿ ನೋಡ್ಬೇಕು. ಮತ್ ಭಕ್ತಿ ಲಭತೆ ಪರ, ಆ ನಿಟ್ಟಲ್ಲಿ ನಮ್ಗೆ ಭಕ್ತಿಯಲ್ಲಿ ನಾವು ಉನ್ನತ ಮಟ್ಟಿಗೆ ಹೋಗ್ತೇವೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ಯಸ್ಯಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶ್ಯತೆ ತದ್ ಅನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವತ ಪರಮಪುರುಷನ್ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ನೋಡಿ, ತುಂಬಾ 530 ಎಡಿಷನ್ ಉಂಟು ಭಗವದ್ಗೀತೆ, ಬೋಗಸ್ ಎಡಿಷನ್. ತುಂಬಾ ಮಾಯಾವಾದಿಗಳಿದ್ದಾರೆ, ತುಂಬಾ ನಿರಾಕಾರವಾದಿಗಳಿದ್ದಾರೆ, ತುಂಬಾ ಸಂಸ್ಥೆಗಳುಂಟು. ಅವರಿಗೆ ಕೃಷ್ಣ ಯಾಕೆ ಅರ್ಥವಾಗುವುದಿಲ್ಲ? ಯಾಕೆ ಕೃಷ್ಣ ಹೇಳಿದಾನೆ ಭಕ್ತ್ಯಾಮ ಅಭಿಜಾನಾತಿ, ಭಕ್ತರಿಗೆ ಮಾತ್ರ ಕೃಷ್ಣ ಅರ್ಥ ಆಗುವಂಥದ್ದು. ಹೇಗೆ? ನಾನಿರುವಂತೆ ಕೃಷ್ಣ ಹೇಗಿದ್ದಾನೆ ಹಾಗೆ, ಇಲ್ಲದ್ರೆ ನಮಗೆ ಅರ್ಥವಾಗುವುದಿಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯ ತನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ
ಭಗವದ್ಧಾಮನ ಪ್ರವೇಶಿಸಬಲ್ಲ. ಈ ಮಾಯವಾದಿಗಳು, ನಿರಾಕಾರವಾದಿಗಳು ಇದೆಲ್ಲ ಬೋಗಸ್ ಗುರುಗಳು, ಅವರು ಭಗವದ್ಧಾಮಕ್ಕೆ ಹೋಗುವುದಿಲ್ಲ. ಯಾಕೆಂದ್ರೆ ಅವರಿಗೆ ಕೃಷ್ಣ ಅರ್ಥ ಆಗ್ಲಿಲ್ಲ, ಅವರಿಗೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಏನ್ ಕೃಷ್ಣನೇ ಹೇಳಿದ, ನಾವು ಹೇಳುದಲ್ಲ, ನಮ್ಮ ಮಾತಲ್ಲ, ಕೃಷ್ಣನ ಮಾತು. ಸರ್ವಕರ್ಮಾಣಿ ಅಪಿ ಸದಾ ಕುರ್ವಾಣೋ ಮದ್ ವಿವಾಪ್ಶ್ರಯ ಮತ್ ಪ್ರಸಾದ ಆವಾಪನೋತಿ ಶಾಶ್ವತಂ ಪದಂ ಅವ್ಯಯಂ. ನನ್ನ ಪರಿಶುದ್ಧ ಭಕ್ತನು ಎಲ್ಲಾ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರು ನನ್ನ ರಕ್ಷಣೆಯಲ್ಲಿ. ನೋಡಿ, ಅದಕ್ಕೆ ಹೇಳುವುದೊಂದು, ಶುದ್ಧ ಸತ್ವಕ್ಕೆ ಬಂದ್ರೆ ನಾವು ಯೋಗಮಾಯಲ್ಲಿ ಕೃಷ್ಣನ ರಕ್ಷಣೆಯಲ್ಲಿ ಇರ್ತೇವೆ. ಈ ದೇವಿ ಮಹಾಮಾಯ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣನೇ ಹೇಳ್ತಾನೆ, ನನ್ನ ಕೃಪೆಯಿಂದ ಶಾಶ್ವತ ಅವ್ಯವಾದ ನಿವಾಸ ಸೇರ್ತಾನೆ. ಎಲ್ಲಿಗೆ? ಗೋಲೋಕಕ್ಕೆ ಮತ್ತೆ ಬರ್ತಾನಂತ ಕೃಷ್ಣನ ಬಾಯಿಂದ ಬಂದಿದೆ. ಕೃಷ್ಣನ ಬಾಯಿಂದ ಬಂದ ಮೇಲೆ ಅದು ವೇದವ್ಯಾಕ. ಈಗ ನಿನ್ನೆ ಒಂದು ಮಾತಾಜಿ ಹೇಳಿದ್ರು, ಎಂತಂದ್ರೆ ಈ ಹಿಂದಿನ ಕಾಲದಲ್ಲಿ ಎಂತಂದ್ರೆ ಆ ಗಂಡಸರಿಗೆ ಮಾತ್ರ ಇತ್ತು ಈ ಎಂತಂದ್ರೆ ಎಂತ ಹೇಳುದು, ಕಲೀಲಿಕ್ಕೆ ಇದೆಲ್ಲ, ಹೆಂಗಸರಿಗೆ ಇರ್ಲಿಲ್ಲ. ಅದು ಅಂದ್ರೆ ಅದು ಸರಿಯಲ್ಲ, ಪಾರ್ಶಾಲಿಟಿ. ನೋಡಿ, ಪ್ರಭುಪಾದ ಹಾಗೆ ಮಾಡಲಿಲ್ಲ, ಅದು ಹಿಂದಿನ ಕಾಲದಲ್ಲಿ ಇತ್ತು. ಹಿಂದಿನ ಕಾಲದಲ್ಲಿ ನೋಡಿ, ಈಗ ದೇವತಿದು ಇನಿಷಿಯಲ್ ಗುರು ಯಾರು? ಅವಳ ತಂದೆ ಸ್ವಯಂಭೂಮನು ಅವಳ ಗುರು. ಅವಳು ಶಾಲೆಗೆ ಹೋಗ್ಲಿಲ್ಲ, ಅಂದ್ರೆ ಗುರುಕುಲಕ್ಕೆ ಹೋಗ್ಲಿಲ್ಲ, ಹೆಂಗಸರಿಗೆ ಗುರುಕುಲ ಇರಲಿಲ್ಲ, ಅವ ಕಲಿಸಿದ. ಮತ್ತೆ ಅವಳ ಗುರು ಯಾರು? ಕರ್ದವ ಮುನಿ, ಕಂಡ. ಮತ್ತೆ ಯಾರು ಗುರು? ಮತ್ತೆ ಅವಳ ಮಗ ಕಪಿಲ ಮುನಿ. ಕಪಿಲದ ಇನ್ಸ್ಟ್ರಕ್ಟರ್, ದೇವತೆಗೆ ಇನ್ಸ್ಟ್ರಕ್ಷನ್ ಉಂಟು ಭಾಗವತಮಲ್ಲಿ. ಹಾಗಾಗಿ ಈ ರೀತಿ ಇಲ್ಲಿ ನೋಡಿ, ಪ್ರಭುಪಾದ್ ಎಂತ ಮಾಡಿದ್ರು? ಪ್ರಭುಪಾದ್ ಈ ಹೆಂಗಸರಿಗೆ ಕೂಡ ಈ ಕೃಷ್ಣ ಪ್ರಜ್ಞೆ ಕೊಟ್ರು. ಕೆಲವೊಮ್ಮೆ ಎಂತ ಆಗಿದೆ ಅಂದ್ರೆ, ಕೆಲವು ದಿವಸದಲ್ಲಿ ಪತ್ರ ಬರೆದ್ರು ಹೆಂಗಸರು, ಪ್ರಭುಪಾದ್ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಯಾರಿಲ್ಲ, ಅಂದ್ರೆ ಎಲ್ಲರೂ ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗಿದ್ದಾರೆ, ಪ್ರಚಾರಕ್ಕೆ ಹೋಗಿದ್ದಾರೆ. ಪ್ರಭುಪಾದ್ ಅವ್ರಿಗೆ ಹೇಳಿದ್ರು, ಎಸ್ ನೀನು ಮಾಡುವಂತ ಹೆಂಗಸರಿಗೆ. ಅಲ್ಲ, ನಾನು ಹೆಂಗಸು, ಕೃಷ್ಣನ ಸೇವೆ ನಿಲ್ಬಾರ್ದು ಮಾಡುವಂತ. ಕೆಲವೊಮ್ಮೆ ಎಂತ ಅಂದ್ರೆ ಹೆಂಗಸರಿಗೆ ಪೀರಿಯಡ್ಸ್ ಅಂದ್ರೆ ಯಾರಿಲ್ಲ, ಆಗ ಪ್ರಭುಪಾದ್ ಹೇಳಿದ್ದಾರೆ, ಎಸ್ ಅವ್ರು ಪತ್ರ ಬರೆದು, ಈಗ ಯಾರಿಲ್ಲ, ನಮ್ಗೆ ಇದಾಗಿದೆ, ನಮ್ಗೆ ಕೂಡ ಮಾಡ್ಲಿಕ್ಕೆ ಇಲ್ಲ, ನೀನ್ ಮಾಡು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವ್ರ ಆಚಾರ್ಯರು, ಯಾಕೆಂದ್ರೆ ಕೃಷ್ಣ ಗೋಲೋಕದಿಂದ ಬಂದಿದ್ದಾರೆ, ಅವರ ಮಾತಂದ್ರೆ ಅದು ಕಂಪ್ಲೀಟ್. ಯಾಕಂದ್ರೆ ಕೃಷ್ಣ ಕೂಡ ಸ್ವೀಕರಿಸ್ತಾನೆ, ಶುದ್ಧ ಭಕ್ತರ ಮಾತನ್ನು ಕೃಷ್ಣ ಈಡೇರಿಸ್ತಾನೆ. ಈ ರೀತಿ ಆಗಿದೆ. ಆತ ನೋಡಿ, ಪ್ರಭುಪಾದ್ ಯಾವಾಗಲೂ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ, ಒಟ್ಟೊಟ್ಟಿಗೆ ಕೂತ್ಕೊಳ್ಳಿಲ್ಲ ಹೆಂಗಸರು. ನೋಡಿ ಅದರ ಖುಷಿ ನೋಡಿ, ಈ ಗಂಡಸರು ಮತ್ತೆ ಹೆಂಗಸರು ಖುಷಿ ನೋಡಿ, ಅದರಲ್ಲಿ ಎಲ್ಲೂ ಕಡಿಮೆ ಇಲ್ಲ. ಇದನ್ನ ನಾವು ತಿಳಿಬೇಕು. ನಾವೆಂತ ಅಂದ್ರೆ ಈ ಸೋಕಾಲ್ಡ್, ಈಗ ಅದು ಎಂತ ಹೇಳುದು, ಸೋಕಾಲ್ಡ್ ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ ಸೇಮ್ ಗಂಡಸು ಹೆಂಗಸು ಸೇಮ್. ಪ್ರಭುಪಾದ್ ಹೇಳ್ತಾರೆ, ಹೇಗೆ ಸೇಮ್ ಆಗ್ತದೆ? ಒಬ್ಬಳು ಜರ್ನಲಿಸ್ಟ್ ಬಂದು ಹೇಳಿದ್ರು ಪ್ರಭುಪಾದಿಗೆ, ನಾನು ಕೂಡ ಗಂಡಸಿನ ಲೆವೆಲ್ ಸೇಮ್. ಪ್ರಭುಪಾದ್ ಹೇಳ್ತಾರೆ, ಈಗ ಒಂದು 10 ಹುಡುಗರು ಬಂದು ನಿನಗೆ ರೇಪ್ ಮಾಡಿದೆ ಹೋದ್ರೆ ಮತ್ತೆ ಅವ್ರು ಹೋಗ್ತಾರೆ, ಮತ್ತೆ ಅವ್ರದ್ದು ಅಡ್ರೆಸ್ ಇಲ್ಲ, ಮತ್ತೆ ಮಗುವನ್ನು ಯಾರು ಮಾಡ್ಬೇಕು? ನೀನ್ ಮಾಡ್ಬೇಕು. ಅದು ಸಹ 9 ತಿಂಗಳು ಯಾರಿಗೆ ಕಷ್ಟ? ನಿನ್ಗೆ. ಹಾಗಾಗಿ ಈ ನೇಚರ್ ದೇಹದಲ್ಲಿ ನಮ್ಗೆ ಸ್ವಲ್ಪ ಚೇಂಜಸ್ ಕೊಟ್ಟಿದ್ದಾನೆ. ಅಂದ್ರೆ ಈ ಹುಡುಗಿಯರದ ಅಂದ್ರೆ ಅಲ್ಲಿ ಸ್ವಲ್ಪ ಡಿಸ್ಕ್ರಿಮಿನೇಷನ್ ಉಂಟು. ಇದನ್ನ ನಾವು ಅರ್ಥ ಮಾಡ್ಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಅಂದ್ರೆ ಆತ್ಮಕ್ಕೆ ಗಂಡು ಹೆಣ್ಣು ಇಲ್ಲ. ನಾನು ಅಮೇರಿಕನ್, ನಾನು ಸ್ತ್ರೀ, ನಾನು ಪುರುಷ, ನಾನು ಭಾರತೀಯ, ನಾನು ಅಮೇರಿಕನ್, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ಇದೆಲ್ಲ ದೇಹದ ಭಾವನೆ. ಆತ್ಮಕ್ಕೆ ಭಾವನೆ ಇಲ್ಲ. ಆದ್ರೂ ಕೂಡ ಕೆಲವು ರೆಗ್ಯುಲೇಷನ್ಸ್ ಉಂಟು. ಪ್ರಭುಪಾದ್ ಹೇಳ್ತಾರೆ, ಈಗ 2 ಗಂಟೆ ರಾತ್ರಿಗೆ ಒಬ್ಬ ಬ್ರಹ್ಮಚಾರಿ ಕರೀತಾರೆ, ಇವ 16 ವರ್ಷದ ಬಾಲಕ, ಈಗ ನಿನ್ಗೆ 18 ವರ್ಷ ಆಗಿದೆ, ಇವನನ್ನು ನಾನೀಗ ರಾತ್ರಿ ಈ ಇಂಗ್ಲೆಂಡ್ಗೆ ಹೋಗು ಅಂತ ಹೇಳ್ತೇನೆ. 2 ಗಂಟೆ ರಾತ್ರಿ ಹೋಗ್ತಾನೆ. ನಿನ್ಗೆ ಹೋಗ್ಲಿಕ್ಕೆ ಆಗ್ತದ? ಇಲ್ಲ. ಅವನ ಹತ್ರ ನಾನು ಹೇಳ್ತೇನೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಮಲಗು ಅಂತ, ಅಲ್ಲಿ ಮಲಗ್ತಾನೆ. ನಿನ್ಗೆ ಆಗ್ತದೆ ಬಸ್ ಸ್ಟ್ಯಾಂಡ್ ಮಲಗಲಿಕ್ಕೆ? ಇಲ್ಲ. ಬಸ್ ಸ್ಟ್ಯಾಂಡ್ ಮತ್ತೆ ಯಾರಾದ್ರೂ ಅಟ್ಯಾಕ್ ಮಾಡ್ತಾರೆ. ಹಾಗಾಗಿ ಕೆಲವು ಉಂಟು. ಅದರ ಅರ್ಥ ಎಂತ ಅಂದ್ರೆ ನಾವು ತಿಳಿಬೇಕು. ಪ್ರಭುಪಾದ್ ನೋಡಿ ಅದನ್ನು ಯಾವಾಗಲೂ ಮಾಡಲಿಲ್ಲ, ಆದ್ರೆ ಪ್ರಭುಪಾದ್ ಎಲ್ಲರಿಗೂ ಇದನ್ನು ಕೊಟ್ಟಿದ್ದಾರೆ. ಈ ಪ್ರಭುಪಾದ್ ಲೀಲಾಮೃತದಲ್ಲಿ ಮಾಲತಿ ದೇವಿದಾಸಿ ಮತ್ತೆ ಗೋವಿಂದ ದೇವಿದಾಸಿ ಮತ್ತೆ ಯಮುನಾ ದೇವಿದಾಸಿ ಅವರು ಹೇಳ್ತಾರೆ, ಪ್ರಭುಪಾದ್ ಅವರು ಅಂದ್ರೆ ಅಡಿಗೆ ಎಲ್ಲ ಮಾಡ್ತಿದ್ರು ಪ್ರಭುಪಾದಿಗೆ. ಅವ್ರು ಹೇಳ್ತಾರೆ, ಪ್ರಭುಪಾದ್ ಕಣ್ಣಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ ಅಂತೆ. ಅಂದ್ರೆ ಅವ್ರು ನೋಡುವಾಗ ಗಂಡು ಹೆಣ್ಣು ಅಂತ ನೋಡುದಿಲ್ಲ. ಈಗ ನಾವು ಹೆಂಗಸರನ್ನು ನೋಡುವಾಗ ನಮ್ಗೆ ಡಿಸ್ಕ್ರಿಮಿನೇಷನ್, ಇವ ಹೆಂಗಸು. ಗಂಡಸನ್ನು ನೋಡುವಾಗ ಇವ್ ಗಂಡಸನ್ನು ನಾವು ನೋಡ್ತೇವೆ. ಆದ್ರೆ ಪ್ರಭುಪಾದ್ ಶುದ್ಧ ಭಕ್ತರಿಗೆ ಅದು ಡಿಸ್ಕ್ರಿಮಿನೇಷನ್ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಬೇಕು. ಇದನ್ನ ಅರ್ಥ ಮಾಡಿದ ಮಾತ್ರ ನಮ್ಮ ಭಕ್ತಿಯಲ್ಲಿ ಪ್ರೋಗ್ರೆಸ್. ಇಲ್ಲ ನಾನು ಹೆಂಗಸು, ನಾನು ಗಂಡ, ಇದು ನಾವು ದೇಹದ ಭಾವನೆಯಲ್ಲಿದ್ದೇವೆ. ನಾವು ದೇಹದ ಭಾವನೆಯಿಂದ ನಾವು ಮೇಲೆ ಬರಬೇಕು. ನಾವು ಅದನ್ನು ತಿಳಿಬೇಕು.
ಮಚ್ಚಿತ ಸರ್ವ ದುರ್ಗಾಣಿ ಮತ್ಪ್ರಸಾದತ್ತರಿಷ್ಯಸಿ ಅತಾಚೇ ತ್ವಂ ಅಹಂಕಾರಾನ್ ನಾಶೋಷಸಿ ವಿನಕ್ಷ್ಯಸಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ನೋಡಿ, ಕೃಷ್ಣನ ಪ್ರಜ್ಞೆ ಬಂದ್ರೆ ಕೃಷ್ಣನಿಗೆ ಗೊತ್ತು ನಮ್ಮ ಬದ್ಧ ಜೀವನ, ನಮ್ದು ಇದು ಸಿದ್ಧ ಜೀವನ ಅಲ್ಲ. ಕೃಷ್ಣನ ಸ್ವತಃ ಅವನ ಬಾಯಿಂದ ಹೇಳಿದ್ದಾನೆ, ಬದ್ಧ ಜೀವನದ ಎಲ್ಲ ಅಡ್ಡಿಗಳು ನೀನು ನನ್ನ ಕೃಪೆಯಿಂದ, ಕೃಷ್ಣನ ಕೃಪೆಯಿಂದ ಎಲ್ಲವೂ ಹೋಗ್ತದೆ. ಅದಕ್ಕೆ ನಾವು ಹೇಳುವಂಥದ್ದು ಕೃಷ್ಣ ಪ್ರಜ್ಞೆ ನೀವು ತಗೊಳ್ಳಿ ಅಂತ. ಮತ್ತೆ ನೋಡಿ, ಕೃಷ್ಣ ಮತ್ತೆ ಹೇಳ್ತಾನೆ, ಆದರೆ ನೀನು ಇಂಥ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ, ಕೃಷ್ಣ ಹೇಳಿದಾಗೆ ನಾವು ಮಾಡದಿದ್ದರೆ, ಅಹಂಕಾರದಿಂದ ಕೆಲಸ ಮಾಡಿದ್ದಾರೆ. ಪ್ರಭುಪಾದ ಹೇಳ್ತಾರೆ, ಈಗ ಹೆಚ್ಚಿನವರು ಕೃಷ್ಣನ ಬಗ್ಗೆ ಯಾಕೆ ಕೇಳುವುದಿಲ್ಲ, ಕೃಷ್ಣ ಪ್ರಜ್ಞೆ ಯಾಕಂದ್ರೆ ಅವನಿಗೆ ಅಹಂಕಾರ ಉಂಟು, ಕೃಷ್ಣನ ಮೇಲೆ ಅಸೂಯೆ ಉಂಟು. ಸಿಂಪಲ್. ಕೃಷ್ಣ ಕೂಡ ಹೇಳುವಂಥದ್ದು, ಅಹಂಕಾರದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯಾ, ಅದೋ ಗಚ್ಚಂತಿ ತಾಮಸ. ಈ ಇಂದ್ರಿಯ ಸುಖದ ಡೀಪ್ ಹೋಗ್ತೇವೆ ನಾವು. ಕೃಷ್ಣನ ಹೇಳಿದ, ನಾವು ಹೇಳುದಲ್ಲ, ಕೃಷ್ಣನ ಮಾತು ಇದು ಅಥೆಂಟಿಕ್. ಪ್ರಭುಪಾದ ಹೇಳ್ತಾರೆ, ವಿ ವಾಂಟ್ ಫ್ಯಾಕ್ಟ್. ಫ್ಯಾಕ್ಟ್ ಅಂದ್ರೆ ಕೃಷ್ಣ ಹೇಳಿದಾನ, ಎಸ್ ನಾವು ಒಪ್ಪಿಕೊಳ್ತೇವೆ. ಈಶ್ವರ ಸರ್ವಭೂತಾನ ಹೃದ್ದೇಶು ಅರ್ಜುನ ತಿಷ್ಠತಿ ಬ್ರಹ್ಮಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯ. ಅರ್ಜುನನೇ ಪರಮ ಪ್ರಭು, ಪ್ರತಿಯೊಬ್ಬನ ಹೃದಯದಲ್ಲೂ ಇದ್ದಾನೆ. ಐಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಾನೆ. ಈಗ ನೋಡಿ, ತುಂಬಾ ಬೋಗಸ್ ಸಂಸ್ಥೆಗಳುಂಟು. ಆ ಸಂಸ್ಥೆಗಳು ಹೇಳುವುದು, ಆತ್ಮ ಇಲ್ಲಿ ನಮ್ಮ ಎಂತ ಹೇಳುದು ಐಬ್ರೋ ನಡುವಲ್ಲಿ ಉಂಟದ್ದು ಇಲ್ಲಿ ಆತ್ಮ. ಎಂತ ಬೋಗಸ್ ಮಾರೆ, ಎಂತ ಬೋಗಸ್ ಅಂದ್ರೆ ಇಂಥದ್ದು ಜನರು ಇದನ್ನು ನಂಬ್ತಾರೆ. ಇನ್ನೊಂದು ಸಂಸ್ಥೆ ಉಂಟು, ಅವ್ರು ಹೇಳುವಂಥದ್ದು ಈ ಇಲ್ಲಿ ಬೆನ್ನಿನ ಹಿಂದೆ ಉಂಟಂತೆ ಆತ್ಮ. ಎಂತೆಂತ ಹೇಳ್ತಾರೆ. ಕೆಲವರು ಈ ಇಲ್ಲಿ ಉಂಟಂತೆ ಮಧ್ಯದಲ್ಲಿ. ನಾವು ಈಗ ಯಾರನ್ನು ನಂಬುದು? ಪ್ರಭುಪಾದ ಹೇಳ್ತಾರೆ, ನಾವು ಕೃಷ್ಣನ ನಂಬಬೇಕು. ಯಾಕೆ? ಕೃಷ್ಣ ಹೇಳಿದ್ದಾನೆ, ಈಶ್ವರ ಸರ್ವಭೂತಾನ ಹೃದಯ ಭಾಗದಲ್ಲಿದ್ದಾನೆ. ಈ ಬೋಗಸ್ಗಳನ್ನು ನಾವು ನಂಬಾರ್ದು. ಕೃಷ್ಣ ಹೇಳಿದ್ದಾನೆ, ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಹೇಳಿದಾರೆ, ಅದು ಫೈನಲ್. ಅವ ಹೇಳಿದ್ದಾನೆ, ಆ ಸಂಸ್ಥೆಯಲ್ಲಿ ಇಲ್ಲಿ ಉಂಟು, ನಾನು ಅಲ್ಲಿ ಒಂದು ಕೋರ್ಸಿಗೆ ಹೋಗಿದ್ದೇನೆ, ಆ ಸಂಸ್ಥೆಯವರು ಇಲ್ಲಿ ಇದ್ದಾನೆ ಅಂತ ಹೇಳಿ, ಇನ್ನೊಬ್ಬ ತಲೆ ಇಲ್ಲಿ ಇದ್ದಾನೆ, ಇನ್ನೊಬ್ಬ ಬೆನ್ನಲ್ಲಿ ಇದ್ದಾನೆ. ಎಂತೆಂತ ಹೇಳ್ತಾರೆ, ನಾನ್ಸೆನ್ಸ್, ಬಕ್ವಾಸ್. ಹಾಗಾಗಿ ದಯವಿಟ್ಟು ನೋಡಿ, ನಾವು ಕೃಷ್ಣ ಪ್ರಕಾರ ಹೋಗ್ಬೇಕು. ಕೃಷ್ಣ ಹೇಳಿದಾನೆ, ಎಸ್ ಅದು ಹೈಯೆಸ್ಟ್. ಅರ್ಜುನನು ಪರಮ ಪ್ರಭು, ಪ್ರತಿಯೊಬ್ಬನ ಹೃದಯದಲ್ಲೂ ಇದ್ದಾನೆ. ಐಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರುವ ಎಲ್ಲಾ ಜೀವಿಗಳನ್ನು ತಿರುಗಾಟ ನಿರ್ದೇಶಿಸಿದ್ದಾನೆ. ತ್ವಾಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ ಪ್ರಸಾದತ್ ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯ ಶಾಶ್ವತಂ. ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಯಾರು ನಿನ್ನ ಹೃದಯದಲ್ಲಿ ಇದ್ದಾನೆ ಅವನಿಗೆ ಶರಣಾಗತನಾಗು. ಕೃಷ್ಣ ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ, ಕೃಷ್ಣಂದು ಇದು ಆರ್ಡರ್ ಅಂತೆ. ಯಾಕೆ ಆರ್ಡರ್? ಈಗ ಹೆಡ್ ಆಫ್ ದಿ ಫ್ಯಾಮಿಲಿ ಮನೆಯಲ್ಲಿದ್ದಾರೆ, ಒಂದು 20 ಮಂದಿ ಇದ್ದಾರೆ, ಅಲ್ಲಿ ಒಬ್ಬರು ಹೆಡ್ ಆಫ್ ದಿ ಫ್ಯಾಮಿಲಿ. ಹಿಂದಿನ ಕಾಲದಲ್ಲಿ ಹಾಗಿತ್ತು, ಅವರು ದುಡಿದು ತರುವಂಥದ್ದು, ಮತ್ತೆ ಎಲ್ಲರೂ ಅವರು ಸಾಕುವಂಥದ್ದು. ಅವರಿಗೆ ರೈಟ್ಸ್ ಉಂಟು, ಯಾಕಂದ್ರೆ ದುಡಿದು ತಂದಿದ್ದಾರೆ ಹೆಡ್ ಆಫ್ ದಿ ಫ್ಯಾಮಿಲಿ. ಅದೇ ರೀತಿ ಕೃಷ್ಣ ನಮ್ಮ ಎಲ್ಲರ ಪರಮಪಿತ, ಅವನಿಗೆ ರೈಟ್ ಉಂಟು ಹೇಳುವಂತ, ಶರಣಾಗತ ಆಗುವಂತ. ಯಾಕಂದ್ರೆ ನಾವು ಅವನ ಅಂಶ. ಮಮೇವ ಅಂಶ ಜೀವಲೋಕೆ ಜೀವಭೂತ ಸನಾತನ. ನಾವು ಕೃಷ್ಣನ ಅಂಶ, ಹಾಗಾಗಿ ಅವನಿಗೆ ರೈಟ್ ಉಂಟು. ಅವು ಹೇಳುವಂಥದ್ದು, ಎಸ್ ನೀನು ಶರಣಾಗತನಾಗು ಹೇಳ್ತಾನೆ, ರೈಟ್ಸ್ ಅಲ್ಲಿ ಹೇಳ್ತಾನೆ. ಭರತ ಶ್ರೇಷ್ಠ ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು, ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು ಪರಮ ಶಾಶ್ವತವಾದ ಸ್ಥಾನವನ್ನು ಪಡೆಯುತ್ತೀಯ. ಮತ್ತೆ ಕೃಪೆಯಿಂದ ಪ್ರಭುಪಾದ ಹೇಳುವುದು, ಗುರು ಕೃಷ್ಣ ಕೃಪಾಯ ಪಾಯ್ ಭಕ್ತಿಲತಾ ಬೀಜ್. ನಿಮ್ಗೆ ಭಕ್ತಿಲತಾ ಬೀಜ್ ಸಿಕ್ಬೇಕಿದ್ರೆ ಗುರು ಮತ್ತೆ ಕೃಷ್ಣನ ಕೃಪೆ ಬೇಕು. ಪ್ರಭುಪಾದ ಹೇಳ್ತಾರೆ, ಈ ಕೃಷ್ಣ ಪ್ರಜ್ಞೆಯು ಮರ್ಸಿ ಮೂಮೆಂಟ್, ಕೃಪೆಯಿಂದ ಮಾತ್ರ ನಮಗೆ ಭಕ್ತಿಯಲ್ಲಿ ಅಡ್ವಾನ್ಸ್ ಆಗ್ಲಿಕ್ಕೆ ಆಗುವಂಥದ್ದು. ಇದು ನೋಡಿ, ಇದು ಜಗನ್ನಾಥ್ ಪುರಿಯಲ್ಲಿ ಜಗನ್ನಾಥ್ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಮತ್ತೆ ಕಲಿಯುಗಕ್ಕೆ ತುಂಬಾ ಮರ್ಸಿಫುಲ್ ಡಿಟಿ ಜಗನ್ನಾಥ್. ಅದರ ಇನ್ಸ್ಟೆನ್ಸ್ ಮತ್ತೊಮ್ಮೆ ಯಾವಾಗಾದ್ರೂ ಹೇಳ್ತೇನೆ. ಇತೀತೆ ಜ್ಞಾನಂ ಆಖ್ಯಾತಂ ಗುಹ್ಯತರಂ ಮಯ ವಿಮರ್ಶ್ಯತ್ಯಾತ್ ಅಶೇಷೇನ ಯಥಾ ಇಚ್ಛಸಿ ತಥಾ ಕುರು. ಹೀಗೆ ನಿನಗೆ ಗುಹ್ಯತಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿ ನಿನ್ನ ಇಷ್ಟವಂತೆ ಮಾಡು. ಪ್ರಭುಪಾದ ಹೇಳ್ತಾರೆ, ಟೀಚರ್ ಅಂದ್ರೆ ಇದು. ಯಾಕೆ ಟೀಚರ್? ಸರಿಯಾದ ಟೀಚರ್ ಕೃಷ್ಣ. ಯಾಕಂದ್ರೆ ಇಷ್ಟೆಲ್ಲ ಹೇಳಿದ ಮೇಲೆ ನಾನು ನಿಮ್ಗೆಲ್ಲ ಹೇಳಿದ್ದೇನೆ, ನಿನ್ನ ಇಷ್ಟದಂತೆ ನೀನು ಮಾಡು. ಈಗ ಯಾರಾದ್ರೂ ನಮ್ಮ ಟೀಚರಿಗೆ ಹೇಳಿದ ಮೇಲೆ ನಿನಗೆ ಇಷ್ಟ ಇಲ್ಲ, ಅವ್ರ ಇಷ್ಟದಂತೆ ನಾವು ಮಾಡ್ಬೇಕು. ಆದ್ರೆ ನೋಡಿ, ಪ್ರಭುಪಾದ ಹೇಳ್ತಾರೆ,
ನಿಜವಾದ ಟೀಚರ್ ಅಂದ್ರೆ ಇದು ಕೃಷ್ಣ. ಎಲ್ಲ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಟೋಟಲ್ ಕೃಷ್ಣ ಅರ್ಜುನನಿಗೆ ಅಂದ್ರೆ ನಿನ್ನ ಡಿಸಿಷನ್, ನಿನ್ಗೆ ಎಂತ ಬೇಕು ಅದು ತೆಗಿ ಅಂತ ಫೋರ್ಸ್ ಮಾಡಲಿಲ್ಲ. ಅರ್ಜುನ ಉವಾಚ ನಷ್ಟಮೋಹ ಸ್ಮೃತಿರ್ಲಬ್ಧ್ವ ತ್ವತ್ಪ್ರಸಾದನ್ಮಯ ಅಚ್ಯುತ ಸ್ಥಿತೋಸ್ಮಿ ಗತಾ ಸಂದೇಹ ಕರಿಷ್ಯೇ ವಚನಂ ತವ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ. ಕೃಷ್ಣನಿಗೆ ಚ್ಯುತಿ ಇಲ್ಲ, ಅಚ್ಯುತ. ನನ್ನ ಮೋಹ ಮಾಯವಾಯಿತು, ಅವನೆಲ್ಲ ಮೋಹ ಮಾಯವಾಯಿತು. ಈಗ ನಾವು ಕೂಡ ಭಗವದ್ಗೀತೆ ಕೇಳಿದ್ದೇವೆ, ನಮ್ದು ಎಷ್ಟು ಮೋಹ ಮಾಯವಾಯಿತು? ನಮ್ದು ಮೋಹ ಮಾಯವಾಗ್ಲಿಲ್ಲ, ಇನ್ನೂ ಕೂಡ ಉಂಟು ನಮಗೆ ಮೋಹ. ಅದು ಅರ್ಜುನಂದು ಮೋಹ ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ, ನನ್ನ ಸ್ಮೃತಿ ಮತ್ತೆ ಬಂದಿದೆ. ಈಗ ನಾನು ದೃಢ ಮನಸ್ಸಿನಿಂದ ಇದ್ದೇನೆ. ನಾವು ದ್ವಂದ್ವದಲ್ಲಿ ಇದ್ದೇವೆ, ನಾವು ಎರಡು ಬೋಟಿಗೆ ಇದು ಕಾಲು ಹಾಕಿದ್ದೇವೆ. ಈಗ ಇಲ್ಲಿ ಕ್ಲಾಸ್ ಕೇಳ್ತಾ ಇದ್ದೇವೆ, ಎಸ್ ಅವ್ರು ಹೇಳ್ತಾ ಇದ್ದಾರೆ, ಅದನ್ನ ನಮ್ಮ ಇಷ್ಟ ಪ್ರಕಾರ ನಾವು ಮಾಡುವ. ನಾವು ಅದನ್ನ ದ್ವಂದ್ವದಲ್ಲಿದ್ದೇವೆ, ನಾವು ದೃಢ ಮನಸ್ಸಿಲ್ಲ. ಅರ್ಜುನ ದೃಢ ಮನಸ್ಸಿನಲ್ಲಿ ಇದ್ದಾನೆ, ಹಾಗಾಗಿ ಅವನ ಮೋಹ ಮಾಯವಾಯಿತು. ನಮ್ಮ ಮೋಹ ಮತ್ತೆ ಕೂಡ ಉಂಟು, ಯಾಕಂದ್ರೆ ನಾವು ದ್ವಂದ್ವದಲ್ಲಿದ್ದೇವೆ. ನನ್ನ ಸಂದೇಹಗಳಿಂದ ಬಿಡುಗಡೆ ಆಗಿದ್ದೇನೆ, ಎಲ್ಲ ಸಂದೇಹ ಹೋಯ್ತಂತೆ. ಪ್ರಭುಪಾದ ಹೇಳ್ತಾರೆ, ಯಾರು ಕೃಷ್ಣ ಭಜನೆ ತಗೊಳ್ತಾರೆ, ಯಾರು ಜಪ ಮಾಡ್ತಾನೆ 16 ಸುತ್ತು, ಯಾರು ಪುಸ್ತಕ ಓದ್ತಾನೆ, ಅವನ್ನೆಲ್ಲ ಡೌಟ್ಸ್ ಕ್ಲಿಯರ್ ಆಗ್ತದೆ, ಎಲ್ಲ ಕ್ಲಿಯರ್ ಆಗ್ತದೆ, ಮತ್ತೆ ಡೌಟ್ಸ್ ಇರುವುದಿಲ್ಲ. ಆದ್ರೆ ಈಗ ವಿಷಯ ಅಂತಂದ್ರೆ ನಾವು ಜಪ ಮಾಡುದಿಲ್ಲ, ಮತ್ತೆ ನಾವು ಓದುದಿಲ್ಲ ಭಗವದ್ಗೀತೆ, ಹಾಗಾಗಿ ನಮ್ದು ಡೌಟ್ಸ್ ಉಂಟು, ತುಂಬಾ ಡೌಟ್ಸ್ ಬರ್ತದೆ. ನಿನ್ನ ಅಪ್ಪಣೆಯಿಂದ ನಡೆಸಿದ್ದನಾಗಿದೆ ನೋಡಿ. ಪ್ರಭುಪಾದ ಹೇಳ್ತಾರೆ, ಅರ್ಜುನ ಸರಿಯಾದ ಶಿಷ್ಯ, ಸ್ಟೂಡೆಂಟ್. ಯಾಕೆಂದ್ರೆ ಕೃಷ್ಣ ನಿನ್ನ ಅಪ್ಪಣೆಯಿಂದ ಮಾಡಲು ಸಿದ್ಧನಿದೆ. ಅದು ನಾವು ಕೇಳಿದ್ದೇವೆ ಭಗವದ್ಗೀತೆ, ಆದ್ರೆ ಕೃಷ್ಣನ ಅಪ್ಪಣೆ ಅಂತ ನಾವು ಸಿದ್ಧ ಇಲ್ಲ. ಇದು ನಮಗೆ ಮತ್ತೆ ಅರ್ಜುನನಿಗೆ ಇರುವ ವ್ಯತ್ಯಾಸ, ಇಷ್ಟೇ ವ್ಯತ್ಯಾಸ. ಅರ್ಜುನ ಕೇಳಿದಾನೆ, ಅವ ಕೃಷ್ಣ ಹೇಳಿದಂಗೆ ಮಾಡ್ಲಿಕ್ಕೆ ಸಿದ್ಧನಿದ್ದಾನೆ. ನಾವು ಕೂಡ ಈಗ 17 ದಿವಸ ಕೇಳಿದ್ದೇವೆ, ಆದ್ರೆ ಕೃಷ್ಣ ಹೇಳಿದನ್ನು ನಾವು ಮಾಡ್ಲಿಕ್ಕೆ ಸಿದ್ಧ ಇಲ್ಲ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಷೆ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋ ಅಸಿಮೆ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು, ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯಾ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ರಿಂದ ನಿನಗೆ ಈ ಭರವಸೆ ಕೊಡುತ್ತೇನೆ. ಕೃಷ್ಣ 4 ವಿಷಯ ಕೇಳ್ತಾ ಇದ್ದ, ನಮ್ಮಲ್ಲಿ ನಾಲ್ಕೇ ನಾಲ್ಕು. ಯಾವ್ದೆಲ್ಲ 4? ಮನ್ಮನ, ನನ್ನನ್ನು ಚಿಂತಿಸು. ಮದ್ಭಕ್ತೋ, ನನ್ನ ಭಕ್ತನಾಗು. ಮಧ್ಯಾಜಿ, ನನಗೆ ಪೂಜೆ ಮಾಡು. ಮಾಂ ನಮಸ್ಕರು, ನನಗೆ ನಮಸ್ಕಾರ ಮಾಡು. 4 ವಿಷಯ ಕೇಳುವಂಥದ್ದು. ಇದೊಂದು ದಯವಿಟ್ಟು ನೀವು ಕೃಷ್ಣನಿಗೆ ಮಾಡಿ. ಕೃಷ್ಣ ಅಂದ್ರೆ ಇದು ಪ್ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾನೆ, ಇದನ್ನು ಮಾಡಿದ್ರೆ ನಿಶ್ಚಯವಾಗಿ ನನ್ನ ಬಳಿಗೆ ಬರುತ್ತೀಯ. ಅರ್ಜುನ, ನೀನು ನನ್ನ ಸ್ನೇಹಿತ, ಆದ್ರಿಂದ ನಾನು ಈ ಭರವಸೆ ನಿಮಗೆ ನೀಡ್ತಾ ಇದ್ದೇನೆ. ನಿಮ್ಗೆ ಕೂಡ ಸ್ನೇಹಿತ ಆಗ್ಬೋದು, ಆದ್ರೆ ನೀವು ಜಪ ಮಾಡಿ ಮತ್ತೆ ಭಗವದ್ಗೀತೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ಇದು ನಮ್ಮ ರಾಧಾ ಗೋವಿಂದ್. ಆ ರಾಧಾ ಗೋವಿಂದ್ ನಿಮ್ಗೆಲ್ಲರಿಗೂ ಭಗವದ್ಗೀತೆ ಅಲ್ಲಿಗೆ ಬಂದಿದ್ದೀರಿ, ನಿಮ್ಗೆಲ್ಲರಿಗೂ ಕೃಪೆ ಕೊಡ್ಲಿ ಅಂತ ಬೇಡ್ತಾ ಇದ್ದಾರೆ. ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ ಹಾಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷೇಶಾಮಿ ಮಾ ಶುಚ. ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲಾ ಪಾಪಗಳನ್ನು ಮುಕ್ತನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಈಗ ಒಬ್ಬ ಸ್ಟೂಡೆಂಟ್ ಪ್ರಭುಪಾದ ಬಂದ, ಆಸ್ಟ್ರೇಲಿಯಾದಲ್ಲಿ. ಪ್ರಭುಪಾದ ಬಂದು, ಪ್ರಭುಪಾದ್, ನಾನು ಹಿಂದೆ ತುಂಬಾ ಕೆಟ್ಟದ್ದು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ, ಕೃಷ್ಣ ನನ್ನನ್ನು ಕ್ಷಮಿಸ್ತಾನ? ಪ್ರಭುಪಾದ ಹೇಳ್ತಾರೆ, ಈ ಶ್ಲೋಕವನ್ನು ಹೇಳ್ತಾರೆ. ಎಂತ? ಭಗವದ್ಗೀತೆಯ 66ನೇ ಶ್ಲೋಕ ಹೇಳ್ತಾರೆ. ನಿನ್ಗೆ ಗೊತ್ತಿಲ್ವಾ? ಕೃಷ್ಣ ಭಗವದ್ಗೀತೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇ ಮಾಪೇ ಮೋಕ್ಷೇಶಾಮಿ ಮಾ ಶುಚ ಹೇಳಿದ್ದಾನೆ. ಗೊತ್ತಿಲ್ವಾ ನಿನ್ಗೆ? ಕೃಷ್ಣ ಎಲ್ಲದಕ್ಕೂ ಇದು ಮಾಡ್ತಾನೆ. ಮತ್ತೆ ಎಷ್ಟು ಟೈಮ್ ಬೇಕು ಅವು ಹೇಳ್ತಾನೆ ಪ್ರಭುಪಾದ ಹತ್ರ. ಪ್ರಭುಪಾದ್, ಇದಕ್ಕೆ ಎಷ್ಟು ಟೈಮ್ ಬೇಕು? 1 ಸೆಕೆಂಡ್ ಸಾಕು, ಈಗಲೇ ನೀವು ಶರಣಾಗತಿ ಆಗು, ಫುಲ್ ಈಗಲೇ 1 ಸೆಕೆಂಡ್ ಅಲ್ಲಿ ಕೃಷ್ಣ. ಆದ್ರೆ ನಿನ್ಗೆ ಆ ಶರಣಾಗತಿ ಆಗ್ಲಿಕ್ಕೆ ನಿನ್ಗೆ ಇಚ್ಛೆ ಇಲ್ಲ. 1 ಸೆಕೆಂಡ್, ಎಸ್, ಈಗ ನಾನು ಫುಲ್ ಕಂಪ್ಲೀಟ್ ಕೃಷ್ಣ ಶರಣಾಗತ. ಕೃಷ್ಣ ಎಲ್ಲವನ್ನು ನೋಡ್ತಾನೆ, ಉಳಿದೆಲ್ಲ ನೋಡ್ತಾನೆ. ಆದ್ರೆ ನಮ್ಗೆ ಆ ಶರಣಾಗತಿ ಆಗ್ಲಿಕ್ಕೆ ಮನಸ್ಸೇ ಇಲ್ಲ. ಎಲ್ಲ ಪಾಪಗಳಿಂದ ಮುಕ್ತನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಇದಂ ತೇ ನಾದಭಗಾಶಾಯ ನ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಮ್ಯೋ ಅಭ್ಯಶುವಾತಿ. ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ
ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು, ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ನೋಡಿ, ಯಾವಾಗಲೂ ತಪಸ್ಸು ಯಾರು ಮಾಡುವುದಿಲ್ಲ, ಮತ್ತೆ ಯಾರು ಭಕ್ತನಲ್ಲ, ಮತ್ತೆ ಯಾರು ಭಕ್ತಿ ನಿರತನಾಗುವುದಿಲ್ಲ, ಅವನಿಗೆ ಕೃಷ್ಣನ ಈ ರಹಸ್ಯ ಹೇಳಬಾರ್ದಂತೆ. ಯಾಕೆ? ಅವನಲ್ಲಿ ಅಸೂಯೆ ಉಂಟು. ಹೆಚ್ಚಿನವರಿಗೆ ಪ್ರಭುಪಾದ ಹೇಳ್ತಾರೆ ಗಾಡ್ಲೆಸ್ ಸಿವಿಲೈಸೇಷನ್, ಯಾಕೆಂದ್ರೆ ಎಲ್ಲರಿಗೂ ಕೃಷ್ಣನ ಮೇಲೆ ಅಸೂಯೆ ಉಂಟು. ಹಾಗಾಗಿ ಈ ರಹಸ್ಯವನ್ನು ಅಸೂಯತವನಿಗೆ ಹೇಳ್ಬಾರ್ದಂತೆ. ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿದಾಶತಿ ಭಕ್ತಿಂ ಮಯಿ ಪರಂ ಕೃತ್ವಾ ಮಾಮೇವೇಶತಿ ಅಸಂಶಯ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಮಾಡುವ ಅವಕಾಶ ನಿಶ್ಚಯವಾಗಿ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಈ ಕೃಷ್ಣನ ರಹಸ್ಯವನ್ನು, ಭಗವದ್ಗೀತೆ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಮತ್ತೆ ಪರಿಶುದ್ಧ ಭಕ್ತಿ ಸೇವೆ ಮಾಡುವ ಅವಕಾಶ ಸಿಗ್ತದಂತೆ. ಮತ್ತೆ ಅವ ಕೃಷ್ಣನ ಲೋಕಕ್ಕೆ ಬರ್ತಾನೆ. ನಾಚಾ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯ ಕೃತ್ತಮ ಭಾವಿತ ನಾಚಾ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆ ಇರುವುದಿಲ್ಲ. ಯಾರು ಕೃಷ್ಣನ ಪ್ರಚಾರ ಮಾಡ್ತಾರೆ ಅವ ತುಂಬಾ ಇಷ್ಟ ಕೃಷ್ಣನಿಗೆ. ನೋಡಿ, ಇದು ಪ್ರಭುಪಾದ್ ತುಂಬಾ ಇಷ್ಟ, ಅವರು ಅಷ್ಟು ಪ್ರಚಾರ ಮಾಡಿದ್ದಾರೆ. ಆದ್ಯೇಷದೆ ಛಾಯ ಇಮಂ ಧರ್ಮ್ಯಂ ಸಮಾಧ್ವಂ ಅವಯೋ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಾಸ್ಯಾಮಿತಿ ಮೇ ಮತಿ. ನಮ್ಮ ಈ ಪವಿತ್ರ ಸಂಭಾಷಣೆ ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸ್ತಾನೆ. ನೋಡಿ, ಕೃಷ್ಣನ ಈ ಭಗವದ್ಗೀತೆಯನ್ನು ಯಾರು ಅಧ್ಯಯನ ಮಾಡ್ತಾನೆ ಮತ್ತೆ ಕೃಷ್ಣನ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಎಲ್ಲರೂ ಈ ಭಗವದ್ಗೀತೆ ಯಥಾರೂಪ, ಬೇರೆ ಪುಸ್ತಕ ಅಲ್ಲ, ದಯವಿಟ್ಟು ಯಥಾರೂಪ, ಅದರ ಆಚಾರ್ಯರು ಪ್ರಭುಪಾದ, ಈ ಪುಸ್ತಕವನ್ನು ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಮತ್ತೆ ನೀವು ನಿಮ್ಮ ಬುದ್ಧಿಶಕ್ತಿಯಿಂದ ಕೃಷ್ಣನ್ನು ಪೂಜೆ ಮಾಡ್ತೀರಾ ಅಂತ ಕೃಷ್ಣನೇ ಹೇಳಿದ್ದಾನೆ. ಶ್ರದ್ಧವಾನ್ ಅನುಸೂಯಸ್ಯ ಶೃಣುಯಾದಪಿ ಯೋ ನರ ಸೋ ಅಪಿ ಮುಕ್ತ ಸುಬಾಲೋಕನ್ ಪ್ರಾಪ್ನುಯಾತ್ ಪುಣ್ಯ ಕರ್ಮಣಾಂ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪ ಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯ ಕರ್ಮಗಳು ವಾಸಿಸುವ ಸುಬಲೋಕವನ್ನು ಸೇರುತ್ತಾನೆ. ಯಾರು ಈ ಭಗವದ್ಗೀತೆಯನ್ನು ಕೇಳ್ತಾನೆ ಅವ ಎಂತಾಗ್ತದೆ? ಪಾಪ ಕರ್ಮಗಳಿಂದ ಮುಕ್ತನಾಗ್ತಾನೆ, ಮತ್ತೆ ಅವನಿಗೆ ಯಾವುದೇ ಪಾಪ ಇಲ್ಲ, ಮತ್ತೆ ಪುಣ್ಯ ಕರ್ಮಗಳು ವಾಸಿಸುವ ಶುಭ ಲೋಕವನ್ನು ಸೇರುತ್ತಾನೆ. ಸಂಜಯನು ಹೀಗೆ ಹೇಳಿದನು. ಇಬ್ಬರು ಮಹಾತ್ಮನಾದ ಕೃಷ್ಣ ಮತ್ತು ಅರ್ಜುನ ಸಂಭಾಷಣೆ ಹೀಗೆ ಕೇಳಿದನು. ಈ ಸಂವಾದ ಎಷ್ಟು ಅದ್ಭುತವಾದದ್ದು ಎಂದರೆ ನನಗೆ ರೋಮಾಂಚನವಾದವು. ಈಗ ನಾವು ಕೂಡ ಕೇಳಿದೆವು, ನಮ್ಮ ಎಲ್ಲಾದ್ರೂ ನಮಗೆ ರೋಮಾಂಚನ ಆಯ್ತಾ? ನಮಗೆ ರೋಮಾಂಚನ ಆಗಲಿಲ್ಲ. ಯಾಕೆಂದ್ರೆ ಸಂಜಯ ಶುದ್ಧ ಭಕ್ತ. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನ ಸ್ವತಃ ಅರ್ಜುನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದೆನು. ನೋಡಿ, ಇಲ್ಲಿ ಸಂಜಯ ಆ ವ್ಯಾಸರಿಗೆ ವಂದನೆ ಸಲ್ಲಿಸ್ತಾ ಇದ್ದಾನೆ. ಅವರ ಕೃಪೆಯಿಂದ ಅವ ನೋಡಿದ, ಸ್ವಂತ ಅವನಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಅವರ ಕೃಪೆಯಿಂದ ನೋಡಿ. ಇದು ಕೂಡ ಯಾವಾಗಲೂ ಒಂದು ಒಳ್ಳೆ ನಮ್ಮ ಎಂತ ಹೇಳುದು ಭಕ್ತನ ಲಕ್ಷಣ. ಯಾವಾಗಲೂ ಅವ ಕ್ರೆಡಿಟ್ ಕೊಡ್ಬೇಕು ಇನ್ನೊಬ್ಬರಿಗೆ. ನಾವೆಂತ ಮಾಡುದು? ನಾವು ಎಲ್ಲ ಕ್ರೆಡಿಟ್ ನಮಗೆ ಸಿಗ್ಬೇಕು, ಇನ್ನೊಬ್ಬರಿಗೆಲ್ಲ. ಅರಸನೆ ಕೃಷ್ಣ ಅರ್ಜುನ ನಡುವಿನ ಅದ್ಭುತ ಪವಿತ್ರ ನಾಮ ಆದ ಸಂಭಾಷಣೆ ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಅವರಿಗೆ ಟೋಟಲ್ ಅದನ್ನು ಸ್ಮರಣೆ ಮಾಡ್ತಾ ಇದ್ದಾನೆ, ಆನಂದದಲ್ಲಿದ್ದಾನೆ. ಪ್ರತಿ ಕ್ಷಣ ನನಗೆ ರೋಮಾಂಚನವಾಗ್ತದೆ. ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತಲೇ ನನ್ನ ವಿಸ್ಮಯ ಹೆಚ್ಚುತ್ತದೆ, ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತೇನೆ. ಟೋಟಲ್ ಈಗ ಟ್ರಾನ್ಸ್ ಅಲ್ಲಿ ಇದ್ದಾನೆ ಅವ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ವ ಶ್ರೀರ್ ವಿಜಯ ಭೂತಿ ಧ್ರುವಾನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನು ಮತ್ತು ಎಲ್ಲಿ ಧನುಧಾರಿಯಾದ ಅರ್ಜುನ ಇರುವನೋ ಅಲ್ಲಿ ನಿಶ್ಚಯವಾಗೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತದೆ. ಇದು ನನ್ನ ಅಭಿಪ್ರಾಯ. ಎಲ್ಲಿ ಕೃಷ್ಣ ಮತ್ತೆ ಅರ್ಜುನ ಇದ್ದಾನೆ ಅಲ್ಲಿ ವಿಜಯ ನಿಶ್ಚಿತ ಅಂತ ಸಂಜಯ ಡಿಕ್ಲೇರ್ ಮಾಡ್ತಾನೆ. ಎಸ್, ಯಾವ್ದ ಪ್ರಶ್ನೆಯಲ್ಲಿ ಕೇಳ್ಬಹುದು. ಹರೇ ಕೃಷ್ಣ. ನಾಳೆ ಲಾಸ್ಟ್ ಕ್ಲಾಸ್, ದಯವಿಟ್ಟು ಎಲ್ಲರಿಗೂ ನಾಳೆ ಲಾಸ್ಟ್ ಕ್ಲಾಸ್. ಹರೇ ಕೃಷ್ಣ, ದಯವಿಟ್ಟು ನಾಳೆ ಬನ್ನಿ ಎಲ್ಲರೂ. ಎಸ್, ಹರೇ ಕೃಷ್ಣ. ಗಾಯತ್ರಿ ಮಂಚಿ ಅನ್ಮ್ಯೂಟ್ ಮಾಡಿ ಮಾತಾಜಿ ಅವರನ್ನು. ಎಸ್, ಅನ್ಮ್ಯೂಟ್ ಮಾಡಿ. ಮಾಡಿದ್ದೀನಿ. ಗಾಯತ್ರಿ ಮಾತಾಜಿ. ಎಸ್, ಗಾಯತ್ರಿ ಮಂಚಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಿಮಗೆ ನಾನು ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ.
ಈ ಕ್ಲಾಸಿಗೆ ಬಂದಾಗಿಂದ ಒಂದು ಪ್ರೇರೇಪಣೆ ಅಂತೂ ಇತ್ತು, ಅದು ಇನ್ನೂ ಹೆಚ್ಚಿಗೆ ಆಗಿದೆ. ನಾನು ಭಕ್ತಿ ಮಾರ್ಗದಲ್ಲಿ ಮುಂದೆ ಹೋಗ್ಬೇಕು ಅನ್ನೋ ಆ, ಒಂದು ಒಂದು ಆಕರ್ಷಣೆ ಇನ್ನ ಜಾಸ್ತಿ ಆಗ್ತಿದೆ. ಅದನ್ನ ನನ್ನಲ್ಲಿ ಹೆಚ್ಚಿಗೆ ಮಾಡಿಸಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೇಗೆ ಅಂದ್ರೆ ಇಲ್ಲಿಗೆ ಇದು ಆಗ್ಲಿಲ್ಲ. ಈಗ ನಾಳೆ ಲಾಸ್ಟ್ ಕ್ಲಾಸ್ ಉಂಟು, ಮತ್ತೆ ನೀವು ನನ್ನ ಭಾಗವತಂ ಕ್ಲಾಸ್ಗೆ ಬರ್ಬೋದು. ಬೆಳಿಗ್ಗೆ ಮತ್ತೆ ಸಂಜೆ ಉಂಟು, ಮತ್ತೆ ನೆಕ್ಸ್ಟ್ ಬ್ಯಾಚ್ ಕೂಡ ನಾನು ಭಗವದ್ಗೀತೆ ಮಾಡ್ತೇನೆ. ಹಾಗಾಗಿ ನೀವು ಕನೆಕ್ಷನ್ ಅಂದ್ರೆ ಕಟ್ ಮಾಡಬೇಡಿ, ಭಾಗವತಂ ಕ್ಲಾಸ್ಗೆ ಬನ್ನಿ. ಇದರಿಂದ ನಿಮಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಪ್ರೋಗ್ರೆಸ್ ಆಗಿ ಅದು ಅನುಕೂಲ ಆಗ್ತದೆ, ತುಂಬಾ ಅನುಕೂಲ. ಅಲ್ಲ ಮತ್ತೆ ಭಗವದ್ಗೀತಾ ಕ್ಲಾಸ್ ಯಾವಾಗ ಮಾಡ್ತೀರಿ? ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ. ಹಾ, ಆಯ್ತು. ಆದ್ರೆ ಭಾಗವತಂ ಕ್ಲಾಸಿಗೆ ಬನ್ನಿ ಮತ್ತೆ ದಯವಿಟ್ಟು, ಯಾಕೆಂದ್ರೆ ಭಾಗವತಂ ಇಂದ ನಮಗೆ ಕೃಷ್ಣನಲ್ಲಿ ಕ್ಲೋಸ್ ಆಗ್ಲಿಕ್ಕೆ ಅದು ಅನುಕೂಲ ಮಾಡ್ತದೆ, ದಯವಿಟ್ಟು. ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದ. ನಾಳೆ ಲಾಸ್ಟ್ ಕ್ಲಾಸ್, ದಯವಿಟ್ಟು. ಎಸ್, ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳ್ಬೋದು. ಎಸ್, ಚಾಟ್ ಅಲ್ಲಿ ಕೂಡ ಹಾಕ್ಬೋದು ಪ್ರಶ್ನೆ. ಕೃಷ್ಣ, ಯಾರ್ದು ಪ್ರಶ್ನೆ ಇಲ್ವಾ? 18ನೇ ಎಲ್ಲ ತಿಳಿತಾ? ಹರೇ ಕೃಷ್ಣ. ಚಾಟ್ ಅಲ್ಲಿ ಇಲ್ಲ ಪ್ರಭುಜಿ, ಯಾರು ಇನ್ನ ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಓಪನ್ ಮಾಡಿದೆ ಅಷ್ಟೇ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಕೇಳಿ, ದಯವಿಟ್ಟು ಕೇಳಿ. ಎಸ್, ಯಾರ್ದು ಇಲ್ವಾ? ಹರೇ ಕೃಷ್ಣ. ಎಸ್, ಆಶಾ. ಅನ್ಮ್ಯೂಟ್ ಮಾಡಿ ಮಾತಾಜಿ ಅವರನ್ನು. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಇದು 7:30 8:30 ನನ್ಗೆ ಆ ಟೈಮಲ್ಲಿ ಯಾವ್ದಾದ್ರು ಭಾಗವತಂ ಕ್ಲಾಸ್ ಇದೆಯಾ ಅಂತ ಕೇಳೋಣ ಅಂತ ಬೆಳಿಗ್ಗೆ ಉಂಟು 7:30 8:30. ಬೆಳಗ್ಗೆ 7:30 8 ಇಲ್ಲಿ ಇಂಡಿಯಾ ಟೈಮಾ? ಇಂಡಿಯಾ ಟೈಮ್. ನಿಮ್ದಲ್ಲಿ ನೀವೇ ಇರುವುದಲ್ಲಿ? ನಾವಿರೋದು US ಅಲ್ಲಿ. ನಿಮ್ಗೆ ಎಷ್ಟು ಗಂಟೆ ಅದು? 7:30 8:30? ಇವಾಗ ನೋಡಿ, ಈ ಕ್ಲಾಸ್ ನಮಗೆ ಕರೆಕ್ಟ್ ಆಗಿ 9:30 ಮುಗಿಯುತ್ತೆ. ನನಗೆ ನಮ್ಮ ಟೈಮು 8:30 ಮುಗಿಯುತ್ತೆ. 8:30 ರಾತ್ರಿ 8:30 8:45. ಆ ಟೈಮಿಗೆ ಯಾವ್ದು ಕ್ಲಾಸ್ ಇಲ್ವಾ ಅಂತ ಕೇಳೋಣ ಅಂತ. ಅದಕ್ಕೆ ಅವರು ಆಕ್ಚುಲ್ ಆಗಿ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು ಪ್ರಭುಜಿನ್ ಕ್ಲಾಸ್ ಅಲ್ಲೇ ಕೇಳಿ ನೀವು ಅಂತ. ಹೌದು, ನಂದು ಅಂದ್ರೆ ಈಗ ಬೆಳಿಗ್ಗೆ ಭಾಗವತಂ 7:30 8:30, ಮತ್ತೆ ಸಂಜೆ 5 6. ಸಂಜೆ 5 6 ನಿಮ್ ಟೈಮು, ಇಂಡಿಯಾ ಟೈಮ್. ಬೆಳಿಗ್ಗೆ ಆಗ್ತದೆ ಅನ್ನೋದು. ಬೆಳಗ್ಗೆ ವರ್ಕಿಂಗ್ ಟೈಮ್. ಅವಾಗ ಬೆಳಗ್ಗೆ ನೀವೇಂದ್ರೆ 7:30 8:30. ಓಕೆ. ಹೌದು. ಅದು ಸ್ವಲ್ಪ ನಮ್ಗೆ ತುಂಬಾ ಲೇಟ್ ಆಗೋಗುತ್ತೆ, 9 10:30 ಆಗೋಗುತ್ತೆ ಅನ್ಸುತ್ತೆ ಇಲ್ಲಿ. ಅದಕ್ಕೆ ಅದ್ ಇನ್ಯಾವ್ದಾದ್ರು ಕ್ಲಾಸ್ ಇದೆಯಾ ನಿಮ್ನ ಕೇಳಿ, ಅವ್ರನ್ನೇ ಕೇಳಿ ಪ್ರಭುಜಿನ ಕ್ಲಾಸ್ ಅಲ್ಲಿ ಅಂದ್ರು, ಅದಕ್ಕೆ ಕೇಳ್ದೆ. ನೋಡ್ತೀನಿ ಪ್ರಭು, ಇನ್ಯಾವ್ದು ಇಲ್ಲ ಅಲ್ಲ ಸದ್ಯಕ್ಕೆ. ಅಂದ್ರೆ ಭಾಗವತಂ 2 ಕ್ಲಾಸ್ ಇರೋದು, ಬೆಳಿಗ್ಗೆ ಮತ್ತೆ ಸಂಜೆ. ಓಕೆ ಸರಿ ಪ್ರಭುಜಿ, ನಮಸ್ಕಾರ. ಹರೇ ಕೃಷ್ಣ. ಎಸ್, ಜ್ಯೋತಿ ಮಧು ಅನ್ಮ್ಯೂಟ್ ಮಾಡಿ ಮಾತಾಡಿ ಅವರು. ಜ್ಯೋತಿ ಮಧು ಅವರು ಹೇಳಿ. ನಮಸ್ತೆ ಗುರುಜಿ. ಹೇಳಿ. ಈಗ ಅಡಿಗೆ ಮಾಡಿದ್ದು ನೈವೇದ್ಯಕ್ಕೆ ಕೃಷ್ಣನಿಗೆ ಅರ್ಪಿಸ್ಬೇಕು ಅಂದ್ರಲ್ಲ ಗುರುಜಿ, ಹೇಗೆ ಅದು ಅರ್ಪಿಸ್ಬೋದು? ಅಡಿಗೆ ಮಾಡೋದನ್ನೇ ಪಾತ್ರೆನೇ ದೇವ್ರ ಮನೆಯಲ್ಲಿ ಏನಾದ್ರು ಇಡ್ಬೇಕಾ, ಅಥವಾ ಒಂದು ಬಟ್ಲಲ್ಲಿ ಇಟ್ಟು ಅದನ್ನ ತುಳಸಿ ಎಲೆ? ನೀವು ಪಾತ್ರೆಯಲ್ಲಿ ತಿಂತೀರಾ? ಇಲ್ಲ ಗುರುಜಿ, ಒಂದು ಬಟ್ಲಲ್ಲಿ ಇಟ್ಟು ತುಳಸಿ ಎಲೆ ಹಾಕಿ. ನೀವೇ ಹೇಗೆ ತಿಂತೀರಿ? ಪಾತ್ರೆಯಲ್ಲಿ ತಿಂತೀರಾ, ಬಟ್ಟಲಲ್ಲಿ ತಿಂತೀರಾ? ಬಟ್ಟಲಲ್ಲಿ. ಕೃಷ್ಣನಿಗೆ ಕೂಡ ಬಟ್ಟಲಲ್ಲಿ ಕೊಡ್ಬೇಕು. ತುಳಸಿ ಎಲೆ ಹಾಕ್ಬೇಕು ಅಲ್ಲ ಗುರುಜಿ ಅದಕ್ಕೆ? ತುಳಸಿ ಎಲೆ ಹಾಕಿ ನೋಡಿ, ನಾವು ಹೇಗೆ ತಿಂತೇವೆ ಹಾಗೆ ಕೊಡ್ಬೇಕು ಕೃಷ್ಣನಿಗೆ. ಅಂದ್ರೆ ನಮ್ಗೆ ತಿನ್ಲಿಕ್ಕೆ ಬಟ್ಟಲ್ ಬೇಕು, ಕೃಷ್ಣನಿಗೆ ಹಾಗೆ ಪಾತ್ರೆಯಲ್ಲಿ ಇಟ್ಟರೆ ಅದು ಹೇಗೆ ಆಗ್ತದೆ? ದಯವಿಟ್ಟು ತಪ್ಪು. ಅಂದ್ರೆ ಅದು ಸ್ವೀಕರಿಸ್ತಾನೆ, ಅದು ಬೇರೆ ವಿಷಯ. ಆದ್ರೆ ನಾವು ಭಾವದಿಂದ ಕೊಡ್ಬೇಕು. ಹೇಗಂದ್ರೆ ಕೃಷ್ಣನು ಎಲ್ಲ ಎಂತ ಹೇಳುದು, ಆ ಬೆಂಕಿಯನ್ನು ಸಾಲ್ವ್ ಮಾಡ್ಬೋದು. ಅದರರ್ಥ ಎಂತ ಅಂದ್ರೆ, ಈಗ ತುಂಬಾ ಬಿಸಿ 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 ತುಂಬಾ ಬಿಸಿ, ಹುರಿ ಬಿಸಿ, ಅದನ್ನ ನಾವು ಕೃಷ್ಣನ್ ಕೊಟ್ರೆ ಈಗ ಭಾವದಲ್ಲಿ ಅಂದ್ರೆ ಸ್ವಲ್ಪ ಸ್ವಲ್ಪ ತಣ್ಣಗೆ ಮಾಡಿ ನಾವು ಕೊಡುವಂಥದ್ದು. ಅಂದ್ರೆ ತಣ್ಣಗಂದ್ರೆ ಅದು ನಮ್ಮ ಭಾವ. ಅದ್ರ ಕೃಷ್ಣ ಸೇವನೆ ಮಾಡ್ತಾನೆ, ಕೃಷ್ಣ ತುಂಬಾ ಬಿಸಿ ಕೂಡ ಸೇವನೆ ಮಾಡ್ತಾನೆ, ಅದು ಬೇರೆ ವಿಷಯ. ಆದ್ರೆ ಎಂತಂದ್ರೆ ಈ ಇದರಲ್ಲಿ ಕೂಡ ಹೇಗೆ ಎಂತ ಹೇಳುದು, ನಾವು
ನಾವು ಪ್ಲೇಟಲ್ಲಿ ತಿಂತೇವೆ, ಕೃಷ್ಣನಿಗೆ ಯಾಕೆ ನಾವು ಹಾಗೆ ಹೀಗೆ ಕೊಡುವಂಥದ್ದು ಪಾತ್ರೆಯಲ್ಲಿ? ನಾವು ಕೂಡ ಒಂದು ಸಪ್ರೇಟ್ ಪ್ಲೇಟ್, ನಮ್ಮ ಪ್ಲೇಟ್ ಅಲ್ಲ, ಭಗವಂತನಿಗೆ ಸಪ್ರೇಟ್ ಪ್ಲೇಟ್ ಇಡಬೇಕು, ಅದರಲ್ಲಿ ನಾವು ಹಾಕಿ ಕೃಷ್ಣನಿಗೆ ಕೊಡ್ಬೇಕು. ಅದೇ ತುಳಸಿಯಲ್ಲೇ ಒಂದೊಂದ್ಸಲ ಶುಕ್ರವಾರ ಮತ್ತೆ ಮಂಗಳವಾರ ಕೀಳ್ಬಾರ್ದು ಅಂತಾರಲ್ಲ ಗುರುಜಿ. ಯಾರು ಹೇಳಿದ್ರು ಶುಕ್ರವಾರ ಮಂಗಳವಾರ? ಅದನ್ನೆಲ್ಲ ಬದಿಗಿಡಿ, ತಪ್ಪು ಅದು. ಆದ್ರೆ ತುಳಸಿ ಕೀಳ್ಲಿಕ್ಕೆ ಬೆಳಿಗ್ಗೆ ತೆಗಿಬೇಕು. ಈ ಸೂರ್ಯಾಸ್ತ ಆದ್ಮೇಲೆ ಬೆಳಿಗ್ಗೆ 10 ಗಂಟೆ ಒಳಗೆ ತೆಗಿಬೇಕು. ಹೌದು. ಮಧ್ಯಾಹ್ನ ಬಿಸಿ ಹೊತ್ತಲಿಕ್ಕೆ ಎಲ್ಲ ತೆಗಿಲಿಕ್ಕಿಲ್ಲ, ತೆಗೆದು ಇಡಬೇಕು, ಫ್ರಿಜ್ ಅಲ್ಲಿ ಇಡಿ, ಏನಾಗುದಿಲ್ಲ. ಸ್ವಲ್ಪ ಜಾಸ್ತಿ ಇಡಿ, ಅಂದ್ರೆ ಬೆಳಿಗ್ಗೆ ಯೂಶುವಲ್ ತೆಗೆಯುವಂಥದ್ದು ಬೆಳಿಗ್ಗೆ ಟೈಮ್. ಹೌದು ಗುರುಜಿ. 7 ಗಂಟೆ ನಂತರ, 6:15 ನಂತರ ಸೂರ್ಯ ಉದಯ ಆದ್ಮೇಲೆ ತೆಗೆಯುವಂಥದ್ದು. ಹೌದು ಗುರುಜಿ. ಥ್ಯಾಂಕ್ ಯು ಗುರುಜಿ, ಧನ್ಯವಾದಗಳು ಗುರುಜಿ. ಮತ್ತೆ ಇನ್ನೊಂದು ಗುರುಜಿ, ಈಗ ಸುತ್ತು ಹರೇ ಕೃಷ್ಣ ಅದನ್ನ 108 ಸಲ ಹೇಳ್ಕೊಳ್ತೀವಲ್ಲ ಗುರುಜಿ, ಅದು ನಾವು ಒಂದ್ ಸ್ವಲ್ಪ ವಾಕಿಂಗ್ ಮಾಡ್ತಾನು ಹೇಳ್ಕೊಳ್ಬೋದು ಅದು ಗುರೂಜಿ? ಮಾಡ್ಬೋದು. ಅದಕ್ಕೇನು ಸ್ನಾನ ಮಾಡ್ಬೇಕು ಹಾಗೇನು ಇಲ್ಲ ಅಲ್ಲ ಗುರುಜಿ ಅದಕ್ಕೆ? ನೋಡಿ ಆಕ್ಚುಲಿ ಅದಕ್ಕೆ ಯಾವ ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ನಾವು ದೇವಸ್ಥಾನದಲ್ಲಿ ಇರುವಾಗ, ಈಗ ಟ್ರೈನ್ ಅಲ್ಲಿ ಹೋಗುವಾಗ, ಆಗ ನಮಗೆ ಸ್ನಾನ ಮಾಡ್ಲಿಕ್ಕೆ ಆಗ ನಾವು ಜಪ ಮಾಡ್ತೇವೆ. ಇಲ್ಲದ್ರೆ ದೇವಸ್ಥಾನದಲ್ಲಿ ಇರುವಾಗ ನಾವಂತೂ ಶುಚಿಯಲ್ಲೇ ಮಾಡುವಂಥದ್ದು. ಶುಚಿಯಲ್ಲಿ ಮಾಡಿದ್ರೆ ಒಳ್ಳೇದು. ಸ್ವಲ್ಪ ವಾಕಿಂಗ್ ಅಲ್ಲಿನೂ ಹೇಳ್ಕೋಬಹುದು ಅಂತ ನಾನು. ವಾಕಿಂಗ್ ಅಲ್ಲಿ ಹೇಳ್ಬೋದು, ಆದ್ರೆ ನಾವು ಕೂಡ ವಾಕಿಂಗ್ ಮಾಡ್ತೇವೆ. ನಾವು ಮಾಡ್ತೇವೆ, ಆದ್ರೆ ನಾವು ಸ್ನಾನ ಮಾಡಿ ಮಾಡುವಂಥದ್ದು. ನಾವು ಎಲ್ಲ ಏನ್ ಹೇಳುದು, ಮುಚ್ಚಿ ಇಲ್ಲ ನಮ್ದೆಲ್ಲ ಶುಚಿ. ಹೌದು ಗುರುಜಿ. ಥ್ಯಾಂಕ್ ಯು ಗುರುಜಿ, ಧನ್ಯವಾದಗಳು ಗುರುಜಿ. ನಾಳೆ ಉಂಟು ಕ್ಲಾಸ್, ಲಾಸ್ಟ್ ಕ್ಲಾಸ್, ದಯವಿಟ್ಟು. ಎಸ್ ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ತೇಜಸ್ವಿನಿ ಚಂದ್ರಶೇಖರ್. ನಮಸ್ತೆ ಪ್ರಭುಜಿ. ಅದು ಫಸ್ಟ್ ಶ್ಲೋಕದಲ್ಲಿ ಹೇಳಿದ್ರಲ್ಲ ಪ್ರಭುಜಿ, ವೈರಾಗ್ಯ, ಸನ್ಯಾಸತ್ವ ಮತ್ತು ಶರಣಾಗತಿ, ಇದು ಮೂರಕ್ಕೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಹೇಳ್ತೀರಾ ಪ್ರಭುಜಿ? ನೋಡಿ, ಒಂದು ನಿಮಿಷ. ವೈರಾಗ್ಯ, ಸನ್ಯಾಸತ್ವ ಮತ್ತು ಶರಣಾಗತಿ ಅಂತ ಹೇಳಿದ್ರಲ್ಲ ಪ್ರಭುಜಿ ಸ್ಟಾರ್ಟಿಂಗ್ ಅಲ್ಲಿ ತ್ಯಾಗ ಅಂದ್ರೆ ವೈರಾಗ್ಯ, ಮತ್ತೆ ಸನ್ಯಾಸ ಅಂದ್ರೆ ಸತ್ನ್ಯಾಸಿ, ಒಳ್ಳೆಯವನು ಮಾಡುವಂತ ಸನ್ಯಾಸಿ. ಈಗ ಯಾವಾಗ ನಮ್ಮ ಐಹಿಕ ಬಯಕೆಯ ಆಧಾರ ಇರುವ, ಅಂದ್ರೆ ಇಂದ್ರಿಯ ಸುಖವನ್ನು ಬಿಡುವಂದ್ರೆ ಸನ್ಯಾಸಿ ಅಂದ್ರೆ ಕಾವಿ ಬಟ್ಟೆ ಧರಿಸಿ ಗಡ್ಡ ಬಿಡುವುದಲ್ಲ. ಐಹಿಕ ಬಯಕೆ ಕರ್ಮಗಳನ್ನು ತ್ಯಜಿಸಬೇಕು. ಐಹಿಕ ಬಯಕೆ ಇರುವ ಆಧಾರ ಇರುವ ಕರ್ಮವನ್ನು ತ್ಯಜಿಸುವುದೇ ಸನ್ಯಾಸಿ. ಮತ್ತೆ ತ್ಯಾಗ ಅಂದ್ರೆ ಕರ್ಮ ಫಲಗಳನ್ನು ಕೃಷ್ಣನಿಗೆ ಕೊಡುವಂಥದ್ದು, ಅದೇ ತ್ಯಾಗ. ತಿಳಿಯಿತು ಪ್ರಭು. ಇದು ಶರಣಾಗತಿ ಅಂದ್ರೆ ಕೃಷ್ಣನಿಗೆ ನಾವು ಶರಣಾಗತಿ ಆಗ್ಬೇಕು. ಕೃಷ್ಣ ಹೇಳಿದ ಅಂದ್ರೆ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತ, ಭಗವಂತ ಕೊಟ್ಟ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡೋದು, ಅದೇ ಶರಣಾಗತಿ. ತಿಳಿಯಿತು ಪ್ರಭುಜಿ, ಧನ್ಯವಾದ. ಜನಾರ್ದನ್ ರಾವ್. ಹೇಳಿ ಸರ್. ಹಲೋ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇಷ್ಟೆಲ್ಲ ನೀವ್ ಹೇಳಿದ್ಮೇಲೆ ನಮಗೆ ಗೊಂದಲ ಇದೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಪ್ರಭುಜಿ. ಪ್ರಶ್ನೆ ಇದೆ, ಏನಂತಂದ್ರೆ ಈಗ ಚಿಕ್ಕ ವಯಸ್ಸಿಂದ ನಾವು ಈ ಅದ್ವೈತ ಓದಿ ಅದೇನಾಗಿದೆ ಅಂದ್ರೆ ಕೃಷ್ಣ ಇನ್ನೂ ಮೂರ್ತಿ ಅಂದ್ರೆ ಅದು ವ್ಯಕ್ತಿ ಅಂತ ಒಪ್ಕೊಳ್ಳಕ್ಕೆ ಆಗ್ತಿಲ್ಲ ಗುರುಜಿ. ಆಮೇಲೆ ಏನಂತಂದ್ರೆ ಗುರುಜಿ, ನಿನ್ನೆ ಒಬ್ರು ಡಿಸ್ಕಸ್ ಮಾಡಿದಾಗ ಅವ್ರೇನ್ ಹೇಳಿದ್ರಂದ್ರೆ ಕೃಷ್ಣ ಪ್ರಜ್ಞೆ ಅಂದ್ರೆ ಅದು ಕೂಡ ನೋಡಿ ಪ್ರಜ್ಞೆ ಅಂತ ಹೇಳ್ತಾರ ಅವರು, ಪ್ಯೂರ್ ಕಾನ್ಶಿಯಸ್ನೆಸ್, ಅದು ಮೂರ್ತಿ ಅಲ್ಲ ಅಂತ ಹೇಳಿದ್ರು ಗುರುಜಿ. ಅದು ನೋಡಿ ಈ ರೀತಿ ಅದು ಮಾಯಾವಾದಿಗಳು ಇದನ್ನೇ ಹೇಳುವಂತದ್ದು, ಮಾಯಾವಾದಿಗಳ ಕೆಲಸ ಇದೆ. ಹಾಗಾಗಿ ಚೈತನ್ಯ ಅಂತ ಹೇಳ್ತಾರೆ ಅಂದ್ರೆ ಮಾಯಾವಾದಿ ಭಾಷೆ ಸುನಿಲ ಹೋಯಿಲ್ಲ ಸರ್ವನಾಶ. ಮಾಯಾವಾದಿಗಳ ಎಂತಾದ್ರು ಕೇಳಿದ್ರೆ ನಿಂದು ಭಕ್ತಿ ಹೋಯ್ತು, ಸರ್ವನಾಶ. ತಿಳಿತು ಅಂದ್ರೆ ಅದು ತುಂಬಾ ಪಾಯ್ಸನ್ ಅಂತೆ ಮಾಯಾವಾದಿಯ ಭಾಷೆ, ತುಂಬಾ ಅಂದ್ರೆ ತುಂಬೆ. ಅಂದ್ರೆ ಅವರು ದೇವರನ್ನು ಹಾಗೆ ಮಾಡುವಂತದ್ದು ಟೋಟಲಿ. ಇದು ಪ್ರಜ್ಞೆ ಎಂತೆಲ್ಲ ಅದಕ್ಕೆ ಹೇಳಿದ್ದು ನಾನು ಫಸ್ಟಿಗೆ ನಾನು ಹೇಳಿದ್ದು ಸರ್ವಭೌಮ ಭಟ್ಟಾಚಾರ್ಯ ಅವರು ಮಾಯಾವಾದಿದು ಉನ್ನತ ಸನ್ಯಾಸಿ ಜಗನ್ನಾಥಪುರಿಯಲ್ಲಿ. ಅವ್ರಿಗೆ ತುಂಬಾ ಏಜ್ ಕೂಡ ಆಗಿತ್ತು, ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಈ ರೀತಿ ಈಗ ನಿಮ್ಗೆ ಯಾರು ಹೇಳಿದ್ರು, ಅವ್ರದ್ದು ತಂದೆ ಅಂದ್ರೆ ಅವರಿಗೆ ಎಷ್ಟು ಗೊತ್ತುಂಟು ಅದ್ರದ್ದು 1000 ಪಟ್ಟು ಜಾಸ್ತಿ ಸರ್ವಭೌಮ ಭಟ್ಟಾಚಾರ್ಯ ಗೊತ್ತಿತ್ತು.
ಆದ್ರೆ ಸರ್ವಮಠಾಚಾರ್ಯ ಕೃಷ್ಣ ಚೈತನ್ಯ ಮಹಾಪ್ರಭುಗೆ ಶರಣಾಗತರಾದ್ರು. ಓಕೆ ಪ್ರಭುಜಿ, ಎಸ್, ಥ್ಯಾಂಕ್ ಯು ಪ್ರಭುಜಿ. ದಯವಿಟ್ಟು ಈ ಮಾಯಾವಾದಿಗಳ ಭಾಷೆ ಕೇಳಬೇಡಿ. ಮಾಯಾವಾದಿಗಳ ಭಾಷೆ ಕೇಳಿದ್ರೆ ನಿಮ್ಮ ಭಕ್ತಿಯಲ್ಲಿ ಸರ್ವನಾಶ. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ. ಎಸ್, CSR ನಿರಂಜನ್. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಗ್ರೂಪ್ ಹಾಗೆ ಇರುತ್ತಲ್ಲ, ಯಾಕಂದ್ರೆ ನಾನು ಅದು ವಿಡಿಯೋಸ್ ದಿನ ಬೇರೆ ಟೈಮಲ್ಲಿ ನೋಡ್ತಾ ಇರ್ತೀನಿ, ಅಥವಾ ಇದು ಕ್ಲಾಸ್ ಮೊಬೈಲ್ ಗ್ರೂಪ್ ಹೋಗ್ಬಿಡುತ್ತಾ ಇದು? ಇಲ್ಲ ಇಲ್ಲ, ಗ್ರೂಪ್ ಉಂಟು. ಅಲ್ಲ, ಈಗ ಎಕ್ಸಿಸ್ಟಿಂಗ್ ಗ್ರೂಪ್ ಗುರುಜಿ ಇದ್ರಲ್ಲಿ ವಿಡಿಯೋಸ್ ಇದೆಯಲ್ಲ, ನಾನು ಡೈಲಿ ಆಮೇಲೆ ಬೇರೆ ಟೈಮಲ್ಲಿ ನೋಡ್ತಾ ಇರ್ತೀನಿ. ಯಾಕಂದ್ರೆ ಒಂದ್ಸತಿ ನೋಡಿದ ತಕ್ಷಣ ಅಷ್ಟು ಸಮಾಧಾನ ಆಗಲ್ಲ, ಇನ್ನು ಪ್ರತಿ ಸತಿ ನೋಡ್ತಾ ಇರ್ತೀನಿ. ಅದಕ್ಕೆ ಸಲ ಕೇಳಿದ್ ಗುರುಜಿ. ಉಂಟು. ಥ್ಯಾಂಕ್ ಯು ಗುರುಜಿ. ನೋಡಿ, ಎಲ್ಲರೂ ಭಾಗವತಂ ಕ್ಲಾಸ್ಗೆ ಬನ್ನಿ. ನಾಳೆ ಲಾಸ್ಟ್ ಕ್ಲಾಸ್ ಚೈತನ್ಯ ಚರಿತ, ಇದು 6th ಅಷ್ಟಕ. ಹರೇ ಕೃಷ್ಣ. ಎಸ್, ಬೇರೆ ಪ್ರಶ್ನೆ ಉಂಟಾ? ಪ್ರಭುಜಿ, ಚಾರ್ಟ್ ಅಲ್ಲಿ what is the factual reality about Kalki avatar? In Kali Yuga, will he really appear? Will he really appear? ಅವ್ರಿಗೆ ನಂಬಿಕೆ ಇಲ್ಲ. He will appear. ಯಾಕಂದ್ರೆ ಭಾಗವತಮಲ್ಲಿ 12ನೇ ಸ್ಕಂದದಲ್ಲಿ ಉಂಟು ಕಲ್ಕಿಯ ಬಗ್ಗೆ. ಯಾವಾಗ ಬರ್ತಾನೆ, ತಂದೆ ತಾಯಿ ಹೆಸರೆಂತ, ಎಲ್ಲಿ ಹುಡ್ತಾನೆ, ಇದೆಲ್ಲ ಉಲ್ಲೇಖ ಉಂಟು. ಹಾಗಾಗಿ ಮೇ ಬಿ, ಮೈಟ್ ಬಿ, ಪರ್ಹ್ಯಾಪ್ಸ್ ಇದೆಲ್ಲ ಬದಿಗೆಡಿ. ಎಸ್, ಕೃಷ್ಣ ಹೇಳಿದಾನೆ, ಉಂಟು ಅಲ್ಲಿ ಶಾಸ್ತ್ರದಲ್ಲಿ, ಅವ ಅಪಿಯರ್ ಆಗ್ತಾನೆ. ಆದ್ರೆ ಕೆಲವರು ಹೇಳುವಂಥದ್ದು ಈಗ ಅಪಿಯರ್ ಆಗಿದ್ದಾನೆ, ಅದು ಬೋಗಸ್, ಅದು ಕಲ್ಕಿ ಅಲ್ಲ. ಕಲ್ಕಿ ಅಂದ್ರೆ ಎಲ್ಲ ಡೀಟೇಲ್ ಬೇಕು. ಇನ್ನೊಂದಿದೆ ಪ್ರಭುಜಿ, ಕರ್ಮಫಲ ತ್ಯಾಗ ಅಂದ್ರೆ ಹೇಗೆ ಅಂತ? ಕರ್ಮಫಲ ತ್ಯಾಗ ಅಂದ್ರೆ ಕರ್ಮ ಮಾಡುವಂಥದ್ದು, ಕರ್ಮದಿಂದ ಬಂದದನ್ನು ಕೃಷ್ಣನಿಗೆ ಕೊಡುವಂಥದ್ದು. ಅದು ನಾವು ಮಾಡ್ಲಿಕ್ಕೆ ಸಿದ್ಧ ಇಲ್ಲ, ಹಾಗಾಗಿ ನಮ್ಗೆ ಡೌಟ್ ಬರುವಂಥದ್ದು. ಎಸ್, ಮಮತಾ. ಮಮತಾ ಏಜಿ ಹೇಳಿ ಮಾತಾಜಿ. ಗುರುಜಿ. ಹರೇ ಕೃಷ್ಣ ಗುರುಜಿ. ಹೇಳಿ. ಹಲೋ. ಹೇಳಿ ಮಾತಾಜಿ. ಗುರುಜಿ, ಅದೇ ಇದು ವಿಡಿಯೋಸ್ ಎಲ್ಲ ನಮ್ಮ ಅಮ್ಮನ್ಗೆ ತಂದೆಯವ್ರಿಗೆ ಕಳಿಸ್ತಾ ಇದ್ದೆ. ತಂದೆಯವ್ರಿಗೆ 90+, ಅಮ್ಮ 84+ ಅವರು ಡೈಲಿ ಬೆಳಿಗ್ಗೆ 3:30ಗೆ ನಮ್ ಗುರುಗಳ ಹೇಳಿರೋ ಪ್ರಕಾರ ಧ್ಯಾನ, ಮೆಡಿಟೇಷನ್ಸ್ ಎಲ್ಲ ಮಾಡ್ತಾರೆ. ಅವ್ರಿಗೆ ಭಗವದ್ಗೀತೆ ತುಂಬಾ ಇಂಟ್ರೆಸ್ಟಿಂಗ್. ಈ ವಿಡಿಯೋಸ್ ನೋಡ್ಬಿಟ್ಟು ಕೇಳಿದ್ರು, ಅಡ್ವಾನ್ಸ್ಡ್ ಕ್ಲಾಸ್ ಏನಾದ್ರು ಭಗವದ್ಗೀತೆಯಲ್ಲಿ ಇದೆಯಾ ಅಂತ ಕೇಳಿದ್ರು. ಆ ಕ್ಲಾಸ್ ಜಾಯಿನ್ ಆಗ್ಬೇಕು ಅಂತ. ಅದಕ್ಕೆ ನಿಮ್ದು ಭಗವದ್ಗೀತೆಯಲ್ಲಿ ಅಡ್ವಾನ್ಸ್ಡ್ ಕ್ಲಾಸ್ ಏನಾದ್ರು ಇದೆಯಾ? ಮತ್ತೆ ನಂದು ಅಡ್ವಾನ್ಸ್ ಕ್ಲಾಸ್ ಅಂದ್ರೆ ಅಡ್ವಾನ್ಸ್ ಭಗವದ್ಗೀತೆಯಲ್ಲಿ ಇನ್ನು ಅಡ್ವಾನ್ಸ್ಡ್, ಅವರಿಗೆ ಅವ್ರು ತುಂಬಾ ಸಾಧನೆ ಮಾಡ್ತಾ ಇದ್ದಾರೆ, ಇನ್ನು ಅದ್ರಲ್ಲಿ ಇನ್ನು ಸಾಧನೆ ಮಾಡ್ಬೇಕು ಅಂತ ಅವ್ರಿಗೆ ಇಷ್ಟ. ಅದಕ್ಕೆ ಮತ್ತೆ ಏನಾದ್ರು ಅವ್ರಿಗೆ ಹೆಲ್ಪ್ ಜಪ ಮಾಡ್ಬೇಕು. ಮೇನ್ ಸಾಧನೆ ಮಾಡ್ತಾರೆ ಅವ್ರು ತುಂಬಾ ಜಪ ತಪ ಹೇಳ್ತಾ ಇದ್ದಾರಾ? ಹೇಳ್ತಾರೆ. ಎಷ್ಟು ಹೇಳ್ತಾರೆ? ಅವರು ಮಾರ್ನಿಂಗ್ 3:30 ಇಂದ ಬೆಳಿಗ್ಗೆ 6 ಗಂಟೆವರೆಗೂ ಅವ್ರದ್ದು ಜಪ ನಡೀತಾ ಇರುತ್ತೆ. 6 ಗಂಟೆ ಅಂದ್ರೆ ಅಂದ್ರೆ ನಮ್ ಗುರುಗಳದ್ದು ಅವರು ನಾಮ ಸಾಧಕರು. ಅವರು ನಾಮ ಎಲ್ಲ ತಗೊಂಡಿದ್ದಾರೆ, ಧ್ಯಾನ, ಮೆಡಿಟೇಷನ್ ಎಂತ ಮಾಡ್ತಿದ್ದಾರೆ ಅವರು? ಮೆಡಿಟೇಷನ್ ಮಾಡ್ತಿದ್ದಾರೆ, ರಾಮನಾಮ ಮಾಡ್ತಿದ್ದಾರೆ ಅವರು. ಮೆಡಿಟೇಷನ್ ಈಗಲ್ಲ, ನಾನು ಹೇಳಿದಲ್ಲ ಇಷ್ಟೆಲ್ಲ ನಾನು ಅಷ್ಟು ಫೋರ್ಸ್ ಆಗಿ ಯಾಕೆ ಹೇಳುವಂತದ್ದು, ತುಂಬಾ ಸಂಶಯಗಳು ಉಂಟು, ಆದ್ರೆ ಅದು ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಈ ಕಟ್ಟಿಗೆಯನ್ನು ಹೊತ್ತಿಸುವಾಗ ಹೊಗೆ ಬರ್ತದೆ. ಆ ಹೊಗೆ ಈ ಮೆಡಿಟೇಷನ್ ಸ್ವಲ್ಪ ಲಾಭ ಉಂಟು. ಲಾಭ ಅಂತ ಹೇಳಿದ್ರು ಸ್ವಲ್ಪ, ಆದ್ರೆ ಆ ಬೆಂಕಿ ಕೃಷ್ಣ ಪ್ರಜ್ಞೆ, ಹರೇ ಕೃಷ್ಣ ಜಪವನ್ನು ಮಾಡ್ಬೇಕು. ಹರೇ ಕೃಷ್ಣ. ಸರಿ, ಧನ್ಯವಾದ. ಎಸ್, ಯಾರದ ಪ್ರಶ್ನೆ ಉಂಟಾ? ಎಸ್, ಚಾರ್ಟ್ ಅಲ್ಲಿ ಇನ್ನ ಒಂದಿದೆ ಪ್ರಭುಜಿ. ವೈ ಆರ್ ದ ಐಸ್ ಆಫ್ ಕೃಷ್ಣ ಇನ್ ಜಗನ್ನಾಥ್ ಮಂದಿರ್ ವೆರಿ ಬಿಗ್ ಅಂತ? ವೈ ಆರ್ ದ ಐಸ್ ಆಫ್ ಕೃಷ್ಣ ಇನ್ ಜಗನ್ನಾಥ್ ಮಂದಿರ್ ವೆರಿ ಬಿಗ್ ಅಂತ ಹೇಳಿದ್ದಾರೆ. ಜಗನ್ನಾಥ ಅಂತಂದ್ರೆ ಈ ಜಗನ್ನಾಥಗೆ ಒಂದು ಲೀಲೆ ಉಂಟು. ಎಂತಾಗ್ತದೆ ಅಂದ್ರೆ, ಫಸ್ಟ್ 11 ವರ್ಷ ಕೃಷ್ಣ ಬೃಂದಾವನಲ್ಲಿ ಇರ್ತಾನೆ, ಮತ್ತೆ ಅಕ್ರೂರ ಬಂದು ಅವನನ್ನು ಮಥುರಕ್ಕೆ ಕೊಂಡೋಗ್ತಾನೆ. ಮಥುರದಲ್ಲಿ ಎಂತಾಗ್ತದೆ ಅಂದ್ರೆ, ಆ ರೋಹಿಣಿ ಕೂಡ ಇಲ್ಲಿರ್ತಾಳೆ, ಎಲ್ಲಿ ಬೃಂದಾವನದಲ್ಲಿ ಇರ್ತಾಳೆ. ರೋಹಿಣಿ ಕೂಡ ಬರ್ತಾಳೆ ಕೃಷ್ಣನೊಟ್ಟಿಗೆ. ಹಾಗಾಗಿ ರೋಹಿಣಿಗೆಲ್ಲ ಗೊತ್ತಿರ್ತದೆ ಲೀಲೆ.
ವೃಂದಾವನ ಎಂತೆಲ್ಲ ಲೀಲೆ ಆಗಿದೆ ಎಲ್ಲ ಗೊತ್ತಿದೆ. ಆಗ ಎಲ್ಲರೂ ರೋಹಿಣಿ ಹತ್ರ ಹೇಳು 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 ಕೃಷ್ಣ ಬಗ್ಗೆ ಹೇಳು ಹೇಳು ಆ ರೀತಿ ಮಾಡ್ತಾ ಇದ್ರು. ಮತ್ತೆ ಒಂದ್ ದಿವಸ ದೇವಕಿ ಮತ್ತೆ ಎಲ್ಲರೂ ರೋಹಿಣಿ ಬಗ್ಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ರೋಹಿಣಿ ಅಲ್ಲಿ ಸುಭದ್ರನನ್ನು ಬಾಗಿಲ ಹತ್ರ ನಿಲ್ಲಿಸಿ ಹೇಳ್ತಾಳೆ, ಯಾರನ್ನು ಒಳಗೆ ಬಿಡಬೇಡ, ಮೇನ್ ಆಗಿ ಕೃಷ್ಣ ಬಲರಾಮನ್ ಒಳಗೆ ಬಿಡಬೇಡ ಅಂತ. ಕೃಷ್ಣ ಬಲರಾಮ್ ಹೊರಗೆ ಹೋಗಿರ್ತಾರೆ, ಮತ್ತೆ ಅವ್ರು ಬರ್ತಾರೆ. ಬರುವಾಗ ಆ ಸುಭದ್ರ ತಂಗಿ ಡೋರ್ ಇರ್ತಾಳೆ. ಆಗ ಅವಳು ಬಿಡುವುದಿಲ್ಲ ಒಳಗೆ. ಆಗ ಎಂತ ಆಗ್ತದೆ ಅಂದ್ರೆ ಕೃಷ್ಣ ತುಂಬಾ ನಾಟಿ. ಅವ ಎಂತ ಮಾಡ್ತಾನೆ, ಕೃಷ್ಣ ಮತ್ತು ಬಲರಾಮ್ ಅವಳ ಹೇಗೆ ಕನ್ವಿನ್ಸ್ ಮಾಡಿ ಕೇಳಲಿಕ್ಕೆ ಹೀಗೆ ನೋಡ್ತಾರೆ ಒಳಗೆ ಕೇಳುವಾಗ ಆ ರೋಹಿಣಿ ಕೃಷ್ಣನ ಎಲ್ಲ ವೃಂದಾವನ ಪಾಸ್ಟಮ್ಸ್ ಅನ್ನು ದೇವಕಿ ಮತ್ತೆ ಎಲ್ಲ ಮಥುರಾ ವಾಸಿಗಳಿಗೆ ಹೇಳುವಂಥದ್ದು. ಅದನ್ನು ಕೇಳಿ ಎಕ್ಸ್ಟ್ರಸಿಯಲ್ಲಿ ಕಿವಿ ದೊಡ್ಡದಾಗುವುದು, ಕಣ್ಣು ದೊಡ್ಡದಾಗುವುದು, ಕೈ ಒಳಗೆ ಹೋಗುವಂಥದ್ದು. ಅದೇ ಎಕ್ಸ್ಟ್ರಸಿ ಜಗನ್ನಾಥ. ಅದು ಜಗನ್ನಾಥ್, ಬಲದೇವ್, ಸುಭದ್ರ. ಹಾಗಾಗಿ ಮೂವರು ಕೂಡ ಎಕ್ಸ್ಟ್ರಸಿಯಲ್ಲಿ ಅವರ ಕಿವಿ, ಕಣ್ಣು ಮತ್ತೆ ಕೈ ಎಲ್ಲ ಎಕ್ಸ್ಟ್ರಸಿಯಲ್ಲಿ ಆಗುವಂಥದ್ದು. ಅದೇ ಜಗನ್ನಾಥ್, ಬಲದೇವ್, ಸುಭದ್ರ. ಎಸ್, ಹರೇ ಕೃಷ್ಣ. ನಯನ ಮಾತಾಜಿ. ಎಸ್, ಹರೇ ಕೃಷ್ಣ. ದೀಕ್ಷೆ ಹೇಗಿದೆ? ದೀಕ್ಷೆ ಸಿಗ್ಬೇಕಿದ್ರ ದೀಕ್ಷೆ ಸಿಗ್ಬೇಕಿದ್ರೆ ನಾವು 2 ವರ್ಷ 16 ಜಪ ಮಾಡ್ಬೇಕು. 16 ಜಪ 2 ವರ್ಷ ಮಾಡಿದ ಮೇಲೆ ಈ ಕೃಷ್ಣ ಪ್ರಸಾದವನ್ನು 2 ವರ್ಷ ತಿಂದಿದ್ದು ಅಂದ್ರೆ ನಾವು ಹೊರಗೆ ತಿನ್ಬಾರ್ದು ಹೇಳುದು, ಹೊರಗಿದ ವೆಜಿಟೇರಿಯನ್ ತಿನ್ಬಾರ್ದು, ತಿನ್ಲಿಕ್ಕಿಲ್ಲ. 2 ವರ್ಷ ಇದನ್ನ ನಾವು ಕೃಷ್ಣ ಪ್ರಸಾದ ತಿಂದ್ರೆ ಜಪ ಮಾಡಿದ್ರೆ ಮತ್ತೆ ನಮ್ಗೆ ದೀಕ್ಷೆ ಸಿಗ್ತದೆ. ಹರೇ ಕೃಷ್ಣ. ಪ್ರಭುಜಿ, ಚಾಟ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ. ಹೌ ಟು ಅನಲೈಸ್ ಸಾತ್ವಿಕ, ರಜಗುಣ ಅಂಡ್ ತಾಮಸ್ ಗುಣ ವಿದಿನ್ ಅಸ್? ಪ್ಲೀಸ್ ಎಕ್ಸ್ಪ್ಲೇನ್. How to analyze? By your work you can understand. Sattvic person, by his sleep, by his work he can understand. ನಮ್ಗೆ ಅಂದ್ರೆ ನಾವು ಸರ್ಟಿಫಿಕೇಟ್ ಅಂದ್ರೆ ಕೊಡ್ಬೇಕಂತಿಲ್ಲ, ನಮ್ಗೆ ನಮ್ಗೆ ಗೊತ್ತಾಗ್ತದೆ ಅದು ಹೇಗೆ ಅಂತ. ಎಸ್. ಮತ್ತೆ ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಪ್ರಭುಜಿ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಯಾರ್ದಿಲ್ವಾ ಪ್ರಶ್ನೆ? ಎಸ್. ಎಸ್, ನನಗೆ ಒಂದು ಮೆಸೇಜ್ ಹಾಕಿದವ್ರು ಯಾರಿದ್ದಾರ? ನಾನು ಸ್ವಲ್ಪ ನೋಡ್ತೇನೆ ಸರ್. ನನಗೆ ಅವ್ರು ಮೆಸೇಜ್ ಹಾಕಿದ್ರು, ಅಂದ್ರೆ ಇದು ನಿಮ್ದು ತುಂಬಾ ಸ್ಟ್ರಾಂಗ್ ಉಂಟು, ನೀವೆಂತ ಅಂದ್ರೆ ಹೆಸರು ನೋಡುವ ಇದ್ದಾರಂತ ನೋಡುವ. ನೋಡಿ, ಸ್ಟ್ರಾಂಗ್ ಹಿಂಗೇನಿಲ್ಲ ಎಂತ ಅಂದ್ರೆ ಪ್ರಭುಪಾದ್ ಎಂತ ಕೊಟ್ಟಿದ್ದಾರೆ ಅದನ್ನು ಹೇಳುವಂಥದ್ದು. ಆದ್ರೆ ಅವರು ತುಂಬಾ ಸಂಸ್ಥೆಗಳು ಹೋಗಿದಾರಂತೆ, ತುಂಬಾ ಈ ಮಾಯವಾದ ನಿರಾಕಾರ ತುಂಬಾ ಅಂದ್ರೆ ತುಂಬಾ ಸಂಸ್ಥೆಗೆ ಹೋಗಿದ್ದಾರೆ. ಅಲ್ಲಿ ಎಲ್ಲ ಅವರು ತುಂಬಾ ಲೈಟ್ ಆಗಿ ಹೀಗೆ ಎಂತ ಹೇಳುದು, ಇಂದ್ರಿಯ ಸುಖವನ್ನೆಲ್ಲ ಅಲ್ಲಿ ನಮ್ಗೆ ಬಿಡ್ಬೇಕಂತ ಹೇಳಿಲ್ಲ ಅವರು. ನೀವು ಹೇಳ್ತೀರಿ, ಯಾಕೆಂದ್ರೆ ಇಂದ್ರಿಯ ಸುಖ ಮಾಡಿದ್ರೆ ಕೃಷ್ಣ ಸಿಗುದಿಲ್ಲ. ಆದ್ರೆ ಅವರೆಲ್ಲ ಅದಕ್ಕೆ ಹೇಳುವಂಥದ್ದು ಬೋಗಸ್ ಅಂತ. ಬೋಗಸ್ ಅಂದ್ರೆ ಕೃಷ್ಣನ ಪ್ರಕಾರ ಇಲ್ಲ, ಇಲ್ಲಿ ನಾವು ಹೇಳುವಂಥದ್ದು ಕೃಷ್ಣನ ಪ್ರಕಾರ. ಮೆಡಿಟೇಷನ್ ಅದಿದು ಎಲ್ಲ ಈ ಎಂತ ಹೇಳುದು ಶೂನ್ಯವಾದಿ ಆಕಾರ ಎಲ್ಲ ಇಂಥ ತುಂಬಾ ಉಂಟು. ಅಂದ್ರೆ ಕಲಿಯುಗದಲ್ಲಂತೂ 99% ಜನರು ಇದೆ. ಅಂದ್ರೆ ಅದು ಈಗ ನಮ್ಮ ಪ್ರೆಸಿಡೆಂಟ್ ಮೊನ್ನೆ ಹೇಳುವಂತದ್ದು. ಈಗ ಎಂತ ಆಗಿದೆ ಅಂದ್ರೆ ಈ ಮಾಯವಾದಿ ಬಿಸ್ನೆಸ್, ನಿರಾಕಾರವಾದ ಬಿಸ್ನೆಸ್ಗಳವರಿಗೆ ಭಾರತದಲ್ಲಿ ತುಂಬಾ ಈಗ ಸ್ವಲ್ಪ ಅವರ ಪೆಟ್ಟಾಗಿದೆ. ಯಾಕೆ ಪೆಟ್ಟಾಗಿದೆ ಅಂದ್ರೆ ನಾವೀಗ ಪ್ರಚಾರ ಮಾಡ್ತೇವೆ ಆನ್ಲೈನ್ ಅಲ್ಲಿ. ಈಗ ನಮ್ದು 1,65,000 ಆಯ್ತು. ಹಾಗಾಗಿ ನಮ್ದು ಪ್ರಚಾರ ನಾವು ಸತ್ಯ ಹೇಳ್ತಿದ್ದೇವೆ. ಅವ್ರು ನಮ್ಮ ಪ್ರೆಸಿಡೆಂಟ್ ಹೇಳುವಂತದ್ದು, ನಾವು ಮುಂಚೆ ಆನ್ಲೈನ್ ಪ್ರೀಚ್ ಮಾಡ್ತಾ ಇಲ್ಲ, ಹಾಗಾಗಿ ಇವರೆಲ್ಲ ಈ ರೀತಿ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ನಾವು ಅಂದ್ರೆ ಪೊಸಿಷನ್ ನಾವು ತಗೊಂಡಿದ್ದೇವೆ. ಈಗ ಹೇಗಂದ್ರೆ ಒಂದು ಗೌರ್ಮೆಂಟ್ ಎಂತಂದ್ರೆ ತುಂಬಾ ಕೆಟ್ಟದ್ದು ಮಾಡಿರ್ತದೆ, ಇನ್ನೊಂದು ಗೌರ್ಮೆಂಟ್ ಬಂದು ಸರಿ ಮಾಡ್ತದೆ. ಅದೇ ರೀತಿ ಈ ಮಾಯವಾದಿ ನಿರಾಕಾರವಾದಿಗಳು ತಪ್ಪು ರೀತಿ ಕೊಟ್ಟಿದ್ದಾರೆ. ಈಗ ಎಂತಾಗಿದೆ, ನಾವು ಟೇಕ್ ಓವರ್ ಮಾಡಿದ್ದೇವೆ. ಹಾಗಾಗಿ ಈಗ ಅವರ ಒಟ್ಟಿಗೆ ಸ್ವಲ್ಪ
ಬಿಸ್ನೆಸ್ಗೆ ಪೆಟ್ಟಾಗಿದೆ ಅಂತ ನಮ್ಮ ಪ್ರೆಸಿಡೆಂಟ್ ಹೇಳ್ತಾರೆ. ನನಗೆ ಅದನ್ನು ಕೇಳಿ ನಗು ಬಂತು. ಹರೇ ಕೃಷ್ಣ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಓಂ ನಮೋ ಭಗವತೆ ವಾಸುದೇವ. ಈ ಸತ್ಯಯೋಗಕ್ಕೆ ಸರ್, ದಯವಿಟ್ಟು ಸತ್ಯಯೋಗದಲ್ಲಿ. ಎಸ್, ಬೇರೆ ಯಾವ್ದು ಪ್ರಶ್ನೆ ಇಲ್ಲಲ್ಲ?